ಹಲೋ, ವೆಲ್ಕಮ್ ಟು ಲೈವ್. ಅಪ್ಪು ಅವರೇ, ಫಸ್ಟ್ ಬಂದಿದ್ದೀರಿ. ನಿಮ್ಮನ್ನು ಮೊದಲು ಪಿನ್ ಮಾಡುವ, ನೋಡುವ. ಫಸ್ಟ್ ಲೈಕ್ ನಂದೆ, ಹೌದೌದು. ಫಸ್ಟ್ ಲೈಕ್ ನಿಮ್ದೆ. ಹೇಗಿದ್ದೀರಿ ಮತ್ತೆ? ವೆಲ್ಕಮ್ ಟು ಲೈವ್. ಊಟ ಆಯ್ತಾ? ಏನು ವಿಶೇಷ? ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ನಿಮಗೆ? ಊಟ ಆಯ್ತು ಬ್ರೋ, ನಿಮ್ದು ಆಯ್ತಾ? ನಮ್ದು ಆಯ್ತು ಬ್ರೋ. ವೆಜ್ ಪಲ್ಯ ಮತ್ತೆ ಚಪಾತಿ. ಈಗಷ್ಟೇ ನಿಮ್ಮ ಶಾರ್ಟ್ಸ್ ನೋಡ್ತಾ ಇದ್ದೆ. ಎಲ್ಲ ಬಾಟ್ಲಿ ಇಟ್ಕೊಂಡೇ ಶಾರ್ಟ್ಸ್ ಮಾಡ್ತಾ ಇದ್ದೀರಿ ನೀವು. ಧನಂಜಯ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ? ಅಪ್ಪು ವೆಲ್ಗ ಹಾಗೆ ಬ್ರೋ, ಸುಮ್ಮನೆ ಮಾಡಿದ್ದು. ಹೌದಾ? ಓಕೆ, ಒಳ್ಳೇದುಂಟು, ಎಲ್ಲ ಒಳ್ಳೇದುಂಟು. ಆದರೆ ಇದೇ ತೋರಿಸಿದರೆ ಅದು ಆದಷ್ಟು ನೀವು ಹೆಂಗಲ್ವಾ, ಏನಾದರೂ ಬೇರೆ ಟ್ಯಾಲೆಂಟ್ ತೋರಿಸಿ, ಅದರದ್ದು ತೋರಿಸಬೇಡಿ. ಮನಸ್ಸು ವೈದ್ಯ. ಓಕೆ 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 ಓಕೆ, ನಿಮ್ಮಿಷ್ಟ, ನಮ್ಮ ಒಪಿನಿಯನ್ ಅಷ್ಟೇ. ವನಸಾಂಡ್ಯ ಮನೋಳಿ ಕಚ್ಮಂತೆ, ಮನೋಳಿ ಸುಕ್ಕ ಬೊಕ್ಕ ಚಪಾತಿ. ಜೈ ಭಜರಂಗಿ. ಅವಿನಾಶ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳೆ, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಇವತ್ತೊಂದು ಲೈಕ್ ಕೊಡ್ತು ಸಪೋರ್ಟ್ ಅಂಪ್ಲೆ. ವನಸಾಂಡೆ ಇದಾಯ್ತಾ ಸ್ಪೆಷಲ್ ಎಕ್ಸಾಮ್ ಆಡತ್ ಬಾಕಿ ಉಂಡೆ? ಬಾಕಿ ಉಂಡತ್ತ 14 ಮುಟ್ಟ ಉಂಡದೆ. ಓಕೆ 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 ಓಕೆ, ಓದೊಂದು ಪ್ಲೇ. ಜೈ ಶ್ರೀರಾಮ್ ಪಣಂದುಲೇರಿ ಧನಂಜಯರವರು. ಜೈ ಶ್ರೀರಾಮ್. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಲೈಕ್ ಕೊಡಿ ಅಂತಿದ್ದಾರೆ. ಹೌದೌದು, ಎಲ್ಲರೂ ಬಂದವ್ರು ಲೈಕ್ ಕೊಡಿ ಆಯ್ತಾ. ನಾನು ಯಾನಕ್ಕೆ ಏನಂದಿಲ್ಲ, ಬಟ್ ನಿಖುಲಕ್ಕೆ ಏನು ಅಡ್ಡೆ. ಓಕೆ, ಬರ್ಸ ಬೂರ್ನ ದುಬೈಡು ಬೊಂಬಾಯ್ಡು ಅಪ್ಪು ಬೆಳಗಾವಿ ಬೇರ್. ನಾನು ಕುಡಿಯಲ್ಲ, ನಮ್ಮ ಫ್ರೆಂಡ್ದು ನಾನು ವಿಡಿಯೋ ಮಾಡಿದ್ದು ಅಷ್ಟೇ ಬ್ರೋ. ಹೌದಾ? ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್ ಬ್ರೋ, ನೋ ಪ್ರಾಬ್ಲಮ್. ಅಲ್ಲ, ನಾನು ಯಾಕೆ ಹೇಳಿದ್ದು ಗೊತ್ತಾ, ಅಂದರೆ ನೀವು ಈಗ ಸ್ಟೂಡೆಂಟ್ ಆಗಿರ್ಬೋದು ಅಂತ ನಾನು ಭಾವಿಸುತ್ತೇನೆ. ಸೊ ಸ್ಟೂಡೆಂಟ್ ಅಂತ ವಿಡಿಯೋ ಎಲ್ಲ ಮಾಡಿದರೆ ಅದು ಅಷ್ಟು ಇದಾಗಲ್ಲ, ಅದಕ್ಕೋಸ್ಕರ ಓಡ್ತದೆ ಒಮ್ಮೊಮ್ಮೆ. ಆದರೆ ಹಾಯ್ ಬ್ರೋ, ನಮಸ್ಕಾರ ಅಂತಿದ್ದಾರೆ ಅಚ್ಚುಕುಮಾರ್. ವೆಲ್ಕಮ್ ಟು ಲೈವ್. ಎಂಚೊಲ್ಲರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಅಂಪ್ಲೆ. ಕನ್ನಡನ ಮೇರೆ ತುಳುವ ನೆನಪಿಜ್ಜಿಂಕ್ ಇಜ್ಜ. ತುಳು ಅಚ್ಚುಕುಮಾರ್ ತುಳು ಉಳ್ಳೇರಿ. ಸೊ ಅಚ್ಚುಕುಮಾರ್ ಕೊಂಚ ಬ್ಲೂ ಕೊರ್ಕ ಐತೆ, ಡೈಲಿ ಬರ್ಪಿನಕ್ಲೆ ಕೊಂಚ ಬ್ಲೂ ಪೇಂಟಿಂಗ್ ಅಪ್ಪ ಗೊತ್ತಾಪ ನಂಗೆ ಬರೊಂದುಳ್ಳೇರಿ ಅಂತ. ಮನಸಾಂಡೆ ಬ್ರೋ, ದಾದೇ ಸ್ಪೆಷಲ್ ಇರೆಗೆ 20 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹೌದಾ? ಓಕೆ ಓಕೆ. ಧನಂಜಯ ಅರೆ ನಂಜಿ ಸಬ್ಸ್ಕ್ರೈಬ್ ಅನ್ಪಾವ ಅಪ್ಪು ಬೆಳಗಾವಿ ಪಿನ್ ಮಂದಿ ಆತ. ಅರೆ ಒಂಜಿ ಸಬ್ಸ್ಕ್ರೈಬ್ ಕೊರ ಅವ
ಇಲ್ಲ ಬ್ರೋ, ನಂದು ಎಜುಕೇಷನ್ ಮುಗಿದಿದೆ, ನಾನು ವರ್ಕ್ ಮಾಡ್ತಾ ಇರೋದು. ಹೌದಾ, ಓಕೆ ಓಕೆ ಓಕೆ. ಲೈಕ್ ಡನ್ ಬ್ರೋ. ಎಂಚ ಉಂಡಿ ದುಬೈದು ಇದೆಲ್ಲ ಉಂಡ ವಾರು ಎಲ್ಲ ಗೊತ್ತಾಪುಂಡು ದಾದಾಂಡಲ ಆಂಡ ಇನಿ ದಾಲಜ್ಜಿಂಚಿ ಇನಿ ಮುಟ್ಟ ಮುರಣಿ ಇಂಚ ದಾಲಜ್ಜಾಂಡು ಎಲ್ಲೇ ಬಂಡ್ರೆ ಆಪುಜಿತ್ತೆ ಇನೀತೆ ಒಂಜಿ ನ್ಯೂಸ್ ಉಂಡು ಮಲ್ಲ ಪಾಡು ಆಡೆ ಎಂದು ಅಕ್ಕಲೇಕ್. ಸೊ ಅಕ್ಕಲೇಕ್ ಮಲ್ಲ ಊರ್ನ ಎಂಕ್ಲೇಕ್ ಊರೆಲ್ಲ ಚಾನ್ಸ್ ಉಂಡು ಇಂಚಿ ಗೊತ್ತು ಎಂಜಿ ನಾನು ತೋಡು ಅಂಚಿ ಬರ ದಕ್ಕೊಂದುಲ್ಲೇರು ಬರಿತ ಕಂಟ್ರಿಗೆ ಪುರ. ಓಕೆ. ಎಲ್ಲರೂ ಸೇರಿ ಸೇಮೆ ದಡ್ಡೆ ಮಾಡುವಾಗ ನಾನೊಬ್ಬ ಬಡವ ಲೈವ್ ಮಾಡುವೆ. ಹಾಯ್ ನವೀನಣ್ಣ ಬಂದರು, ಅಶೋಕ್ ಅಣ್ಣ ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಬಂಪ್ಲೆ. ಅಂದ ಅವೇ ನ್ಯೂಸ್ ಬರೋದುಂಡು ಅಂದಿ ಅವು ನ್ಯೂಸ್ ಉಂಡು ಅಂಚೆ ಎಲ್ಲ ತುಯ್ಯತ್ತೆ ನ್ಯೂಸ್ ಉಂಡು ಅವು ಇನಿ ರಾತ್ರಿಗೂ ಮಲ್ಲ ಪಾಡು ಅಂದು ಬಂತೆ ಗೋರ್ಮೆಂಟ್ ಬೋಲ್ದುದೆ ಅಂಚ ಪಾಡಿ ಅಡ್ಡ ಎಲ್ಲ ಕಾಂಡಿ ಎಲ್ಲ ಬರ್ಪುಣ ಅಂದ ಆಪುಣಂತೆ ಒನಸಾಂಡೆ ದಾದ ಸ್ಪೆಷಲ್ ಎಂಕ್ ಒಂದು ಏನಮ್ಮ ಮನೋಲಿ ಸುಕ್ಕ ಬೊಕ್ಕ ಚಪಾತಿ ಲೈಕ್ ಡನ್ ಬಣಂದೇರು. ಇನಿ ಜಿಮ್ ಕ್ಯಾನ್ಸಲ್ ಮಂತೆ ಮನೋಲಿ ಸುಕ್ಕ ಮಂತೆ ತರಬೇನೆತ್ತು ಅಂಚ ಪೋಯ್ಜಿ ಅಂಚ ಕಜಿಪ್ ಮನ್ಪುಗ ಅಂದಾಂಡು ಇನಿಕ್ ಎಲ್ಲೆಗ್ ಬ್ರಾಪು. ಸುಜಾತ ಉಪ್ಪೂರು ಬತ್ತೀರು. ಹಾಯ್ ಸುಜಾತಾರವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತೀನಿ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವೆಂಕಟೇಶ್ ಟೇಲ್ ಬತ್ತೀರು. ವೆಂಕಟೇಶ್ ಟೇಲ್ ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾನ್ ಮುರಣಿ ಊರಿಗೆ ಬತ್ತೀನಿ ಮಾರ್ರೆ ನನ್ನ ಪಿರ ಬರ್ರೆ ಇಜ್ಜ ಅಂದಿ ಎಂಕ್ ಒಲ್ಪಾಡ್ದು ಈರು ಬತ್ತೀನಿ ಈರು ಬೇತ ಕಂಟ್ರಿದು ಬತ್ತಿನತೆ ಒಲ್ಪಾಡ್ದು ಬಯರೇನ ಮುರಣಿ ಪಂಡಾರತೆ ಈರು ಒಲ್ಪಾಡ್ದ ಬತ್ತೀನಿ ಎಂದು ಒಲ್ಪಾಡ್ದು ಬನ್ನಿ ಈರು ಯಾನ್ ಮುರಣಿ ಬತ್ತ ಲೈಕ್ ಡನ್ರು ತುಯ್ಯ ಹಿಂದೂಸ್ತಾನಿ ರಷ್ಯಾ ಟ್ರಾನ್ಸ್ಫರ್ ಐಜಿ ಇರತ್ತವ ಬೇತೇರ ಪಂಚ ಈರು ಒಲ್ಪಾಡ್ದು ದುಬೈದು ಬತ್ತಿನ ಕೆಬಿಯಪ್ಪ ಕುತ್ತಾಯಿನಿ. ಹಾಯ್ ಅರೀಜ್ ಈ ಅವೇ ಕ್ವೆಶ್ಚನ್ ಏತ್ ಸತಿ ಕೇನು ಮಾರೆ ಸೌದಿ ಇರ್ತದೆ. ಓಕೆ ಓಕೆ ಓಕೆ. ಸೌದಿಗಿತ್ತ ಪಾಡ್ದು ಜೀರು ಒಮಾನ್ ಬೊಕ್ಕ ಅಲ್ಪ ಅವನುಂಡು ನಮ್ಮ ನೆತ್ತ ಮಿತ್ತು ಪಾಡ್ದೇರು ಕೆಲವು ವೆಸಲ್ದ ಮಿತ್ತು ಪಾಡ್ದೇರು ಕೆಬಿ ಗೊತ್ತಾದ ಮಸ್ತ್ ದಿನಾಂಡ್ ಬ್ರೋ. ವೆಲ್ಕಮ್ ಟು ಲೈವ್. ಎಂಚ ಒಳ್ಳಾರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡಿ. ಡೈಮಂಡ್ ಇಜ್ಜಮ್ಮ ಪಾಪ ತಪ್ಪಲೆಂಕುರು ಸಂತೆದ ವೆಂಕಟೇಶ್ ಶೆಟೇಲ್ ಯಾವ ಊರು ನಿಮ್ಮದು? ವೆಂಕಟ್ ಎಸ್ಟೇಲ್. ಪ್ರಶ್ನೆ ಕೇಳಿ ಎಲ್ಲ ಪ್ರಶ್ನೆ ಖಾಲಿ ಆಗಿದೆ ಮಾರೆ, ಎಂತ ಕೇಳೋದು ಗೊತ್ತಿಲ್ಲ. ನೋಡ್ತೇನೆ ಉಂಟಾ ಅಂತ ಆಯ್ತಾ. ನ್ಯಾಚುರಲ್ ಡೈಮಂಡ್ ಲ್ಯಾಬ್ ಗ್ರೋನಾ ಅವು ಗೊತ್ತು ಜಿಮೆ ನನ್ನ ತೂಡು ಇಂಚಿನ ಟೆಸ್ಟ್ ಮಂತಿಜ್ಜಾನ್. ರಚನಾ ಶೆಟ್ರ್ ಬರ್ತೀರಿ. ರಚನಾ ಶೆಟ್ರೆ ಇರೇನು ಕೋಡೆ ಕಾತು ಬಕ್ಕಂಗ್ಳು ಬಂದ್ವಂತ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರೆ ಒನಸಾಂಡೆ ದಾದೆ ಸ್ಪೆಷಲ್. ಎಲ್ಲರೂ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಗ್ರಪ್ಪು. ಹೌದೌದು, ಎಲ್ಲರೂ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ. ಅವರು ಹೊಸ ಯೂಟ್ಯೂಬರ್, ಸೊ ಅವರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಆಗುವುದಾದರೆ. ಅವರನ್ನು ಸಹ ಸ್ವಲ್ಪ ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ತನ್ನಿ, ಮತ್ತೆ ಅವರೇ ಬರ್ತಾರೆ ಮೇಲೆ. ಹೌದಲ್ವ ಬ್ರೋ? ಸ್ವಲ್ಪ ತರಬೇಕು, ಮತ್ತೆ ಬರ್ತಾರೆ ಅವರೆಲ್ಲ. ಅಂದೆ ಅನಿಲ್ ಗೌಡ ಬಂದರು. ಹಾಯ್ ಅನಿಲ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಅಪ್ಪು ಬ್ರೋ, ಐ ಆಲ್ರೆಡಿ ಸಬ್ ಯು. ಎಸ್ಟರ್ಡೇ ಯು ಟೋಲ್ಡ್ ನ ಅಂದೆ ಮನೋದಲ್ಲೇ. ಪ್ರಿಯಾಂಕರ್ ಅವರು ಬಂದರು. ಹಾಯ್ ಪ್ರಿಯಾಂಕರ್ ಅವರೇ, ನಮಸ್ತೆ, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಊಟ ಆಯ್ತಾ ನಿಮ್ಮದು? ಎಷ್ಟು ದಿವಸ ಆಯಿತು ನೀವು ಬರದೆ? ಹೇಗಿದ್ದೀರಿ? ಏನಾದರೂ ಪ್ರಾಬ್ಲಮ್ ಉಂಟಾ ಮನೆಯಲ್ಲಿ? ಇಲ್ಲಲ್ಲ, ಎಲ್ಲರೂ ಹುಷಾರಿದ್ದಾರಲ್ಲ? ಉಮೇಶನ್ನ ಮಕ್ಕಳೆಲ್ಲ ಹುಷಾರಿದ್ದಾರಲ್ಲ? ಓಕೆ. ಮೂಂಕುಲ ಕುತ್ತಲೆ ಇಂಚಾನ ಬಡ್ಚಪ್ಪ ಒಂದುವೇ ಯಾವು ಈ ಕುತ್ತಾವು ಸುರು ಅಕ್ಕ ಯಾರು ಕುತ್ತಾವೆ ಮುಂಕ್ಲ ಕುತ್ತಾವೆ ರವೆ ಎಡ್ಡೆ ಯಾವುದಲ್ಲ ಆತ ಎಡ್ಡೆಚ್ಚಿ ಕೆಬಿ ಅಂಡ ಓಕೆ ಅವು ನಿಕ್ ಕುತ್ತಾವಳಿ ಈ ಅಂಡ ಹೆಂಗುಲ್ಲತ ಮುಂಗ್ ಕುತ್ತಾವಳಿ ನಿಕ್ ರಿಂಗ್ ಪಾಡ್ನ ಅನ್ಬಕ್ಕೊಂಚಿ ಬೊಕ್ಕ ಸ್ವಿಂಪುನಾಗ ಬೇರೆ ಆಪು ಮಾತ್ರ
ಸೂಪರ್ ಬ್ರೋ. ನೀವೇನು ಸ್ಪೆಷಲ್ ನಿಮ್ಮದು ಊಟಕ್ಕೆ? ನಮ್ಮದು ಊಟಕ್ಕೆ ಇವತ್ತು ಮನೋಲಿ ಸುಕ್ಕ ಮಾಡಿದೆ ಮತ್ತು ಚಪಾತಿ ಇತ್ತು, ಸೊ ತಿಂದೆ. ನಾಳೆ ಸಹ ಅದೇ, ಕೇಳಬೇಡಿ ಯಾರು ನಾಳೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅನಿಲ್ ಗೌಡ್ರೆ ಆ್ಯಂಡ್ ವೆಲ್ಕಮ್ ಅಂತಿದ್ದಾರೆ ಬ್ರೋ. ಸ್ಟ್ಯಾಂಡ್ ಅಪ್ ಅಂತಿದ್ದಾರೆ. ಓಕೆ ಓಕೆ, ಅದು ಮತ್ತೆ ಅಭ್ಯಾಸ ಆಗ್ತದೆ ಮಾರೆ ನಿಮಗೆಲ್ಲರಿಗೂ. ಹಾಗೆ ಅಭ್ಯಾಸ ಮಾಡಿದರೆ ತುಂಬ ಕಷ್ಟ ಆಗ್ತದೆ ಮತ್ತೆ. ಪ್ರಿಯಾಂಕರ್ ಅವರು ಓಕೆ ಓಕೆ ಅಂತಿದ್ದಾರೆ. ನಾವೊಬ್ಬನೇ ಇರೋದಲ್ಲ, ಒಂದು ಸಲ ಮಾಡಿದರೆ ತುಂಬ ಆಗ್ತದೆ, ಅದು 4 ಹೊತ್ತು ತಿನ್ನಲಿಕ್ಕೆ ಆಗ್ತದೆ ನನಗೆ. ಅನಿಲ್ ಗೌಡ ನಗಾಡ್ತಾ ಇದ್ದಾರೆ. ರಚನೆ ಶೆಟ್ರ ಬಣದಲ್ಲಿ ರಚನೆ ಶೆಟ್ರ್ ದಾದಿ ಸ್ಪೆಷಲ್ ಇದಾಲ ಪಂಡಿಚಾರಿ ಮನಸ್ಸು ಆತಿಜಿ ನನಾವಡ ಓ ಈ ರಚನಾ ಶೆಟ್ರ್ ಆತ ಯಾನು ರಜನಿಯಿಂದೆ ಮುರಣಿಂಚ ಓದೊಂತೀನಿ ಮಾರ್ರೆ. ರಜನಿ ಶೆಟ್ಟಿಂದೇ ಓದೊಂತೀನಿ ಬ್ರೋ. ಒನ್ ಸಾಂಗ್ ಐ ಲವ್ ಮನಸ್ಸಾತು ಪ್ಲೀಸ್. ಐ ಲವ್ ಇನ್ ಮನಸ್ಸು, ಅದು ಗೊತ್ತಿಲ್ಲ, ಇನ್ನೂ ಕಲೀಲಿಲ್ಲ. ಬೇಜಾರು ಮಾಡಬೇಡಿ, ಅದು ಕಷ್ಟ ಉಂಟು ಮಾರ್ರೆ, ಅದು ಅಷ್ಟು ಸುಲಭ ಇಲ್ಲ. ಸುಲಭ ಇದ್ದರೆ ನಾನು ಹೇಗೂ ಕಲಿದು ಆಡ್ತಿದ್ದೆ, ಪುಳಿಯೋಗರೆ ಮಾಡ್ತಾ ಇದ್ದೇನೆ. ಹೌದಾ, ಓಕೆ 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 ಓಕೆ. ಚಂದ್ರಾವತಿ ಅಕ್ಕ ಬರ್ತೀರಿ. ಹಾಯ್ ಚಂದ್ರಾವತಿ ಅಕ್ಕ, ವೆಲ್ಕಮ್ ಟು ಲೈವ್. ಇಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಒಂದು ಲೈಕ್ ಕೊಡ್ದು ಸಪೋರ್ಟ್ ಒನ್ ಪ್ಲೇ ಒನ ಸಂಡೇ ಇದಾದ ಸ್ಪೆಷಲ್ ಅತ್ತ ಮಂತೊಂದುಳ್ಳರ ಇರ್ಲ ಪುಳಿಯೋಗರೆ ಮಿನಿ. ನಮ್ಮ ರಚನಾ ಅಕ್ಕ ಪುಳಿಯೋಗರೆ ಮಂತೊಂದುಳ್ಳೇರಿ ಇರ್ದಾದ ಮಂತೊಂದುಳ್ಳರೆ. ನಿಮ್ಮ ಲೈವಿಗೆ ಬಂದು 1 ಇಯರ್ ಆಯಿತು ಈ ಸಾಂಗ್. ಹೌದಲ್ವಾ, ಎಂತ ಮಾಡೋದು ಮಾರೆ, ಅದು ಅಷ್ಟು ಸುಲಭ ಇಲ್ಲ ಮಾರೆ. ಅದು ಒಳ್ಳೆ ಸಿಂಗರ್ನವ್ರು ಹಾಡ್ಬೋದು, ನಮಗಂತೂ ಆಗಲಿಕ್ಕಿಲ್ಲ. ನೀವು ಯಾರಾದರೂ ಒಳ್ಳೆ ಸಿಂಗರ್ ಇವ್ರ ಹತ್ರ ಹೇಳಬೇಕು ಆಡಲಿಕ್ಕೆ, ಇಲ್ಲದಿದ್ರೆ ಅದೇ ಹಾಡನ್ನು ನೀವು ಕೇಳ್ತಾ ಇರಿ ಯೂಟ್ಯೂಬಲ್ಲಿ. ಇವತ್ತು ಯಾರೋ ಪಿನ್ ಮಾಡ್ತೀನಿ ಅಂದಿದ್ರು ನವೀನನ್ನಬ್ರು, ನಿಮ್ಮನ್ನು ಪಿನ್ ಮಾಡ್ತಿದ್ದೀನಿ ಅಂದಿದ್ದು ನೀವು ಲೇಟ್ ಬಂದ್ರಲ್ಲ, ಅದಕ್ಕೆ ಅವರನ್ನು ಮಾಡಿದ್ದು. ಇನ್ನು 1 ಅವರ್ ಅವರು ಇರಲಿ, ಮತ್ತೆ 1 ಅವರ್ ನೀವು ಇರಿ. ನೀವು ಹಾಗೂ ಏನು ಇದು ಮಾಡೋದಿಲ್ಲಲ್ಲ, ವಿಡಿಯೋ ಮಾಡೋದಿಲ್ಲಲ್ಲ. ಸಬ್ಸ್ಕ್ರೈಬರ್ ಇದ್ದಾರೆ ಆದರೆ ಏನು ಲೈವ್ ಮಾಡಲ್ಲ. ಒಮ್ಮೆ ಲೈವಿಗೆ ಬರ್ತೀರ ನಮ್ಮೊಟ್ಟಿಗೆ, ಇದು ಮಾಡುವ, ಟುಗೆದರ್ ಲೈವ್ ಮಾಡುವ. ಮನಸ್ಸು ಮಲ್ತಾರೆ ಅವನಸಾಂಡಿ ಇಂಕ್ ಚಪಾತಿ ಬಕ್ಕ ಮನೋಲಿ ಸುಕ್ಕ. ಅಪ್ಪು ಬೆಳಗಾವಿ ಅನಿಲ್ ಬ್ರೋ ಸಬ್ ಮಾಡಿದ್ದೇನೆ ಅನ್ನಿ. ಚಂದ್ರದಕ್ಕ ಬರ್ಸಾ ಉಂಡೆ ನೋಡಿ. ಅಪ್ಪು ಅವರೇ, ಅನಿಲ್ ಅವರು ಹೇಳ್ತಿದ್ದಾರೆ ಅವರನ್ನು ಪಿನ್ ಮಾಡಬೇಕಂತೆ. ನಿಮ್ಮ ಏನು ಒಪಿನಿಯನ್, ಅವರನ್ನು ಮಾಡಬೇಕಾ? ನಮಗೆ ಬಿರಿಯಾನಿ ಆ್ಯಂಡ್ ರೈತಾ ಆ್ಯಂಡ್ ರೈಸ್ ಆ್ಯಂಡ್ ಮುದ್ದೆ ಆ್ಯಂಡ್ ಚಿಕನ್ ಕರಿ. ಹೌದಾ, ವೆರಿ ಗುಡ್. ದಾದೆ ಇತ್ತ ಕಜಿಪು, ದಾದೆ ಇತ್ತಂಡು ಕಜಿಪು ಎಂಕ್ ಮನೋಲಿ ಸುಕ್ಕ ಬೊಕ್ಕ ಚಪಾತಿ. ಓಕೆ ಮಾಡಿ ಬ್ರೋ. ಓಕೆ ನೋಡಿ, ಅವರು ಒಳ್ಳೆ ಮನಸ್ಸಿಂದ ಹೇಳಿದ್ದಾರೆ, ಸೊ ನಾನು ಮಾಡ್ತೀನಿ ಆಯಿತಾ. ಯಾರಿಗೂ ಬೇಸರ ಕೊಡಲಿಕ್ಕಿಲ್ಲ. ಇನ್ನು ಮಾಡೋದಿದ್ದರೂ ಸಪೋರ್ಟ್ ಮಾಡ್ತಾರೆ ಅವರು. ನಿಮಗೆ ಹೇಳಿದರೆ ಸಾಕು ನಮ್ಮಲ್ಲಿ ಚಾನೆಲ್ ಉಂಟಂತ, ಅವ್ರು ಮಾಡ್ತಾರೆ ಆಯಿತಾ. ಎಲ್ಲರೂ ಅಪ್ಪು ಬೆಳಗಾವಿ ಅವರನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಿಮಗೆ ಮನಸ್ಸಿದ್ರೆ ಅವರಿಗೊಂದು ಸಬ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಅನಿಲ್ ಗೌಡರ್ ಅವರನ್ನು ಸಹ ಸಬ್ಸ್ಕ್ರೈಬ್ ಮಾಡಿ. ಲಿಖಿತ್ರ ಅವರು ಬಂದರು. ಹಾಯ್ ಲಿಖಿತ್ರ ಅವರು, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಇನಿ ಬೇಗ ಬೈದೆ ಬಾಸ್ ಬಂದು. ಅನ್ವಿತಾ ಅಂಚನ್, ವೆಲ್ಕಮ್ ಟು ಲೈವ್. ಇಂಚಲ್ಲರು, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬರ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಆನ್ ಪ್ಲೇ. ಒಣಸಾಡೆ ದಾದಾ ಸ್ಪೆಷಲ್. ಲೈವ್ಗೆ ಬತ್ತಿ ಬೆಟ್ಟಿಗೆ ಸುರೂತ ಬೇಲೆನೇ ಲೈಕ್ ಕೊರ್ಪಿನ ಅಂದೆ. ಥ್ಯಾಂಕ್ ಯು ಸೋ ಮಚ್. ಸ್ಪೆಕ್ಸ್ ದೊಡ್ಡ ಮಿನಿ ಮನದಲ್ಲಿ ಅದ ಮಲ್ಲ ದೋಜುನ ಇಂಟರ್ನ್ಯಾಷನಲ್ ಬ್ರೋ. ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು. ಜಾಸ್ತಿ ಲೈಕ್ ಕೊಡಬೇಡಿ ಯಾರು, ಮತ್ತೆ ಅದು ಹೋಗ್ತದೆ ಆಯಿತಾ. ಎಗೇನ್ ಕೊಟ್ರೆ ಮುರಣಿ ನಾಗ ಪೂಜೆದ ಲೈವ್ ಪೊರ್ಲ ಆತಂಡು ಅಂದೆ. ಆ ವಿಡಿಯೋ ಲೈವ್ ಮಂದಿನ ಆತ ವಿಡಿಯೋ ಬಂದಿನಿ ನಾನು ಶೋಕಾತನೆ. ಥ್ಯಾಂಕ್ಸ್ ಅವೇ ಅಂಚ ಒಂಜಿ ಕಾಮೆಂಟ್ ನಿಕುಲ ಉಳ್ಳ ಪಾಡೇಟ ಎಡ್ಡೆ ಅವೇ ವಿಡಿಯೋ ತೂದು ಅಲ್ಪನೇ ಒಂಜಿ ಕಾಮೆಂಟ್ ಪಾಡೇಟ ಭಾರಿ ಖುಷಿ ಆಪು ನಿಂಕ್ಲಿಗೆ.
ದಯಮಾಡಿ ನಾವು ಯೂಟ್ಯೂಬ್ಗೆ ಆಪುಂಡ ಮಕ್ಕಳ ವೀಡಿಯೋ ಎಡ್ಡೆಂಡು ಕಾಮೆಂಟ್ ಪಾಡೊಂದುಲ್ಲೇರು ಪೂರ ಒಂದು ರೆಸ್ಪಾಂಡ್ ಮಂತೊಂದುಲ್ಲೇರಿಂದ ಆಪುಂಡ ಅವೇ ಲೈಕ್ ಬೊಕ್ಕ ಕಾಮೆಂಟ್ ಪೂರ ಪಾಡ್ಯಡ್ಡ ಖಾಲಿ ಸೋಕಾತನೊಂದು ಬರೆಯಂಡಲೇ ಯಾವುಂಡು ಇಂಚಿನೆಲ್ಲ ಬರೆಯೋಳಿ ನಿಕ್ಲೆ ಇಷ್ಟ ಇನ್ನು ಬರೆಯೋಳಿ ಆ ಸೋಕಾತುಂಡು ಪೂಜೆ ಎಡ್ಡೆತ್ತ ನಂಚೆ ಬರೋದು ಅಲ್ಲ ಬರೆಯೋಳಿ ಕ್ವೆಶ್ಚನ್ಸಾ ಓಕೆ. ಬೀದರು ಯಾವ ವಸ್ತುಗಳಿಗೆ ಪ್ರಸಿದ್ಧವಾಗಿದೆ? ಬೀದರು ಯಾವ ವಸ್ತುಗಳಿಗೆ ಪ್ರಸಿದ್ಧವಾಗಿದೆ? ನನೊಂಜಿ ನೀರು ದೋಸೆದ ಉಂಡು ಅವು 5 ಗ್ಲಾಸ್ ಸೋಕೊಂಡು ಮಾಡೋದಿಲ್ಲ ಅಂದಂದು ಅವು 5 ಗ್ಲಾಸ್ ಸೋಕೊಂಡು ಐಕ್ ತಮ್ಮನೇಲಿ ಆತಜಿ ನಾನು ಆರ್ಡ್ರ್ ಮಲ್ತದೆ ಆರು ಚೂರು ಎಕ್ಸಾಮ್ ಉಂಡು ಎಂಚ ಎಕ್ಸಾಮ್ ಆಯ್ನ ಮಂತ್ಕೋರ್ ಪ್ಯಾಂತೇರು ಅವು ಎಲ್ಲ ತಿಕ್ಕಂಡ ಎಲ್ಲ ಮಿನ್ನಿ ಅವೇನೇ ಪಾಡ್ಗ ಅವು ಆತಜಿ ಸೆಟ್ಟಿಂಗ್ ನಾನು ಆವಡು ಸಾಟರ್ಡೆ ಮನ್ಪೇನು ಬೈಯಾಡು. ಸುರೇಂದ್ರ ಅವರು ಗುಡ್ ಈವ್ನಿಂಗ್ ಬಂದಿದ್ದಾರೆ. ಹಾಯ್ ಗುಡ್ ಈವ್ನಿಂಗ್ ಸುರೇಂದ್ರ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ? ನಾರಾಯಣ್ ಬಾವಿ ಬರ್ತಾರೆ. ಹಾಯ್ ನಾರಾಯಣ್ ಬಾವ, ವೆಲ್ಕಮ್ ಟು ಲೈವ್. ಎಂಚೊಲ್ಲರು ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಪ್ಲೇ. ಎಂಕ ಮೆಣಸಿನಕಾಯಿ ಬಂದಿಲ್ಲ ಓ ಅಂದೆ ಮೆಣಸಿನಕಾಯಿ ಬಾರ್ ಸೋಕಾಪನದು ಎಂಕಲ ಪೂಜೆ ದಾನಿಲ್ಲ ಎತ್ತಂಡು ಕುಕ್ಕುದ ಸುರೇಂದ್ರ ಲೈಕ್ ಡನ್ ಬಂದಿಲ್ಲ ಇಲ್ಲದ ಪಾರ್ಟಿದಲ್ಲ ಇಜ್ಜ ವಿಡಿಯೋ ಅವಳ ಉಂಡು ಅವು ನಲ್ಲ ಸೆಲೆಕ್ಟ್ ಆತಜಿ ಮಂತಜ್ಜಿ ಅನು ಅದಕ್ಕೆ ಟೈಮ್ ಉಂಡು 5 ದುಂಬು ಕಾಜಿಲ ಉಂಡು ಅವು ಪುರ ಉಂಡು ಇಲ್ಲದ ವಿಡಿಯೋ ಎಲ್ಲ ಪಾಡ್ಗ ಬಟ್ ಅವೇನು ನಾನು ಅನ್ಪೋಡು ಅಲ್ಲ ಐತಾರ ಪೂರ ಅವೇ ನನೊಂಜಿ ಒಂಜಿ ತಿಂಗಳು ವೀಡಿಯೋ ಉಂಡು ಆರಾಮಡು ಒಂಜೊಂಜಿ ವಾರ ಒಂಜೊಂಜಿ ವೀಡಿಯೋ ರೆಡಿ ಮಂತೀಪಿ ನಾನು ಇತ್ತ 2-3 ರೆಡಿ ಉಂಡತ ಅಂಚ ಆತು ಮಂಡೆಗೆ ತಲೆ ಕೆಡ್ಸಾಯ್ತು ನಾನು ಹತ್ತಿ ಪಣಂದುಲ್ಲೇರು ಅದಲ್ಲ ನಾನು ಕೇಳಿದ್ದು. ಬೀದರ್ ಯಾವ ವಸ್ತು ಕಲೆಗೆ ಪ್ರಸಿದ್ಧ ಅಂದು ವಿಡಿಯೋ ಕಾಮೆಂಟ್ ಪಾಡ್ದೆ ಓಕೆ 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 ಅವು ಆಟಿ ಕರೀದು ಸೋನಾಡು ಪಾಡುವಾರ ನಾನು ಅವನು ಅವು ಗೊತ್ತು ಜಂಗ ಆಟಿ ಸೋನ ಏಪ ಅಂದು ಬಟ್ ಪಾಡುವೇನು ಹ್ಯಾಂಡ್ ಕ್ರಾಫ್ಟ್ ಅಂತಿದ್ದಾರೆ ಅಲ್ಲ ಕರಕುಶಲ ಕಲೆ ಅಲ್ಲ. ರವಿಕುಮಾರ್ ಅವರು ಬಂದರು. ಹಾಯ್ ಬ್ರೋ, ಊಟ ಆಯ್ತಾ? ಹೇಗಿದ್ದೀರಾ? ರವಿಕುಮಾರ್ ಅವರೇ, ನಾನು ಸೌಖ್ಯವಾಗಿದ್ದೀನಿ, ನೀವು ಹೇಗಿದ್ದೀರಿ? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮದು ಊಟ ಆಯಿತು, ಚಪಾತಿ ಇತ್ತು. ನಿಮ್ಮದು ಏನು ಊಟ ಆಯಿತಾ? ಹೇಗಿದ್ದೀರಿ? ಮತ್ತು ಹೇಗಿತ್ತು ಇವತ್ತಿನ ದಿವಸ? ಬ್ರೋ, ಓದು ಬಿದ್ರಿ ಕಲೆ ಐತಿಹಾಸಿಕ ಸ್ಮಾರಕಗಳು ಅಂತಿದ್ದಾರೆ. ಎಸ್, ಬಿದ್ರಿ ಕಲೆ, ಇಟ್ ಈಸ್ ದ ರೈಟ್ ಆನ್ಸರ್. ಬಿದ್ರಿ ಕಲೆ ಈಸ್ ದ ವಸ್ತು ಕಲೆಗೆ ಪ್ರಸಿದ್ಧ, ಅದೇ ಕಲೆ ಆಯಿತಾ? ಬಿದ್ರಿ ಕಲೆ, ಬಿಡ್ರಿ ವೇರ್, ಹೌದೌದು, ಬಿಡ್ರಿ ಕಲೆ. ಭಾರತದ ಮೊದಲ ಸಂಚಾರಿ ನ್ಯಾಯಾಲಯ ಆರಂಭಿಸಿದ ರಾಜ್ಯ ಯಾವುದು? ಭಾರತದ ಮೊದಲ ಸಂಚಾರಿ ನ್ಯಾಯಾಲಯ ಆರಂಭಿಸಿದ ರಾಜ್ಯ ಯಾವುದು? ಹೇಳಿ ಹೇಳಿ ಎಲ್ಲ ಈ ಭೂಮಿಗಾಯ್ತು ಮೆಲ್ಲ ದಿನಾಕರನ ಉದಯ. ಸಂಪದನ್ನ ವೆಲ್ಕಮ್ ಟು ಲೈವ್. ಎಂಚ ಒಳ್ಳೆ ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಪ್ಲೇ. ಮಣಸಾಳೆ ಇದಾದ ಸ್ಪೆಷಲ್ ಕರ್ನಾಟಕ ಅಂತಿದ್ದಾರೆ. ಅಲ್ಲ, ಇದು ಸ್ವಲ್ಪ ಕಷ್ಟ ಉಂಟು, ಸುಲಭದ ಪ್ರಶ್ನೆ ಅಲ್ಲ. ಸೊ ಕರೆಕ್ಟಾಗಿ ಗೂಗಲ್ ಮಾಡಿ ಕರೆಕ್ಟಾಗಿ ನೋಡಿ. ಹೆಜ್ಜೆಯನ್ನು ಬಂದರು. ಹಾಯ್ ಹೆಜ್ಜೇನು ಅವರೇ, ವೆಲ್ಕಮ್ ಟು ಲೈವ್. ಹೆಜ್ಜೇನು ಅವರು ಹರಿಯಾಣ ಅಂತಿದ್ದಾರೆ. ಸರಿಯಾದ ಉತ್ತರಕ್ಕೆ ನಾವು ಕಾಯ್ತಾ ಇದ್ದೇವೆ. ಅಪ್ಪು ಬೆಳಗಾವಿ ಹರಿಯಾಣ ಅಂತಿದ್ದಾರೆ. ಅನಿಲ್ ರವರು ಹರಿಯಾಣ ಅಂತಿದ್ದಾರೆ. ಅನ್ವಿತ್ ಅಂಚನೆ ಎನ್ನ ಮನಸಾಂಡಿ ಇರ್ನ ಮನಸಾಂಡಿ ಇದಾದ ಸ್ಪೆಷಲ್ ಎನ್ನ ಮನಸಾಂಡು ಎಂಕ್ ಚಪಾತಿ ಬೊಕ್ಕ ಮನುಳಿ ಸುಕ್ಕ. ಸುರೇಂದ್ರರವರು ಹರಿಯಾಣ ಅಂತಿದ್ದಾರೆ. ಸಂಪು ಅವರು ವಾ ತೆಲಿಕೆ ಮೋನೆಡ್ ಬಣಂದಲ್ಲೇರು ತೆಲಿಪೊಡಿ ಬುಕ್ಕದಾದ ಜೀವೋಡ್ ಬುಕ್ಕ ಇಂಚಿನ ಉಂಡು. ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ ಐಕೆ ಪಾಡ್ದೀನಿ ನವೀನ್ ತೆಲ್ತೊಂದೆ ಪುಳಿ ಬುಲಿಪೋಚೆ ಫಲ ಜಾಸ್ತಿ. ಸೊ ಸರಿಯಾದ ಉತ್ತರ ಹರಿಯಾಣ. ಸರಿಯಾದ ಉತ್ತರ ಹರಿಯಾಣ. ಮೊದಲ ಹುಟ್ಟವರು ನಮ್ಮ ಹೆಜ್ಜೇನೂರವರು ಮೊದಲು ಉತ್ತರ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಹರಿಯಾಣ. ಉತ್ತರ ಗಂಡಲ್ಲ, ರಿಪೀಟ್ ದ ಕ್ವಶನ್. ಅದಾಯಿತು, ಉತ್ತರ ಸರಿಯಾಯಿತು ನಿಮ್ದು, ಆಯಿತಾ? ನಿಮ್ದಲ್ಲ, ಅವ್ರದ್ದು. ಹೆಜ್ಜೇನವರು ಕೊಟ್ಟಿದ್ದಾರೆ ಸರಿಯಾದ ಉತ್ತರ. ಸೊ ಹರಿಯಾಣ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಸ್ವದೇಶಿ ಯುದ್ಧ ವಿಮಾನ ಯಾವುದು? ಭಾರತದ ಮೊದಲ ಸ್ವದೇಶಿ ಯುದ್ಧ ವಿಮಾನ ಯಾವುದು? ಹಾಯ್ ಗುರುರಾಯರು, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯಿತಾ? ಏನು ವಿಶೇಷ ಮತ್ತೆ? ಹೇಗಿದ್ದೀರಿ? ಯಾನು ಬುಳಿತುಂಡ ಈರ್ಲ ಬುಳಿಪು ಬರವಣಿಲ್ಲ ಅಂದ. ಓಕೆ ಓಕೆ, ಯಾನು ಆಲ್ಮೋಸ್ಟ್ ತೆಲಿಪೇರ್ನೇ ಟ್ರೈ ಮನ್ಪೆ ಪಂಡ್ರೆ ಆಪುಜಿ ಹೊರರ ಬೇಜಾರ್ದ ಸೀನ್ ತೂನಾಗ ಇಂಕ ಬುಲಿತ್ತದ ಪೋಪುಂಡು ಅವು ಪಣಿಯರ್ ಆಪುಜಿ ಅವು ಪಿಕ್ಚರ್ ತುಂಡಲ್ಲ ಅಂಚೇನೆ. ಭಾರತದ ಮೊದಲ ಸ್ವದೇಶಿ ಯುದ್ಧ ವಿಮಾನವ್ಯಾವುದು?
ಓಹೋ, ಏರ್ ಬಸ್ ಅಂತಿದ್ದಾರೆ. ರಾಕ್ ಸ್ಟಾರ್ ಬಂದರು. ಹಾಯ್ ರಾಕ್ ಸ್ಟಾರ್, ವೆಲ್ಕಮ್ ಟು ಲೈವ್. ನಂದು ಊಟ ಆಯಿತು ಸರ್ ಅಂತಿದ್ದಾರೆ. ಹೌದಾ, ಹೇಗಿದ್ದೀರಿ ಮತ್ತೆ? ಊಟ ಆಯಿತು, ನಮ್ಮದು ಸಹ ಆಯಿತು. C25 ಅಂತಿದ್ದಾರೆ. HAL ತೇಜಸ್ ವಿಮಾನ ಅಂತಿದ್ದಾರೆ. ಏರ್ ಬಸ್ C25 ಅಂತಿದ್ದಾರೆ. ಸರಿಯಾದ ಉತ್ತರಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ. ಭಾರತದ ಮೊದಲ ಸ್ವದೇಶಿ ಯುದ್ಧ ವಿಮಾನ ಯಾವುದು? ಸ್ವದೇಶಿ ಯುದ್ಧ ವಿಮಾನ ಯಾವುದು? ಅಪ್ಪು ಬೆಳಗಾವಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ತೇಜಸ್ ವಿಮಾನ ಇಸ್ ದ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆ. ಭಾರತದ ಮೊದಲ IAS ತರಬೇತಿ ಕೇಂದ್ರ ಎಲ್ಲಿದೆ? ತೇಜಸ್ ಇಸ್ ದ ರೈಟ್ ಆನ್ಸರ್. ಅದು ಕೊಟ್ಟಾಗಿದೆ ಅವರು. ನೆಕ್ಸ್ಟ್ ಪ್ರಶ್ನೆ ಈಗ. ಭಾರತದ ಮೊದಲ ಮಹಿಳಾ IAS ತರಬೇತಿ ಕೇಂದ್ರ ಎಲ್ಲಿದೆ? ಎಲ್ಲಿದೆ? ಭಾರತದ ಮೊದಲ IAS ತರಬೇತಿ ಕೇಂದ್ರ ಎಲ್ಲಿದೆ? ಈ ಪ್ರಶ್ನೆಗೆ ಉತ್ತರ ಕೊಡಿ ತಟ್ಟ ಅಂತ ಹೇಳಿ. ಇಬಿಸ್ನ ಅಲ್ಲ, ಇದು ಬೇರೆ ಉತ್ತರ ಮಾರ್ರೆ. ಉತ್ತರಾಖಂಡ್ ಅಲ್ಲ. ಅಲ್ಲಿದ್ದು ಹೆಸರು ಬೇಕಾಯ್ತಾ? ಅಲ್ಲಿಗೆ ಒಂದು ಹೆಸರು ಉಂಟು, ಅದು ಬೇಕು. ನಮ್ಮ ಉತ್ತರದಲ್ಲಿ ಹಾಗೆ ಹೆಸರುಂಟು. ಸೊ ಅದು ಬಂದರೆ ನಮಗೆ ಒಳ್ಳೇದು, ಇಲ್ಲಾಂದರೆ ಮತ್ತೆ ನನಗೆ ಹುಡುಕಬೇಕಾಗ್ತದೆ ಅದು ಸರಿಯಾ ತಪ್ಪಾ ಅಂತ. ಮಿಸೌರಿ, ಉತ್ತರಾಖಂಡದ ಮಸೂರಿ. ಎಲ್ಲ ಗೂಗಲ್ ಮಾಡಲಿಕ್ಕೆ ಹೋಗಿದ್ದಾರೆ, ನಿಲ್ಲಿ ಅವ್ರು ಬರ್ತಾರೆ ಎಲ್ಲ, ಆಯ್ತಾ? ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ. ಸಂಪತ್ತನ್ನೇ ಬಲ್ತೀರ ಅಂತ ಜಂಪ ಯಾರು? ಸಂಪತ್ ಈಸ್ ಜಂಪತ್. ಹಾಲಿನ ದ್ವೇಷ ನಿನ್ನ ನಗು. ದಿಲ್ಹಿ ಅಂತಿದ್ದಾರೆ ಸುರೇಂದ್ರರವರು. ಸುರೇಂದ್ರರವರೇ ಬನ್ನಿ ಸಾಕು ಅಂತಿದ್ದಾರೆ. ಸರಿಯಾದ ಉತ್ತರ ಮಸೂರಿ. ಸೊ ನಮ್ಮ ಅಪ್ಪು ಬೆಳಗಾವಿ ಅವರು ಉತ್ತರಾಖಂಡದ ಮಸೂರಿ ಅಂತ ಹೇಳಿದ್ದಾರೆ. ಸೊ ಸರಿಯಾದ ಉತ್ತರ ಅನಿಲ್ ಗೌಡರ ಸರ್ ಕೊಟ್ಟಿದ್ದಾರೆ, ಆದರೂ ಅವರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದು ಮಿಸ್ಸೋರಿ ಆಗಿದೆ. ತೊಂದರೆ ಇಲ್ಲ, ಇಬ್ಬರಿಗೂ ಪಾಲ್ ಮಾಡಿ ಕೊಡೋಣ ಆಯಿತಾ, ಪ್ರೈಸ್. ಸೊ ಮುಂದಿನ ಪ್ರಶ್ನೆ. ಭಾರತದ ಮೊದಲ ಗ್ರೀನ್ ರೈಲು ನಿಲ್ದಾಣ ಯಾವುದು? ರೈಟ್ ಆನ್ಸರ್ ಅಪ್ಪು ಬೆಳಗಾವಿ. ಹೌದೌದು, ಅಪ್ಪು ಬೆಳಗಾವಿ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಅನಿಲ್ ಗೌಡವರು ಮಿಸ್ಸೋರಿ ಅಂತ ಬರೆದಿದ್ದಾರೆ, ಅದನ್ನು ಸಹ ನಾವು ಕನ್ಸಿಡರ್ ಮಾಡುವ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಂತ. ಸೊ ಅರ್ಧ ತಗೊಳ್ಳಿ ಆಯಿತಾ ಪ್ರೈಸನ್ನು. ಭಾರತದ ಮೊದಲ ಗ್ರೀನ್ ರೈಲ್ ನಿಲ್ದಾಣ ಯಾವುದು? ನೀವು ಡೈರೆಕ್ಟಾಗಿ ಗೂಗಲ್ ಓಪನ್ ಮಾಡಿ ಇಟ್ಟಿರಲಿಲ್ಲಲ್ಲ ನಾನು ಪ್ರಶ್ನೆ ಕೇಳುವಾಗಲೇ.
ರೈಟ್ ಆನ್ಸರ್. ಎಲ್ಲಿಗೆ ಬರುವುದು ಅನಿಲ್ ಅವರೇ, ಎಲ್ಲಿಗೆ ಬರುವುದು ಅನಿಲ್ ಅವರೇ ಅಂತಿದ್ದಾರೆ. ಸ್ಕಂದರಾಬಾದ್ ಅಂತಿದ್ದಾರೆ. ಭಾರತದ ಮೊದಲ ಗ್ರೀನ್ ರೈಲು ನಿಲ್ದಾಣ ಯಾವುದು? ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಒಂದು ಲೈಕ್ ಕೊಡಿ ಆಯಿತಾ. ಊಟ ಆಗದವರು ಊಟ ಮಾಡಿ ಬನ್ನಿ. ತೆಲಂಗಾಣ ಅಂತಿದ್ದಾರೆ. ಮೈಸೂರು ರೈಲು ನಿಲ್ದಾಣ ಅಂತಿದ್ದಾರೆ. ಸರಿಯಾದ ಉತ್ತರ ಇನ್ನು ಬರಬೇಕಷ್ಟೇ. ಸೊ ಸರಿಯಾದ ಉತ್ತರ ಕೊಟ್ಟವರಿಗೆ ಇವತ್ತು ಲೈವಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು. ದೇವನಹಳ್ಳಿ ಅಂತಿದ್ದಾರೆ. ಮಂಕುತಿಮ್ಮನವರು ಬಂದರು. ಹಾಯ್ ಮಂಕುತಿಮ್ಮನವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಫಸ್ಟ್ ಟೈಮ್ ನಮ್ಮ ಲೈವಿಗೆ ಬಂದಿದ್ದೀರಿ ಅಂತ ಅನಿಸುತ್ತದೆ, ನೋಡ್ತೇನೆ. ಇಲ್ಲ, ಮೊದಲು ಬಂದಿದ್ದೀರಿ ನೀವು ಮೊದಲು ಬಂದಿದ್ರಿ ಅಂದರೆ ಬೇರೆ ಹೆಸರಲ್ಲಿ ಬಂದಿದ್ದೀರಿ ಅಂತ ಆಗ್ತದೆ. ನನಗೆ ತೊಂದರೆ ಇಲ್ಲ, ಇರಲಿ. ಮಂಕುತಿಮ್ಮ ಅಂತ ನಾನು ಫಸ್ಟ್ ಓದಿದ್ದು. ಓಕೆ, ದೇವನಹಳ್ಳಿ ಅಂತ ಹೆಸರು. ಅದು ಉತ್ತರವಾ? ಅಲ್ಲ, ಬಹುಮಾನ ಅದು ನನಗೆ ಅಂತಿದ್ದಾರೆ. ಇಲ್ಲ, ಬಹುಮಾನ ಇಲ್ಲ ಮಾರೆ, ನಾನು ಸುಮ್ಮನೆ ಕುಸಾಲಿಗೆ ಹೇಳಿದ್ದು. ಮಂಕುತಿಮ್ಮ ಅವರೇ, ಒಂದು ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೆಜ್ಜೆಯನ್ನು ಅನಿಸುತ್ತಿದೆ ಯಾಕೋ ಇಂದು ಅಂತಿದ್ದಾರೆ. ಎಂತ ಅನಿಸ್ತಾ ಉಂಟು? ವರಮಾನ ಇದ್ರೆ ಕೊಡಿ. ಸರ್ದಾರ್ ಖಾನ್ ಬಂದರು. ಹಾಯ್ ಸರ್ದಾರ್ ಖಾನ್, ವೆಲ್ಕಮ್ ಟು ಲೈವ್. ಸಿಕಂದರಾಬಾದ್ ಅಂತಿದ್ದಾರೆ. ಇಲ್ಲ, ವರಮಾನ ಇದ್ರೆ ಕೊಡಿ. ಅದು ಮಂಕುತಿಮ್ಮ 23 ಅಂತಿದ್ದಾರೆ. ಹೌದಾ? ಓಕೆ, ಥ್ಯಾಂಕ್ ಯು ಮಂಕುತಿಮ್ಮರವರೇ. ನವೀನ್ ದಾದ ಕಜಿಪು, ನೀವು ಊರಿನವರಲ್ಲ, ಗೊತ್ತಾಯಿತು. ಯಾಕ್ರಿ ನೀವು ಅವರ ಮೆಸೇಜ್ ಡಿಲೀಟ್ ಮಾಡಿದ್ದು? ತಪ್ಪಾಗಿಯಾ? ಮಿಸ್ಟೇಕ್ ಆಗಿಯಾ? ಅದನ್ನು ರೀ ಮಾಡಿ, ಹೆಜ್ಜೆನವರನ್ನು ರೀ ಮಾಡಿ. ಏನಾಯಿತು ಅನಿಲ್ ಅವರೇ? ತಗೊಳ್ಳಿ ವರಮಾನ ಅಂತಿದ್ದಾರೆ. ಅನಿಲ್ ಬ್ರೋ, ಎಲ್ಲಿ ಹೋದ್ರಿ? ಬನ್ನಿ ಬೇಗ. ಅಲ್ಲ ಅನಿಲ್ ಅವರೇ, ನೀವು ಅವರನ್ನು ಯಾಕೆ ಟೈಮ್ ಔಟ್ ಮಾಡಿದ್ದು? ಅವ್ರು ನಮ್ಮ ಸಪೋರ್ಟ್ ಮಾಡ್ತಾರೆ ಮಾರ್ರೆ. ತೆಗೀರಿ, ಟೈಮ್ ಔಟ್ ತೆಗೀರಿ, ನೋಡೋಣ. ಅವ್ರು ಏನು ತಪ್ಪು ಮೆಸೇಜ್ ಹಾಕಿಲ್ಲಲ್ಲ, ಬ್ಯಾಡ್ ಕಾಮೆಂಟ್ ಹಾಕಿದರೆ ಮಾತ್ರ ಟೈಮ್ ಔಟ್ ಮಾಡಬೇಕು. ಅವರಿಗೆ ಜೀವದಾನ ಮಾಡಿ ಒಮ್ಮೆ. ದಾದಾಂಡು ಅವು ಆರು ಮೆಸೇಜ್ ಪಾಡೊಂತೀರು. ಅನಿಲ್ ಗೌಡ ಆರಿನ ಟೈಮ್ ಔಟ್ ಬಂತೀರು. ದಯಾಗನ್ ಗೊತ್ತುಜ್ಜಿ ಫಾರ್ 10 seconds. ಐ ಡೋಂಟ್ ನೋ ವೈ. ಪ್ಲೀಸ್ ಅನಿಲ್ ಬ್ರೋ, ರಿಮೂವ್ ದ ಟೈಮ್ ಔಟ್. ಇರಿ ಎಂಚ ಉಳ್ಳರಿ ಯಾನು ಸಾರುಳ್ಳೆ. ಅನಿಲ್ ಗೌಡ ಬನ್ನಿ, ಹೆಜ್ಜೆಯನ್ನು ಬಣ್ಣದಲ್ಲಿ. ಹೌದವ್ರು ತೆಗೀರಿ ಆಯಿತಾ. ಅಂದರೆ ಅವರು ಬ್ಯಾಡ್ ಕಮೆಂಟ್ ಹಾಕಿಲ್ಲ. ಬ್ಯಾಡ್ ಕಮೆಂಟ್ ಹಾಕಿದರೆ ಮಾತ್ರ ಟೈಮ್ ಔಟ್ ಕೊಡಬೇಕು. ಇಲ್ಲದಿದ್ದರೆ ಮತ್ತೆ ಯೂಟ್ಯೂಬ್ ನಮ್ಮನ್ನು ಇದು ಮಾಡ್ತದೆ ಸ್ವಲ್ಪ. ಸುಮ್ಮನೆ ಟೈಮ್ ಔಟ್ ಕೊಟ್ಟರೆ. ಬ್ಯಾಡ್ ಕಾಮೆಂಟ್ ಯಾರು ಹಾಕಿದ್ರು ಆವಾಗಲೇ ರಿಪೋರ್ಟ್ ಮಾಡಬೇಕಷ್ಟೆ. ದಾಲ ಬಂತಿದ್ದೀರಿ ಯಾರು ಊರ್ದಾರೆ ನಮ್ಮ. ಕಜಿಪು ಮನೋಳಿ ಸೊಕ್ಕ ಇನ್ನಿಲ್ಲ ಎಲ್ಲೆಲ್ಲ ಕೇನೋ ಚುಪಿರ. ರೈಟ್ ಆನ್ಸರ್ ಅಪ್ಪು ಬೆಳಗಾವಿ ಅಂತಿದ್ದಾರೆ. ಹೌದಾ? ಯಾವುದು? ನೀವು ಯಾವ ಉತ್ತರ ಕೊಟ್ಟಿದ್ದೀರಿ? ಅದು ಉತ್ತರ ಇನ್ನೂ ಬರಲಿ. ಹೆಜ್ಜೆನು ಅನಿಲ್ ಅಣ್ಣ, ಬನ್ನಿ. ಹೆಜ್ಜೆನು ಸಾರಿ ಅವೇ ಅವು ಬೈ ಮಿಸ್ಟೇಕ್ ಆರು ಒಂದು ಮಂತೀನಿ ಅವೇ ಈಸಿನ ಹೈಟ್ ಪಣೋದಿಲ್ಲ. ನೋ ಹೀಸ್ ಕಮ್ ನಾವು. ರಚನಾ ಶೆಟ್ರು ದಾದ ಮಂಡ್ಯಡೊಂಜಿ ಕೆಂಪುದ ಇದು ಕಡಪುದಿರ ಎಂಜಿನೇ ಅವು ಎನ್ನ ಕಣ್ಣಿಗೆ ತೋಜಲ್ಲ ತೋಜವು.
ಹೆಜ್ಜೆನು ಸಾರಿ ಅವೇ ಇದು ಅದನ್ನು ಕೇಂಡರ ಪ್ರಶ್ನೆ ಡಿಲೀಟ್ ಆನ್ ವನಸಾಂಡ ಅಂದ್ಕೇನದು ಇದು ವನಸಾಂಡವೇ ವನಸಾಂಡ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ಪ್ರಶ್ನೆ, ಭಾರತದ ಮೊದಲ ಗ್ರೀನ್ ರೈಲು ನಿಲ್ದಾಣ ಯಾವುದು ಅಂತ ಹೇಳಿದ್ದೇವೆ, ಆದರೆ ಸರಿಯಾದ ಉತ್ತರ ಬರಲಿಲ್ಲ ಇನ್ನು. ರಕ್ಕಸೆ ಏನು ರಕ್ಕಸೆ? ಐಕ್ ಮಂಡೆಗೆ ರಕ್ಕಸೆ ಅಂತಿನ. ಓಕೆ 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 ರಚನೆ ಶೆಟ್ರೆ ಹೌದಾ, ಈಗ ರಕ್ಕಸನ್ ಕಾಡಬಿಡ್ತೀನಿ ರೀ ದಾದಾಂಡ್ ಮೈಸೂರು ಬ್ರೋ. ಇಲ್ಲ, ನಾನೇ ಉತ್ತರ ಕೊಡ್ತೇನೆ. ಜಮ್ಮು. ಜಮ್ಮು ಇಸ್ ದ ರೈಟ್ ಆನ್ಸರ್. ಭಾರತದ ಗ್ರೀನ್ ರೈಲ್ವೆ ನಿಲ್ದಾಣ ತೆಲಂಗಾಣದ ಸಿಕಂದರಾಬಾದ್ ಅಂತಿದ್ದಾರೆ. ನಮ್ಮ ಗೂಗಲ್ ಅವರು ಜಮ್ಮು ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಬಿಟ್ಟು ಬಿಡೋಣ. ನಾನೇ ಉತ್ತರ ಕೊಟ್ಟೆ, ಸರಿಯಾದರೆ ಓಕೆ, ಇಲ್ಲಾಂದರೆ ಬಿಟ್ಕೊಬೇಡಿ, ಇಲ್ಲಾಂದರೆ ಬಿಟ್ಕೊಬೇಡಿ ಆಯಿತಾ. ಜೈನ ಬಸದಿಗಳು ಹೆಚ್ಚು ಕಂಡುಬರುವ ಕರ್ನಾಟಕದ ಜಿಲ್ಲೆ ಯಾವುದು? ಸುಮ್ಮನೆ ಬರೋದಿಲ್ಲ. ಓಕೆ 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 ಜೈನ ಬಸದಿಗಳು ಹೆಚ್ಚು ಕಂಡುಬರುವ ಕರ್ನಾಟಕದ ಜಿಲ್ಲೆ ಯಾವುದು? ಸರ್ದಾರ್ ಖಾಂಡ್ರ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡುತ್ತಾ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಚಿತ್ರದುರ್ಗ ಅಂತಿದ್ದಾರೆ, ತಪ್ಪು. ನಮ್ಮ ಗೂಗಲ್ ಮೈಸೂರು ಹೇಳುತ್ತಿದ್ದಾರೆ, ಹೌದಾ? ಅದೇ, ನಮ್ಮಲ್ಲಿ ಒಂದು ಗೂಗಲ್, ನಿಮ್ಮಲ್ಲಿ ಒಂದು ಗೂಗಲ್. ಸರಿಯಾದ ಉತ್ತರ ಒಮ್ಮೊಮ್ಮೆ ಬರುವುದಿಲ್ಲ, ಸೊ ಯಾರು ತಲೆ ಕೆಡಿಸ್ಕೊಡ್ಬೇಡಿ ಅದಕ್ಕೆ. ದಕ್ಷಿಣ ಕನ್ನಡ ಅಂತಿದ್ದಾರೆ. ಜೈನ ಬಸದಿಗಳು ಹೆಚ್ಚು ಕಂಡುಬರುವ ಕರ್ನಾಟಕದ ಜಿಲ್ಲೆ ಯಾವುದು? ನೀಲಾ ನದಿ ಅಂತಿದ್ದಾರೆ. ದಕ್ಷಿಣ ಕನ್ನಡ ಅಲ್ಲ, ನೀಲಾ ನದಿ ಅಲ್ಲ, ಚಿತ್ರದುರ್ಗ ಅಲ್ಲ. ಪರಪರ ಬರ್ಸ ಬರುನುಂಡು ಅಂದೆ. ಓಕೆ 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 ಪರಪರ ಬರ್ಸುಗು ಕೊಡೆದಾಯಿ ಬಂಗುಡೆ ಬುತೈ ಉಪನಗ ಕೆಂಬುಡೆದಾಯಿ. ರಾವಣ್ ಅವರು ಬಂದರು. ಹಾಯ್ ರಾವಣ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ನೋಡಿ, ಮಾಡಿಲ್ಲಾದರೆ ಮಾಡಿ ಸಪೋರ್ಟ್ ಮಾಡಿ. ಅನಿಲ್ ಗೌಡರವರು ಉಡುಪಿ ಅಂತಿದ್ದಾರೆ. ತಂಗಮ್ಮನವರು ಬಂದರು. ಹಾಯ್ ತಂಗಮ್ಮನವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅನಿಲ್ ಗೌಡರವರು. ಹಾಸನ ಅಂತ ಹೇಳಿದ್ದಾರೆ. ಸೊ ಹಾಸನ ಇಸ್ ದ ರೈಟ್ ಆನ್ಸರ್. ಸಂಪು ಹಾಯ್ ಅಂತಿದ್ದಾರೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತಿದ್ದಾರೆ. ಹಾಸನ ಇಸ್ ದ ರೈಟ್ ಆನ್ಸರ್. ನಾರಾಯಣನ್ನ ಹಾಯ್ ಪನ್ನೊಂದುಲ್ಲೇರು. ಭಾರತದ ಮೊದಲ ಮಹಿಳಾ DGP ಯಾರು? ಶಾನ್ ಬೈಜರ್ ಐಜೆ ಬೈಜೇರಿ ಸಬ್ಸ್ಕ್ರೈಬ್ ಬಂದಿಲ್ಲ. ರಚನೆ ಶೆಟ್ಟರೆ, ಥ್ಯಾಂಕ್ ಯು ಸೋ ಮಚ್. ತಂಗಮ್ಮ ಹಾಯ್ ಸರ್ ಬಂದಿಲ್ಲ. ಹಾಯ್ ತಂಗಮ್ಮರವರೇ, ಹೇಗಿದ್ದೀರಿ? ಮತ್ತೆ 2 ದಿವಸ ಲೈವಿಗೆ ಬರಲಿಲ್ಲ ಅಂತ ಕಾಣಿಸ್ತಲ್ಲ. ಭಾರತದ ಮೊದಲ ಮಹಿಳಾ DGP ಯಾರು? ತುಳುವ ನಾಡದ ಚೋಕಿ ಬೋರ್ಡು ಅನ್ನೋದು. ನಾರಾಯಣ್ ಕುಲಾಲ್ ನಮಸ್ಕಾರ. ಸಂಪತ್ತನ್ನ ಬಣ್ಣದಲ್ಲಿ ಅನಿಲ್ ಕಂಚನ ಚೌಧರಿ ಭಟ್ಟಾಚಾರ್ಯ ಅಂತಿದ್ದಾರೆ. ನಾವು ಸರಿಯಾದ ಉತ್ತರಕ್ಕೆ ಕಾಯ್ತಾ ಇದ್ದೇವೆ. ವೆರಿ ಸುರೇಂದ್ರ ಆ್ಯಂಡ್ ಅಪ್ಪು. ದೇ ಆರ್ ಕಮಿಂಗ್. ಓಕೆ ವೆಯ್ಟ್. ಅವ್ವೇ ಏರಿ ಅವ್ವೇ, ಅವು ಶಾಂತಕ್ಕನ ಚಾಕಿ ಬೋರ್ಡ್ ಬನ್ನಿ ಬೇತೆ ಐಡಿಯಾ ವಾರತ್ತಿ. ಐ ಆಮ್ ಹಿಯರ್ ಪಣ್ಣದಲ್ಲಿ. ಎಸ್ ಎಸ್ ಎಸ್
ಭಾರತದ ಮೊದಲ ಮಹಿಳಾ DGP ಯಾರು? ಅಪ್ಪು ಬೆಳಗಾವಿ, DGP ಕಾಂಚನ ಚೌಧರಿ ಭಟ್ಟಾಚಾರ್ಯ ಅಂತಿದ್ದಾರೆ. ಗೂಗಲ್ ಸರ್ಚ್ ಅವು ಅಂದಂದು ಎಲ್ಲ ಗೂಗಲ್ ಸರ್ಚ್ ಇಬೇಕು ಹೆಂಚಿನ ಪೂರ ಉಲಾಡಿದ ಫಿದೇವನ ಗೊತ್ತಾಗ್ಬಿಟ್ಟು ರಚನಾ ಗೊತ್ತಾನ ಅವು ಗೊತ್ತಾಂಡಿ. ಮಡಿಸುದೇ ವರಿಸುದೇ ನಿನ್ನ ಕಮಲದ ಕಣ್ಣೋಲೆ ಕಮಲದ ಮುಗುದೋಲೆ ಕಮಲವ ಕೈಯಲ್ಲಿ ಹಿಡಿದೋಲೆ ಅನ್ನೊಂದು ಮಾತೆಲ್ಲ ಗೂಗಲ್ ಸರ್ಚ್ ಮನ್ಪುನಿ ಬಕದಾದ ಅನ್ಪುನಿ ಗೊತ್ತು ಜಿನ್ನ ಅಂಚನ ನಾಡೋಡದ ಅಲ್ಲ ಜಿನ ಅಂಕೊಂದಿಟ್ಟು ಪಾತೇನಂದಿ ಕುಲೋ ನಡುಟು ಗುಜ್ಜೆ ತಿಂದರ ಗುಜ್ಜೆ ಒಳ್ತಿ ಅವು ಯಾನ್ ಕಂದಿನ ಗುಜ್ಜೆನು ಹಾಕೊಳ್ಳೆ ತಿಂಡೇರು ಹೆಂಗೆ ಪೆಳ್ತಾರಿತ್ತು. ನೆಕ್ಸ್ಟ್ ಕ್ವಶನ್, ಶೃಂಗೇರಿ ಮಠವನ್ನು ಸ್ಥಾಪಿಸಿದವರು ಯಾರು? ಶೃಂಗೇರಿ ಮಠವನ್ನು ಸ್ಥಾಪಿಸಿದವರು ಯಾರು? ಅವರೆಲ್ಲ ಓದವರೆಲ್ಲ ಬರ್ಬೇಕು ಮಾರೆ, ಬಂದ ನಂತರ ಕ್ವಶನ್ ಕೇಳಿದರೆ ಒಳ್ಳೇದು, ಇಲ್ಲದ್ರೆ ಅವರಿಗೆ ಗೊತ್ತಾಗೋದಿಲ್ಲ, ಮತ್ತು ನೀವು ಒಬ್ಬರೇ ಓಡಿ ಹೋಗಿ ನಾಡ್ಕೊಂಡು ಬರ್ತೀರಿ, ಹುಡ್ಕೊಂಡು ಬರ್ತೀರಿ. ಶೃಂಗೇರಿ ಮಠವನ್ನು ಸ್ಥಾಪಿಸಿದವರು ಯಾರು? ಸಂಕಟ್ ಅವೇನಿಲ್ಲ ಸಂಕಟ್ ಶಂಕರಾಚಾರ್ಯ ಆದಿಶಂಕರಾಚಾರ್ಯರು. ಬರಲಿ ಸರಿಯಾದ ಉತ್ತರಕ್ಕೆ ಕಾಯ್ತಾ ಇದ್ದೇವೆ. ಶಂಕರಾಚಾರ್ಯರು ಈಸ್ ದ ರೈಟ್ ಆನ್ಸರ್. ಶಂಕರಾಚಾರ್ಯರು ಈಸ್ ದ ರೈಟ್ ಆನ್ಸರ್. ಅಪ್ಪು ಬೆಳಗಾವಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮಗೆ. ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚೆ ಯಾರಿಗಾದರೂ ನೆನಪಿಲ್ಲದೆ ಲೈಕ್ ಮಾಡಲಿಕ್ಕೆ ಮರೆತಿದ್ರೆ ಲೈಕ್ ಮಾಡಿಬಿಡಿ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ನಾಳೆ ಮಾಡುವಂಥ ಕೂತಿದ್ರೆ ಮಾಡದಿದ್ದರೆ ಮಾಡಿಬಿಡಿ, ಸಪೋರ್ಟ್ ಮಾಡಿಬಿಡಿ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಯಾವುದು? ಭಾರತದ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಯಾವುದು? ಯಾನ್ ಪಂಡೆ ಮಿಸ್ ಅಂಡ ಅನ್ನಂದು ಈ ಪಂಡರ ಸಂಕಟ ಅಂದು ಆದಿಶಂಕರಾಚಾರ್ಯರೊಂದು ಪನೋಡು ಸರಿ ಪನೋಡಿ. ಫಸ್ಟ್ ಲೈಕ್ ನಂದೇ ಬ್ರೋ, ನಾನು ಮರೆತಿಲ್ಲ ಅಂತಿದ್ರು. ಹೌದು ನೀವೇ ಫಸ್ಟ್ ಲೈಕ್ ಕೊಟ್ಟಿದ್ದು. ಅಲ್ಲ, ನಾನು ಹೇಳಿದ್ದು ಅಂದರೆ ಕೊಟ್ಟವರಿಗೆಲ್ಲ, ಕೊಡದವರಿಗೆ. ಕೆಲವರೊಮ್ಮೆ ಹಾಗೆ ಯೋಚಿಸ್ತಾರೆ, ಮತ್ತೆ ಕೊಡುವ, ಇದ್ದೇವಲ್ಲ ನಾವು ಲೈವ್ ಮಾಡ್ತಾ ಇದ್ದೇವಲ್ಲ, ಮತ್ತೆ ಕೊಡುವ ಅಂತ ಯೋಚಿಸ್ತಾರೆ. ಅದಕ್ಕೆ ಪರಂ 8,000 ಅಂತಿದ್ದಾರೆ. ಸರಿಯಾದ ಉತ್ತರಕ್ಕೆ ನಾವು ಕಾಯ್ತಾ ಇದ್ದೇವೆ. ಭಾರತದ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಯಾವುದು? ಹಾಸನ್ ಅಂತಿದ್ದಾರೆ ಸುರೇಂದ್ರ ಅವರು. ಈಗ R700 ಅವರು ಬಂದರು. R700 ಅವರೇ ವೆಲ್ಕಮ್ ಟು ಲೈವ್. ಹೇಗೆ ಇದ್ದೀರಿ? ಊಟ ಆಯಿತಾ ನಿಮ್ಮದು? ನಮ್ಮದು ಊಟ ಆಯಿತು. ಚಪಾತಿ ಮತ್ತು ಪಲ್ಯ. ನಿಮಗೇನಿತ್ತು? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಪರಂ 8,000 ಅಂತಿದ್ದಾರೆ ಅಪ್ಪು ಬೆಳಗಾವಿ ಅವರು. ಬೊಕ್ಕ ಬರ್ಪೆ. ಓಕೆ ಇನ್ನೂ ಇಲ್ಲ ಅಂತಿದ್ದಾರೆ. ಹೌದಾ, ಇನ್ನಾಗಬೇಕಾ? ಓಕೆ 9:40 ಆಯ್ತಲ್ಲ. ಪರಮು 8,000 ಇಸ್ ದ ರೈಟ್ ಆನ್ಸರ್. ಅನಿಲ್ ಗೌಡರ್ ಅವರು ಫಸ್ಟ್ ಉತ್ತರ ಕೊಟ್ಟಿದ್ದಾರೆ. ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಏಕೀಕರಣಕ್ಕೆ ಪ್ರಮುಖ ನಾಯಕರು ಯಾರು? ಕರ್ನಾಟಕ ಏಕೀಕರಣಕ್ಕೆ ಪ್ರಮುಖ ನಾಯಕ ಯಾರು? ದಿ ಮಿಲ್ಗರ್ ಸ್ಟುಡಿಯೋ ಬಂದರು. ಹಾಯ್ ಮಿಲ್ಗರ್ ಸ್ಟುಡಿಯೋರವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಎಂಚ ಒಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ಮನಸ್ಸಾಂಡೆ.
ಕಾದ ಸ್ಪೆಷಲ್ ಅಣ್ಣ ಎಂಚ ಉಳ್ಳರು, ನಾವು ನಿಮ್ಮ ಬಿಗ್ ಫ್ಯಾನ್ ಅಣ್ಣ. ಯಾಕೆ ದಾಯಿಗೆ ಮಸ್ಕಿರಿ ಬಂದದ್ದುಲ್ಲರು ಮಿಲ್ಗರ್ ಸ್ಟುಡಿಯೋ ಯಾನು ಹುಷಾರುಳ್ಳ ಈರಂಚ ಉಳ್ಳರು. ಅನಿಲ್ ಗೌಡ ಅಲ್ಲೂರು ವೆಂಕಟ್ರಾವ್ ಅಂತಿದ್ದಾರೆ. ಅಲ್ಲೂರು ವೆಂಕಟ್ರಾವ್, ಸರ್ದಾರ್ ಖಾನ್, ಡಾಕ್ಟರ್ ಭಾಟೆ ವಿಜಯ್ ಭಾಟೆ ಅಂತಿದ್ದಾರೆ. ಡಾಕ್ಟರ್ ವಿಜಯ್ ಭಾಟೆ, ನೆಟ್ವರ್ಕ್ ಶೋ ಇದೆ, ಆನ್ಸರ್ ಲೇಟ್ ಆಗಿ ಬರ್ತದೆ. ಹೌದು ಬ್ರೋ, ನಮ್ಗೆ ಗೊತ್ತಾಯಿತು ನಿಮ್ಮ ನೆಟ್ವರ್ಕ್ 3 ದಿವಸದಿಂದ ಸ್ಲೋ ಉಂಟು. ದೋಸೆ ತಿಂದು ಬಂದೆ. ಹೌದಾ, ನಾನು ಚಪಾತಿ ತಿಂದು ಬಂದೆ. ಆಲೂ ವೆಂಕಟರಾವ್ ಅಂತಿದ್ದಾರೆ. ಸೊ ಆಲೂರು ವೆಂಕಟರಾವ್ ಇಸ್ ದ ರೈಟ್ ಆನ್ಸರ್. ನಮ್ಮ ಅನಿಲ್ ಗೌಡರವರು ಮೊದಲು ಉತ್ತರ ಕೊಟ್ಟಿದ್ದಾರೆ. ಧನ್ಯವಾದಗಳು ಅನಿಲ್ ಗೌಡರವರೇ. ನೆಕ್ಸ್ಟ್ ಕ್ವಶನ್ ಈಸ್, ಬೇಗ ಬೇಗ ಕೇಳಬೇಡಿ ಮಾರ್ರೆ, ಅಲ್ಲೂ ಕ್ವಶನ್ ಮುಗೀತದೆ. ನಾನು ಸ್ವಲ್ಪ ಟೈಮ್ ಕೊಂಡೋಗೋದು, ನೀವು ಹಾಗೆ ಅರ್ಜೆಂಟ್ ಮಾಡಬೇಡಿ. ಕ್ವಶನ್ ಮುಗೀತದೆ ಮತ್ತೆ 3 ಡೇಸ್ನ. ಹೌದೌದು, ಅವರಿಗೆ 3 ದಿವಸದಿಂದ ನೆಟ್ವರ್ಕ್ ಕಮ್ಮಿ ಉಂಟು. ಹೌದು, ನಾನು ನೋಡ್ತಾ ಇದ್ದೀನಲ್ಲ. ಭಾರತದ ಮೊದಲ ಕನ್ನಡ ಮಹಿಳಾ ಕಾದಂಬರಿಕಾರ್ತಿ ಯಾರು? ಭಾರತದ ಮೊದಲ ಕನ್ನಡ ಮಹಿಳಾ ಕಾದಂಬರಿಕಾರ್ತಿ ಯಾರು? ಅನಿಲ್ ಬ್ರೋ ಸಖತ್ತಾಗಿ ಸ್ಪೀಡ್ ಆಗಿದ್ದಾರೆ, ಆನ್ಸರ್ ಬೇಗ ಬೇಗನೆ ಹೇಳುತ್ತಿದ್ದಾರೆ. ಹೌದು, ಅವರು ನಾನು ಪ್ರಶ್ನೆ ಕೇಳುವಾಗಲೇ ಒಂದು ಮೊಬೈಲಲ್ಲಿ ಅದು ಇದುಂಟಲ್ಲ, ಸ್ಪೀಕರ್ ಆನ್ ಮಾಡಿರ್ತಾರೆ ಗೂಗಲಲ್ಲಿ. ನಾನು ಕೇಳಿದ್ದನ್ನೇ ರೆಕಾರ್ಡ್ ಮಾಡ್ತಾರೆ, ಪಟ್ಟ ಅಂತ ಉತ್ತರ ತಗೊಳ್ತಾರೆ. ಗೊತ್ತಾಯ್ತಾ? ಅದು ಐಡಿಯಾ. 2 ಮೊಬೈಲ್ ಬೇಕು ಅದಕ್ಕೆ. ನೋಡಿ, ಹೀಗೆ ಒಂದು ಮೊಬೈಲ್ ಗೂಗಲ್ ಓಪನ್ ಮಾಡಿ, ಅದರಲ್ಲಿ ಸ್ಪೀಕರ್ ಬರ್ತಲ್ಲ, ಅದನ್ನು ಓಪನ್ ಮಾಡಿಟ್ರೆ ನಮ್ಮ ಪ್ರಶ್ನೆ ಡೈರೆಕ್ಟಾಗಿ ಅದಕ್ಕೆ ಹೋಗ್ತದೆ. ಗೊತ್ತಾಯ್ತಾ? ಆಗ ಪಟ್ಟ ಅಂತ ನಿಮಗೆ ಉತ್ತರ ಸಿಗ್ತದೆ. ನೋಡಿ, ಟ್ರೈ ಮಾಡಿ ಒಮ್ಮೆ. ಅವರು ಅದೇ ಮಾಡೋದು, ನನಗೆ ಗೊತ್ತುಂಟು. ಈಗ ಅವರು ಯೋಚನೆ ಮಾಡ್ತಿದ್ದಾರೆ, ಇವರಿಗೆ ಗೊತ್ತಾಯಿತು ಮಾರ್ರೆ ಅಂತ. ಭಾರತದ ಮೊದಲ ಕನ್ನಡ ಮಹಿಳಾ ಕಾದಂಬರಿಕಾರ್ತಿ ಯಾರು? ಕದಂಬಿನಿ ಗಂಗೂಲಿ ಅಂತಿದ್ದಾರೆ. ನೋ ವೇ ನೋ ವೇ ಅಂತಿದ್ದಾರೆ. ಹೌದಾ? ಓಕೆ ಓಕೆ ಓಕೆ. ಹಾಗಾದರೆ ನೀವು ಫಾಸ್ಟೆಸ್ಟ್ ಫಿಂಗರ್ ಹೋಗ್ಬೋದು, ಆಯಿತಾ? ಕೋನ್ ಬನೆ ಕರಡು ಬತೆಯಲ್ಲಿ ಟಕ 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 ಮಾಡ್ತಿರ್ತಾರಲ್ಲ, ಫಾಸ್ಟೆಸ್ಟ್ ಫಿಂಗರ್ ಪಾಸ್ ಆಗ್ತೀರಿ ನೀವು. ಶಂಕರಾಚಾರ್ಯ, ಅದೇ ಅವರು ಹೋಗಿ ಆಯಿತು ಮಾರೆ, ಎಷ್ಟು ಲೇಟ್ ಆಯ್ತದು. ಅವರ ಉತ್ತರ ಹೋಗಿ ಒಂದು 20 ನಿಮಿಷ ಆಯಿತು. ಕೃಪಾಬಾಯಿ ಅಂತಿದ್ದಾರೆ. ಭಾರತದ ಮೊದಲ ಕನ್ನಡ ಮಹಿಳಾ ಕಾದಂಬರಿಕಾರ್ತಿ ಯಾರು? ಇಲ್ಲ ಇಲ್ಲ, ಅನಿಲ್ ಬ್ರೋ ಹೇಳ್ತಾರೆ ಅಂತಿದ್ದಾರೆ. ಹೌದು, ಅದಲ್ಲ, ಅದು ತಪ್ಪು. ಅವರು ಹೇಳಿದ ತಪ್ಪು. ಸರಿಯಾದ ಉತ್ತರವಲ್ಲ ಅದು, ಉತ್ತರವಲ್ಲ. MK ಇಂದಿರಾ ಅಲ್ಲ. ಏನು ಹೇಳ್ತಾರೆ, ಏನು ಹೇಳ್ತೀರಿ? ಉತ್ತರ ನಾನು ಕೊಡ್ಲಾ? ನೀವು ಹುಡುಕಿದ್ದೆಲ್ಲ ತಪ್ಪಾಯಿತು. ತ್ರಿವೇಣಿ ಅಲ್ಲ. ಟಿ ಇಂದ ಸ್ಟಾರ್ಟ್ ಆಗ್ತದೆ. ನಿಮಗೊಂದು ಕ್ಲೂ ಕೊಡ್ತೇನೆ, ಟಿ ಇಂದ ಸ್ಟಾರ್ಟ್ ಆಗ್ತದೆ. ಅವರ ಲಾಸ್ಟ್ ಹೆಸರು, ನಮ್ಮ ಕ್ರಿಕೆಟರ್ ಒಬ್ಬರು ಸತ್ತೋದ್ರು ಬಾಲ್ ತಾಗಿ, ಅವರ ಹೆಸರಿನಾಗೆ ಇದೆ ಲಾಸ್ಟ್ ಹೆಸರು. ದಗಾರ್ ಅಲ್ಲ. ನಗಾಡ್ತಾ ಇದ್ದಾರೆ ಮಾರೆ. ಯಾಕ್ರಿ ನಗಾಡ್ತಾ ಇದ್ದೀರಿ? ಗೂಗಲ್ ಸರಿ ಉತ್ತರ ಕೊಡ್ತಾ ಇಲ್ವಾ? ನಗುತ್ತಾ ನಗುತ್ತಾ ಬಾಳು. ನೆಟ್ವರ್ಕ್ ಸ್ಲೋ, ಸೊ ಐ ಕಾಂಟ್ ರೀಚ್. ಹೌದು ಗೊತ್ತಾಯ್ತು ಬ್ರೋ. ಎಂತ ಮಾಡೋದು, ನಿಮ್ಮ ನೆಟ್ವರ್ಕನ್ನು ಸರಿ ಮಾಡಿಕೊಳ್ಳಿ ಆಯಿತಾ.
ರೋಷನ್ ಎಂದು ಬರ್ತೀರಾ? ಹಾಯ್ ರೋಷನ್ ರವರೇ, ವೆಲ್ಕಮ್ ಟು ಲೈವ್ ಎಂಚೊಲ್ಲರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಪಿ ಜಿ ಕ್ರಿಯೇಷನ್ ಆಫೀಷಿಯಲ್ ಬರ್ತೀರಾ? ಹಾಯ್ ಹೊಣ್ಣುಲ್ಲರು, ಹಾಯ್ ಪಿ ಜಿ ಕ್ರಿಯೇಷನ್, ವೆಲ್ಕಮ್ ಟು ಲೈವ್ ಎಂಚೊಲ್ಲರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಸಂಡೇ ಇದಾದೆ ಸ್ಪೆಷಲ್ ಆನ್ಸರ್ ಹೇಳಿ. ಆನ್ಸರ್ ತಿರುಮಲಾಂಬ ಅಂತ ಹೆಸರು, ತಿರುಮಲಾಂಬ. ದೀಪು ಕೆ ಆರ್ ಬತ್ತೀರು. ಕೆಂಪಿ ಕೋನ್ ಕುಂಟೆ ಅವ ಇವ ಅಂತಿದ್ದೆಲ್ಲರು. ಕೆಂಪಿ ಕೋನ್ ಕುಟೆ ಕೊಂಕುಟೆ ಅವ್ ಆರ್ ಯು ಅಂತಿದ್ದಾರೆ. ದೀಪು ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಐ ಆಮ್ ಫೈನ್, ಅವ ಯು, ವೆರ್ ಆರ್ ಯು ಫ್ರಮ್ ಬ್ರೋ? ಅಲೂರು ವೆಂಕಟರಾಯ, ಅದೆಲ್ಲ ಆಯ್ತು ಬ್ರೋ. ಮಂಡ್ಯ ಯಾವ ಬೆಳೆಗೆ ಪ್ರಸಿದ್ಧವಾಗಿದೆ? ಮಂಡ್ಯ ಯಾವ ಬೆಳೆಗೆ ಪ್ರಸಿದ್ಧವಾಗಿದೆ? ದೀಪು ಕೆ ಆರ್, ಪ್ಲೀಸ್ ಗಿವ್ ಎ ಲೈಕ್ ಫಾರ್ ಮೈ ಲೈವ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಫ್ ಯು ಡೋಂಟ್ ಮೈಂಡ್. ಥ್ಯಾಂಕ್ ಯು. ಕಬ್ಬು ಅಂತಿದ್ದಾರೆ ಅಚ್ಚು ಅವರು. ಎಲ್ಲ ಹುಡುಕ್ತಾ ಇದ್ದಾರೆ, ಹೋಗಿ ಬರ್ತಾರೆ, ಸ್ವಲ್ಪ ನಿಲ್ಲಿ. ಟೊಮೆಟೊ ಹಣ್ಣು ಅಂತಿದ್ದಾರೆ. ಕಣ್ಣೀರಲ್ಲ ಪನ್ನೀರ ಮಲೆಯು ನನ್ನ ಪ್ರಿಯನಿಗೆ ನೆನಪಿನ ಅಭಿಷೇಕ. ಪ್ಯಾಡಿ ಭತ್ತ ಅಲ್ಲಲ್ಲ. ಹಸಿವಿನ ಚಿಂತೆ ಪ್ರೀತಿಗೆ ಮರದು ನನ್ನ ದೊರವಿದು ಪೂಜೆ ನನಗಿದು. ಅನಿಲ್ ಗೌಡ, ನೀವು ಯಾವುದು ಲೋಕಲ್ ಫುಟ್ಪಾತ್ ಗೂಗಲ್ ನೋಡುದಾ? ಇಲ್ಲ ಮಾರೆ, ಕಬ್ಬು ಇಸ್ ದ ರೈಟ್ ಆನ್ಸರ್. ನಮ್ಮ ಇವರು ಕೊಟ್ಟಿದ್ದಾರಲ್ಲ ಕಬ್ಬು ಅಂತ, ಅಚ್ಚು ಅವರು ಕಬ್ಬು ಅಂತ ಉತ್ತರ ಕೊಟ್ಟಿದ್ದಾರೆ, ಅದು ಸರಿಯಾದ ಉತ್ತರ. ಗಿರೀಶ್ ಸಂಪಾಜೆ ಬರ್ತೀರಿ. ಗಿರೀಶ್ ಸಂಪಾಜೆ, ಗ್ರೀಷ್ಮ ಸಂಪಾಜೆ ಅತ್ತ ಗಿರೀಶ್ ಸಂಪಾಜೆ, ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಪ್ಲೇ. ಗಿರೀಶ್ ಸಂಪಾಜೆ, ಓಕೆ. ಗ್ರೀಷ್ಮ ಓಕೆ. ಅವೇ ಲಾಸ್ಟ್ ಟೈಮ್ ಅವರು ಗ್ರೀಷ್ಮ ಅಂತ ಉದಿತ್ತು, ಇತ್ತೆ ಗಿರೀಶ್ ಅಂತ ಆತು ನಾವು. ನೆಕ್ಸ್ಟ್ ಕ್ವಶನ್, ಓಕೆ. ಭಾರತದ ಮೊದಲ ಅಂಚೆ ಸ್ಟ್ಯಾಂಪ್ನಲ್ಲಿ ಯಾರ ಚಿತ್ರ ಇತ್ತು?
ಭಾರತದ ಮೊದಲ ಅಂಚೆ ಸ್ಟ್ಯಾಂಪ್ನಲ್ಲಿ ಯಾರ ಚಿತ್ರ ಇತ್ತು? ವನಸಾಂಡಿ ಇರ್ನಾಡೆ ವನಸು ಇರೇನು ಕೋಡೆನಯ ಮುರಣಿದನ ನೆನಪು ಮಂತ ಎಂಕ್ಲು ಆರು ಬತ್ತಿತ್ತೇರು ನಮ್ಮ ನಿಶು ಗಾಂಧೀಜಿ ಅಂತಿದ್ದಾರೆ ಸುರೇಂದ್ರರವರು. ಅನಿಲ್ ಬ್ರೋ ನೀವು ಬೆಂಕಿ ಅಂತಿದ್ದಾರೆ. ಹೌದು ಮಾರೆ, ಅವರು ಬೆಂಕಿ ಮತ್ತೆ ಫೈರ್ ಅವರು. ಅನಿಲ್ ಅಂದರೆ ಬೆಂಕಿ ಹಾಗೆ ಒಂದು ಸ್ಟೈಲ್ ಮಾಡಿ ಪುಷ್ಪನ ಹಾಗೆ. ಗಿರೀಶ್ ಅವರು ಅಂದೆ ಹುಷಾರುಳ್ಳಾರ ಬ್ರೋ? ಯಾನು ಹುಷಾರುಳ್ಳ ಬ್ರೋ. ಜೈ ಹಿಂದ್ ಅಂತಿದ್ದಾರೆ. ಭಾರತದ ಮೊದಲ ಅಂಚೆ ಸ್ಟ್ಯಾಂಪ್ನಲ್ಲಿ ಯಾರ ಚಿತ್ರ ಇತ್ತು? ರಾಷ್ಟ್ರಧ್ವಜ ಅಲ್ಲ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ. ಒಂದು ಯಾನು ಗ್ರೀಷ್ಮ ಬ್ರೋ ಗೊತ್ತಾನು ಅವ ಏಟು ಪಂಡ ಗಿರೀಶ್ ಎಂದು ಬರೀತಾರೆ ರೈಟ್. ಹೌದೇ ಅಂಚೆ ಬರೀತಾರೆ. ದುಂಬು ಗ್ರೀಷ್ಮ ಸಂಪಾಜೆ ಎಂದು ಎತ್ತನತೆ ಅಂಚೆ ಏನು ಸುರು ಗ್ರೀಷ್ಮ ಅಂದೇ ಓದೆ ಬೊಕ್ಕತ್ತು ನಂಗೆ ಗಿರೀಶ್ ಅಂತ ತೋಜೊಂದು ಅಂಚ ಬೊಕ್ಕ ಹೆಂಗೆ ಡೌಟ್ ಆಯ್ತು ಈಗ. ಗಾಂಧಿ ಟಾಟಾನ ಅಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲ. ಪಾಸ್ ಮಾಡಬೇಕಾ? ಸುರುಕು ಎನ್ನನೇ ಇತ್ತಳು ಬೊಕ್ಕ ಹಾಕಲು ಚೇಂಜ್ ಮಾಡ್ತೀನಿ. ಓ ಅಂದೆ ರಾಣಿ ವಿಕ್ಟೋರಿಯಾ ಅವ್ರದ್ದಿತ್ತಂತೆ ಮೊದಲು. ರಾಣಿ ವಿಕ್ಟೋರಿಯಾ ಗೊತ್ತುಂಟ ನಿಮಗೆ? ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು ಅಷ್ಟೇ. ನೀ ಸುಮ್ಮನೆ ಇನ್ನು ಗೂಗಲ್ ಮಾಡಿ ಯಾಕೆ ಟಯರ್ಡ್ ಆಗೋದಂತ ನಾನೇ ಹೇಳಿಬಿಟ್ಟೆ. ಬಿಸಿಲಿನಾಡು ಎಂದು ಕರ್ನಾಟಕದ ಯಾವ ಭಾಗವನ್ನು ಕರೆಯುತ್ತಾರೆ? ಇಲ್ಲ ಇರ್ ಭಾರಿ ಪಿರಾಕದ ಪ್ರಶ್ನಕ್ಕೇನು ಬರೋಣ ಇಜ್ಜಿ ವೈಟ್ ಬರ್ಪಿನ ಆತೆ. ಬಿಸಿಲು ನಾಡು ಎಂದು ಕರ್ನಾಟಕದ ಯಾವ ಭಾಗವನ್ನು ಕರೆಯುತ್ತಾರೆ? ಮಂಗಳೂರು ಅಂತ ಅಲ್ಲ. ಬಳ್ಳಾರಿ ಅಲ್ಲ. ಎಲ್ಲರೂ ಸರ್ಚ್ ಮಾಡಲಿಕ್ಕೆ ಹೋದ್ರು. ಬೀದರ್ ಇಸ್ ದ ರಾಂಗ್ ಆನ್ಸರ್. ಸಾಂಗ್ ಪನ್ಪುಜರಿ ಬ್ರೋ ಇತ್ತೆ. ಸಾಂಗ್ ಪನ್ಪೆ ಮಕ್ಕಳು ಸಾಂಗ್ ಆತ ಇಂಟ್ರೆಸ್ಟೆಡ್ ಉಪ್ಪುಜರಿ ಎರಡೆಲ್ಲ ಕೇಂಡ ಪನ್ಪಿ ನಿಜಿಂದ ಅಂಚೆನೆ ಪ್ರಶ್ನೆ ಬರೋಕೇನು ಅಂಚ ಪದ್ಯೆಲ್ಲ ಪನ್ಪೆ ಇನ್ನಿತ್ತ ಪಂತೆ ಜಿತ್ತವ್ರದ್ದು ಕೋಡೆ ಮಸ್ತ್ ಬಂತೆ ಮಕ್ಕ ಲಾಸ್ಟ್ಗೆ ಏರ್ಲ ಪ್ರಶ್ನೆ ಆಯ್ತಾ ಉಪ್ಪುಜರಿ ತಪ್ಪಕ ಪದ್ಯ ಅನ್ಪಿನಿ ಕುಣಂತು. ಇಲ್ಲ ಅಪ್ಪು ಬೆಳಗಾವಿ ಅವರ ಫೋಟೋ ಇತ್ತು ಅಂತಿದ್ದಾರೆ. ಉತ್ತರ ಕರ್ನಾಟಕ ಇಸ್ ದ ರೈಟ್ ಆನ್ಸರ್. ಅಚ್ಚು ಅವರೇ ಉತ್ತರ ಕರ್ನಾಟಕ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ಬಿಜಾಪುರ ಅಂತ ಹೇಳಿದ್ದಾರೆ. ಕಲಬುರ್ಗಿ ಎಲ್ಲ ಉತ್ತರ ಕರ್ನಾಟಕ ಸರಿಯಾದ ಉತ್ತರ. ಗ್ರೀಷ್ಮ ಸಂಪಾಜೆ ನಗಡ್ತಾ ಇದ್ದಾರೆ. ಭಾರತದ ಮೊದಲ ಸ್ವದೇಶಿ ಉಪಗ್ರಹ ಉಡಾವಣಾ ಕೇಂದ್ರ ವಾಹನ ಯಾವುದು? ಭಾರತದ ಮೊದಲ ಸ್ವದೇಶಿ ಉಪಗ್ರಹ ಉಡಾವಣಾ ವಾಹನ ಯಾವುದು? ಗ್ರೀಷ್ಮ ಸಂಪಾಜಿ ಇರ್ನ ಒಂದು ಪೋತುಂಡಿ ಬ್ಲೂ ಪೋತುಂಡಿ ನಾನು ಕೊರ್ಪೆ ಕೊರಿಯೆ ನಾನು ಮೆಸೇಜ್ ಬಣ್ಣ ಇರೇ ಪೇಂಟ್ ಬರ್ಕೊಂಡವೆ. ರಾಯಚೂರ್ ಎಂಥದು? ರಾಯಚೂರು ಅಲ್ಲ. ಭಾರತದ ಮೊದಲ ಸ್ವದೇಶಿ ಉಪಗ್ರಹ ಉಡಾವಣಾ ವಾಹನ ಯಾವುದು? ಸ್ವದೇಶಿ ಉಪಗ್ರಹ ಹೇಳಿದಲ್ಲ, ಉಪಗ್ರಹ ಉಡಾವಣಾ ವಾಹನ ಅದೊಂದು ಹೋಗ್ತದಲ್ಲ ಅದು ರಾಕೆಟ್. SLV3 ಅಂತಿದ್ದಾರೆ ಅನಿಲ್ ಗೌಡರವರು. SLV3 ಅಂತಿದ್ದಾರೆ ಅಚ್ಚು ಕುಮಾರ್ ಅವರು.
La 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 ಲಾ 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 ಲಾ. ನನ್ನ ಗೂಗಲ್ ಕೆಲಸ ಮಾಡುತ್ತಿಲ್ಲ. ಹೌದು, ಮತ್ತೆ ಗಡಿ ಗಡಿ ಹೋಗ್ತೀರಿ ಬರ್ತೀರಿ, ಅದಕ್ಕೆ ಬೆಚ್ಚ ಆಯ್ತಾ ಅಂತ. SLV3 is the right answer bro. SLV3 is the right answer. ಸಬ್ ಮಾಡ್ರು ಅಂತಿದ್ದಾರೆ. ಸಾಂಗ್ ಪಲ್ಲೆ ಬ್ರೋ ಮಾಡೋದಿಲ್ಲ. ಓಕೆ, ಒಂದು ಸಾಂಗ್ ಆಡುವ, ಅಷ್ಟರವರೆಗೆ ಸ್ವಲ್ಪ ಬ್ರೇಕ್. ಪ್ರಶ್ನೆಗೆ ಸಾಂಗ್ ರಿಕ್ವೆಸ್ಟ್ ಬಂದಿದೆ, ಕನ್ನಡ ಸಾಂಗ್ ಆಡ್ತದೆ ಈಗ. The Bluetooth device is ready to pair. The Bluetooth device is connected successfully. ಸುರಿಯುವ ಸೋನೆಯು ಸೂಸಿದೆ ನಿನ್ನದೇ ಪರಿಮಳ, ಇನ್ಯಾರ ಕನಸಲು ನೀನು ಹೋದರೆ ತಳಮಲ. ಪೂರ್ಣ ಚಂದಿರ ರಜಾ ಹಾಕಿದ ನಿನ್ನಯ ಮಗವನು ಕಂಡ ಕ್ಷಣ, ನಾ ಕೈದಿ ನೀನೇ ಸೆರೆಮನೆ. ತಬ್ಬಿ ನನ್ನ ಅಪ್ಪಿಕೊಮ್ಮೆ, ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ತುಟಿಗಳ ಹೂವಲಿ ಆಡದ ಮಾತಿನ ಸೀದೆ, ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೇ ಸೈದೆ. ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ, ನಿನಗುಂಟೆ ಇದರ ಕಲ್ಪನೆ. ನನ್ನ ಹೆಸರ ಕೂಗಿ ಒಮ್ಮೆ, ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ, ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ತಾಂಕು ಸೂಪರ್ ಅದು ಅಂತಿದ್ದಾರೆ. ಥ್ಯಾಂಕ್ ಯು. ಹಾಡು ಸೂಪರ್ ಸಾಂಗು. ಥ್ಯಾಂಕ್ ಯು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತೀರಾ? ಕನ್ನಡದ ಮೊದಲ ಕಾದಂಬರಿ ಯಾವುದು? ಕನ್ನಡದ ಮೊದಲ ಕಾದಂಬರಿ ಯಾವುದು? ಇದಕ್ಕೆ ಉತ್ತರ ಗೊತ್ತಿದ್ರೆ ನೀವು ಹೇಳಿ, ಥಟ್ ಅಂತ ಹೇಳಿ. ಕನ್ನಡದ ಮೊದಲ ಕಾದಂಬರಿ ಯಾವುದು? ನೀವು ಬೆಂಕಿ ಬಿಡ್ರಿ ಅನ್ನ. ಕನ್ನಡದ ಮೊದಲ ಕಾದಂಬರಿ ಯಾವುದು? ಅನಿಲ್ ಗೌಡ, ಇಂದಿರಾ ಬಾಯಿ ಅಂತಿದ್ದಾರೆ. ಸರಿಯಾದ ಉತ್ತರಕ್ಕೆ ನಾವು ಕಾಯ್ತಾ ಇದ್ದೇವೆ. ಇಂದಿರಾಬಾಯಿ ಇಸ್ ದ ರೈಟ್ ಆನ್ಸರ್. ಬೇರೆ ಯಾರು ಉತ್ತರ ಕೊಡ್ತಾ ಇಲ್ಲ. ಸೊ ಅನಿಲ್ ರವರೇ, ಪ್ರಶ್ನೆ ಕೇಳಲಿಕ್ಕೆ ಈಗ ಸ್ವಲ್ಪ ನಾವು ವೇಟ್ ಮಾಡಬೇಕಾಗ್ತದೆ. ಯಾರು ಬಂದಿಲ್ಲ ಇನ್ನು, ಪ್ರಶ್ನೆಗೆ ಉತ್ತರ ಕೊಡುವವರು ಇರಬೇಕಲ್ಲ, ಒಂದು 2-3 ಮಂದಿ, ಆಗ ಸರಿ ಆಗ್ತದೆ. ಇಲ್ಲಾಂದರೆ ಮಜಾ ಆಗೋದಲ್ಲ. ನೀವೊಬ್ಬರೇ ಪಾಪ ಸರ್ಚ್ ಮಾಡ್ತೀರಿ ಕೊಡ್ತೀರಿ, ಎಂತ ಮಾಡೋದು? 1 ಗಂಟೆ ಆಯಿತು ಪ್ರಶ್ನೆ. ನೋಡಿ ಸುಜಾತರವ್ರು ಬಂದರು. ಹಾಯ್ ಸುಜಾತರವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಇಂಚ ಉಳ್ಳರು ಮನಸ್ಸಾಂಡೆ ದಾದ ಸ್ಪೆಷಲ್.
ನಿಮ್ಮದು ಯಾವುದ್ರದ್ದು ಯಾವುದದು ಗುಜ್ರಿಗೆ ತಗೊಂಡೋಗಿ ಹಾಕಿ ಕಂಪ್ಯೂಟರ್ ಅಂತಿದ್ದಾರೆ. ನಾನು ಇದ್ದೀನಿ ಬ್ರೋ ಅಂತಿದ್ದಾರೆ. ಹೌದಾ, ನೀವಿದ್ದೀರಾ? ಓಕೆ. ಭಾರತದ ಮೊದಲ ಮಹಿಳಾ ಒಲಿಂಪಿಕ್ ಪದಕ ವಿಜೇತೆ ಯಾರು? ಭಾರತದ ಮೊದಲ ಮಹಿಳಾ ಒಲಿಂಪಿಕ್ ಪದಕ ವಿಜೇತೆ ಯಾರು? ಉತ್ತರ ಕೊಡ್ತಾ ಇರಿ, ನಾನು ಪ್ರಶ್ನೆ ಕೇಳ್ತಾ ಇರ್ತೇನೆ. ಈಗ ಪ್ರಶ್ನೆ 100 ಮುಗೀತು, ಇನ್ನು ಮತ್ತೆ ಸರ್ಚ್ ಮಾಡಬೇಕು 100. ಕೊಡ್ರು ಅವರಿಗೆ ಆಸ್ಕರ್ ಅಂತಿದ್ದಾರೆ. ಯಾರಿಗೆ? ಭಾರತದ ಮೊದಲ ಮಹಿಳಾ ಒಲಿಂಪಿಕ್ ಪದಕ ವಿಜೇತೆ ಯಾರು? ಕುಡಾರನ? ಅದೇ ಕುದಾರ ಪ್ರಶ್ನೆನಾ? ಭಾರತದ ಮೊದಲ ಮಹಿಳಾ ಒಲಿಂಪಿಕ್ ವಿಜೇತೆ ಯಾರು? ಈಗ ಪ್ರಶ್ನೆ ಇಂಗ್ಲೀಷಲ್ಲಿ ಬರ್ತದೆ, ಕನ್ನಡದಲ್ಲಿ ಬರ್ತದೆ ಇನ್ನು ಮುಂದೆ. ಇದಾದ ಮೇಲೆ ಅನಿಲ್ ಗೌಡ ಸ್ಕಿಪ್ ಅಂತಿದೆ. ಕರ್ನಂ ಮಲ್ಲೇಶ್ವರಿ ಅಂತ ಅಪ್ಪು ಬೆಳಗಾವಿಯವರು ಇರ್ತಿದ್ದಾರೆ. ಕೊಡ್ರು ಅವರಿಗೆ ಆಸ್ಕರ್ ಅಂತಿದ್ದಾರೆ. ಅದೆಂಥದ್ದು? PT ಉಷಾ ತಪ್ಪು. ಎಂತ ಸ್ಕಿಪ್ಪು ಮಾರೆ, ನಾನು ಸ್ಕಿಪ್ ಮಾಡಲಿಲ್ಲ. ಕರ್ನಂ ಮಲ್ಲೇಶ್ವರಿ ಅಂತಿದ್ದಾರೆ ಸುಜಾತಾರವರು. ಸೊ ಸರಿಯಾದ ಉತ್ತರ ಕರ್ನಂ ಮಲ್ಲೇಶ್ವರಿ. ಅಪ್ಪು ಬೆಳಗಾವಿ ಅವರು ಮೊದಲು ಕೊಟ್ಟಿದ್ದಾರೆ, ಸೆಕೆಂಡ್ ಆಗಿ ನಮ್ಮ ಸುಜಾತ ಅವರು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಹೂ ವಾಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಕಾನ್ಸ್ಟಿಟ್ಯೂಷನ್ DRB ಅಂತಿದ್ದಾರೆ. ಡಾಕ್ಟರ್ ಬ್ರೋ ನಮ್ದು ಯಾವುದು ಇವರ? ಡಾಕ್ಟರ್ ಬಾಬಾ ರಾವ್ ಅಂಬೇಡ್ಕರ್. BR ಅಂಬೇಡ್ಕರ್. ಎಸ್, ಸರಿಯಾದ ಉತ್ತರಕ್ಕೆ ಕಾಯ್ತಾ ಇದ್ದೇವೆ. ನಗಾಡ್ತಾ ಇದ್ದಾರೆ ಮರ, ಯಾಕೆ? ಡಾಕ್ಟರ್ ಬ್ರೋ ಅಂದಿದ್ದಕ್ಕ? ಅವ್ರು ಸಹ ಒಳ್ಳೆ ಸಾಧನೆ ಮಾಡಿದ್ದಾರೆ ಬ್ರೋ. ಸಾಧಿಸಿದ್ದಾರೆ, ಸಬ್ಬಲ್ ನುಂಗಬಹುದು ಎಂದು ತೋರಿಸಿದ್ದಾರೆ ಅವರು. BRE, ಹೌದು. BRE ಅಂದರೆ ಬಾಬಾ ಅಲ್ಲಲ್ಲ. ಓಕೆ, ಸರಿಯಾದ ಉತ್ತರ ಬಂದಿದೆ ನಮಗೆ, ಡಾಕ್ಟರ್ BRE ಅಂತ. ಸೊ ಅದು ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ ಯಾರು? ಹೂ ವಾಸ್ ದ ಫಸ್ಟ್ ಜ್ಞಾನಪೀಠ ಅವಾರ್ಡ್ ವಿನ್ನರ್ ಫ್ರಮ್ ಕರ್ನಾಟಕ? ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಧನ್ಯವಾದಗಳು. ಕುವೆಂಪು ಅದನ್ನು ಸಹ ಸರಿ ಬರೀರಿ ಮಾರೆ. ಕುವೆಂಪು
ಅಂಬೇಡ್ಕರ್ ಅಂದರು. ಸರಿಯಾದ ಉತ್ತರ ಅಂಬೇಡ್ಕರ್ ಸುರೇಂದ್ರರವರೇ. ಅಪ್ಪು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಅದು ಆಯಿತು. ನಾವು ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು ಅವರು. ನೀವು ಎಲ್ಲಿದ್ದೀರಿ? ಎಲ್ಲ ಗೂಗಲ್ ಮಾಡ್ತಾ ಹುಡುಕ್ತಾ ಇದ್ದೀರಾ ಅಂತಲ್ಲ. ನಾನು ಪ್ರಶ್ನೆ ಕೇಳುವಾಗ ನೀವು ಅಲ್ಲಿ ಇರುವುದಿಲ್ಲ, ಇದರಲ್ಲಿ ಕುರ್ಚಿಯಲ್ಲಿ. ಶಿವ ಅವರು ಬಂದರು. ಹಾಯ್ ಶಿವ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾವ ಊರು ನಿಮ್ಮದು? ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಅನಿಲ್ ಗೌಡ, ನಂದು ಸೂಪರ್ ಫಾಸ್ಟ್. ಹೌದು, ನೀವು ಎಕ್ಸ್ಪ್ರೆಸ್. ಭಾರತದ ಮೊದಲ ಸ್ವದೇಶಿ ಉಪಗ್ರಹ ಯಾವುದು? ವಾಟ್ ಈಸ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಸ್ಯಾಟಲೈಟ್? ಇಂಡಿಜಿನಿಸ್. ರಾಯಚೂರು ಅಂತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಾಯಚೂರಿಂದ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ಸ್ಕ್ರೀನಿಗೆ ಒಂದು ಡಬಲ್ ಟ್ಯಾಪ್ ಮಾಡಿ, ಲೈಕ್ ಆಗ್ತದೆ. ಹಾಗೆಯೇ ಚಾನಲ್ಗೆ ಒಂದು ಸಬ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ಲೈವ್ ಡೈಲಿ ಇರ್ತದೆ. ಟೈಮ್ ಇದ್ದರೆ ಬಂದು ಸಪೋರ್ಟ್ ಮಾಡ್ತಾ ಇರಿ. ಏನು ಮಾಡ್ತಿದ್ದೀರಿ ರಾಯಚೂರಲ್ಲಿ? ವರ್ಕ್ ಮಾಡ್ತಿದ್ದೀರಾ? ಸ್ಟೂಡೆಂಟಾ ಅಲ್ಲ ಬಿಸ್ನೆಸ್ ಮ್ಯಾನಾ? ಆರ್ಯಭಟ ಅಂತಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅನಿಲ್ ಗೌಡರವರು. ಫಾಸ್ಟೆಸ್ಟ್ ಫಿಂಗರಲ್ಲಿ ಅನಿಲ್ ಗೌಡರವರು ತುಂಬ ಫಾಸ್ಟ್ ಆಗಿದ್ದಾರೆ. ರಿಪೀಟ್ ದ ಕ್ವಶನ್ ಅಂತಿದ್ದಾರೆ. ಅದು ಉತ್ತರ ಕೊಟ್ಟಾಯಿತು ಮಾರೆ ಅವರು, ಆಯಿತಾ? ಕುವೆಂಪು ಅಂತಿದ್ದಾರೆ. ಅದು ಹೋಗಿ ಆಯಿತು. ನಿಮ್ಮೆಲ್ಲ ಉತ್ತರ ಬರುವಾಗ ಅವರು ತಿಂದು ನೀರು ಕುಡಿತಾ ಇದ್ದಾರೆ ಉತ್ತರ ಕೊಟ್ಟು, ಅನಿಲ್ ಗೌಡರವರು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಪೊಲೀಸ್ ಕಾನ್ಸ್ಟೇಬಲ್ ಸ್ಟಡಿ ಮಾಡ್ತಿದ್ದೀರಾ? ಹೌದಾ? ಓಕೆ 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 ಓಕೆ. ಅಕ್ಕ ಬುಕ್ಕ. ದಕ್ಷಿಣ್ ಬ್ಲೂ ಬಂದರು. ಹಾಯ್ ದಕ್ಷಿಣ್ ಬ್ಲೂ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ವಿದ್ಯಾರಣ್ಯರು ಅಂತಿದ್ದಾರೆ. ನೆಟ್ವರ್ಕ್ ಸ್ಲೋ ಇದೆ. ಹೌದೌದು, ನಿಮ್ಮದು ನೆಟ್ವರ್ಕ್ ಸ್ಲೋ ಇರಬೇಕು. ಸ್ವಲ್ಪ ಏನಾದರೂ ಮಾಡಿ ಸರ್. ಆಶು ಅವರು ಬಂದರು. ನಮಸ್ತೆ ಅನ್ನವನ್ನೊಂದಲ್ಲಿ. ಹಾಯ್ ಆಶು ಕೇಶವಣ್ಣ, ವೆಲ್ಕಮ್ ಟು ಲೈವ್. ಇಂಚೊಳ್ಳಾರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೇನೆ, ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಪ್ಲೇ. ಒಣಸಾಂಡೆ ಏದಾದ್ರು ಸ್ಪೆಷಲ್. ಅಕ್ಕ ಬುಕ್ಕ ಅಂತಿದ್ದಾರೆ. ಸುಜಾತಕ್ಕ ಬುಕ್ಕ ರಾಯ ಅಂತಿದ್ದಾರೆ. ಆಶು 31 ಲೈಕ್ ಡನ್, ಥ್ಯಾಂಕ್ ಯು. ಆರ್ಯ ಭಟ ಅಂತಿದ್ದಾರೆ ಸುರೇಂದ್ರ ಅವರು. ಅಕ್ಕ ಬುಕ್ಕ ಇಸ್ ದ ರೈಟ್ ಆನ್ಸರ್, ಬಟ್ ಹರಿಹರ ಅಕ್ಕ ಬುಕ್ಕ ಅಂತ ಒಟ್ಟಿಗೆ ಇರ್ತದೆ, ಅದಾಯ್ತಾ? ಹರಿಹರ ಮತ್ತು ಅಕ್ಕ ಬುಕ್ಕ ಸರಿಯಾದ ಉತ್ತರ ನಮ್ಮ ಅನಿಲ್ ಗೌಡರವರು ಕೊಟ್ಟಿದ್ದಾರೆ ಮೊದಲಿಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಅನಿಲ್ ಗೌಡರವರೇ. ಭಾರತದ ಅತಿ ಆಳವಾದ ಬಂದರು ಯಾವುದು? ವಿಚ್ ಈಸ್ ದ ಡೀಪೆಸ್ಟ್ ಪೋರ್ಟ್ ಇನ್ ಇಂಡಿಯಾ? ಭಾರತದ ಅತಿ ಆಳವಾದ ಬಂದರು ಯಾವುದು? ವಿಚ್ ಈಸ್ ದ ಡೀಪೆಸ್ಟ್ ಪೋರ್ಟ್ ಇನ್ ಇಂಡಿಯಾ? ನಿಮ್ಮ ಉತ್ತರ ಬರುವಾಗ ಅವರ ಉತ್ತರ ಬಂದಿರ್ತದೆ, ಆದರೂ ಕೊಡ್ತಾ ಇರಿ, ತೊಂದರೆ ಇಲ್ಲ. ಯಾಕೆಂದರೆ ನಿಮ್ಮದು ನೆಟ್ವರ್ಕೇ ಸ್ಲೋ ಇದ್ದರೆ ನಾವೇನು ಮಾಡಲಿಕ್ಕಾಗಲ್ಲ, ಅದಕ್ಕೋಸ್ಕರ ಬೇಜಾರು ಮಾಡಬೇಡಿ. ಇದೆಂಥದ್ದು ವಿಜುಜುಜುಮ್? ವಿಶಾಖಪಟ್ಟಣಂ ಪೋರ್ಟ್ ಅಂತಿದ್ದಾರೆ ನಮ್ಮ ಸುಜಾತರವರು. ಅನಿಲ್ ಗೌಡರವರು ವಿಜಯಪಟ್ಟಣಂ, ಐ ಥಿಂಕ್ ವಿಜಾಗ್ ಅಂತಿದ್ದಾರೆ. ವಿಶಾಖಪಟ್ಟಣಂ ಈಸ್ ದ ರೈಟ್ ಆನ್ಸರ್. ಸುಜಾತರವರು ಮೊದಲಿಗೆ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ವಿಶಾಖಪಟ್ಟಣಂ. ಅಚ್ಚು ಅವರು ವಿಲಿನಂ ಕೇರಳ ಅಂತಿದ್ದಾರೆ. ವಿಶಾಖಪಟ್ಟಣಂ ಈಸ್ ದ ಸರಿಯಾದ ಉತ್ತರ. ಅವರೊಬ್ಬರು ವಿಕಾಸಪಟ್ಟಣಂ ಬರೆದಿದ್ದಾರೆ. ಅಪ್ಪು ಅವರು ವಿಕಾಸಪಟ್ಟಣಂ. ಕನ್ನಡದ ಭಗೀರಥ ಎಂದು ಯಾರನ್ನು ಕರೆಯುತ್ತಾರೆ? ಕನ್ನಡದ ಭಗೀರಥ ಎಂದು ಯಾರನ್ನು ಕರೆಯುತ್ತಾರೆ? ನಾನೇ ಮೊದಲೇ ನೋಡುತ್ತೇನೆ, ಆದರೆ ಟೈಮ್ ಮಾಡೋಷ್ಟರಲ್ಲಿ ಅದು ಹೇಳಿಬಿಡ. ಅದೆಲ್ಲ ಅದಕ್ಕೆ ಕೆಲವು ಇದುಂಟು ಮಾರ್ರೆ, ಐಡಿಯಾಸ್ ಉಂಟು. ಅವರೆಲ್ಲ ಐಡಿಯಾ ಅವ್ರ ಹತ್ರ ಕೇಳಿ ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಟೈಪ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಅಲ್ಲೂರು ವೆಂಕಟರಾವ್ ಸುಜಾತರವರು ಹೇಳ್ತಾ ಇದ್ದಾರೆ. ಅಚ್ಚುಕುಮಾರ್ ನಗಾಡ್ತಾ ಇದ್ದಾರೆ.
ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಸುಜಾತಾರವರೇ. ಅಲ್ಲೂರು ವೆಂಕಟರಾವ್ ಇಸ್ ದ ರೈಟ್ ಆನ್ಸರ್. ಸುರೇಂದ್ರ ಅವರು ಮಸ್ತಿ ಅಂತಿದ್ದಾರೆ. ಹೌದು, ಮಸ್ತಿ ಮಾಡೋದು, ಮತ್ತೆಂತ ಮಾಡೋದು. ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಯಾವುದು? ವಿಚ್ ವಾಸ್ ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್? ನಂದು 2 ಫೋನು, ಅದರಲ್ಲಿ ಕಾಪಿ ಮಾಡೋಷ್ಟರಲ್ಲಿ ಹೋಗಿಬಿಡುತ್ತದೆ. ಹೌದಾ, ಓಕೆ ಓಕೆ ಓಕೆ, ತೊಂದರೆ ಇಲ್ಲ ಮಾರೆ, ನಮಗೆ ಏನು. ನಿಮಗೆ ಬ್ಲೂವೇ ಕೊಡಲಿಲ್ಲ. ನಿಮ್ಮ ಹತ್ರ ಬ್ಲೂ ಉಂಟಲ್ಲ, ದಕ್ಷಿಣ ಬ್ಲೂ ಅಂತ ಉಂಟಲ್ಲ, ಅದಕ್ಕೆ ನಿಮಗೆ ಬ್ಲೂದು ಅಗತ್ಯವಿಲ್ಲ ಅಂತ ನಾವು ಯೋಚನೆ ಮಾಡಿದ್ದೀವಿ. ಕೊಟ್ಟುಬಿಟ್ಟೆ ಆಯಿತಾ. ರಾಯಚೂರು MP, ತಾರಾಪುರ್ ಅಟೋಮಿಕ್ ಪವರ್ ಸ್ಟೇಷನ್, ಹುಬ್ಬಳ್ಳಿ. ಸರಿಯಾದ ಉತ್ತರ ತಾರಾಪುರ್ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್ ಸುಜಾತಾರವರೇ. ತಾರಾಪುರ್ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಮಹಿಳಾ IAS ಅಧಿಕಾರಿ ಯಾರು? ಹೂ ವಾಸ್ ದ ಫಸ್ಟ್ ವುಮೆನ್ IAS ಆಫೀಸರ್ ಇನ್ ಇಂಡಿಯಾ? ಇವತ್ತು ಎಲ್ಲಿ ಹೋದ್ರು ಮಾರೆ, ಜನ ಎಲ್ಲ ಕಮ್ಮಿ ಆಗಿದ್ದಾರೆ. ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಜನ ಇಲ್ಲ. ಕಿರಣ್ ಬೇಡಿ ಹೊಣದಲ್ಲಿ ವಿರೋಜ್ ಅವರೇ, ವೆಲ್ಕಮ್ ಟು ಲೈವ್. ಎಂಚೊಳ್ಳರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಕ್. ಒಂದು ಲೈಕ್ ಕೊಡ್ದು ಸಪೋರ್ಟ್ ಆನ್ ಪ್ಲೇ ಮನಸ್ಸಾಂಡೆ ಇದಾದ ಸ್ಪೆಷಲ್. ಅನ್ನ ರಾಜಂ ಮಲ್ಹೋತ್ರ. ಲೈಕ್ ಡನ್. ಹೌದು, ಸರಿಯಾದ ಉತ್ತರ ಸೋಯಾಬೀನ್ ಚಿಲ್ಲಿ. ಅಂದೆ ಸರಿಯಾದ ಉತ್ತರ ಅನ್ನ ರಾಜ ಮಲ್ಹೋತ್ರ. ಅನಿಲ್ ಗೌಡರವರೇ, ಧನ್ಯವಾದಗಳು, ನಿಮಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ನೀವು. ಸೊ ಮುಂದಿನ ಪ್ರಶ್ನೆ, ಕವಿರಾಜ ಮಾರ್ಗ ರಚಿಸಿದವರು ಯಾರು? ಹೂ ರೋಟ್ ಕವಿರಾಜ ಮಾರ್ಗ? ಸಂಗಪ್ಪಾಚಾರ್ ಕಂಬಾರ್ ಬಂದರು. ಸಂಗಪ್ಪ ಕಂಬಾರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅಚ್ಚು ಅವ್ರು ನಗಾಡ್ತಾ ಇದ್ದಾರೆ. ಕಾಳಿದಾಸ ಅಂತಿದ್ದಾರೆ, ವಿಜಯ ಅಂತಿದ್ದಾರೆ, ಕಾಳಿದಾಸ್ ಅಂತಿದ್ದಾರೆ. ಕವಿರಾಜ ಮಾರ್ಗ ರಚಿಸಿದವರು ಯಾರು? ಬಿರ್ವಾಸ್ ಹಾಯ್ ಅಂತಿದ್ದಾರೆ ನಮ್ಮ ಅಚ್ಚು ಕುಮಾರ್ ಅವರು. ನೃಪತುಂಗ ಅಂತಿದ್ದಾರೆ ಸುಜಾತಾರವರು. ಅಮಿಗವರ್ ಸರ್ ನೃಪತುಂಗ ಸುರೇಂದ್ರರವರು ಹೇಳ್ತಿದ್ದಾರೆ. ಸೊ ನೃಪತುಂಗ ಇಸ್ ದ ರೈಟ್ ಆನ್ಸರ್. ಅಮೋಘ ವರ್ಷ ನೃಪತುಂಗ ಅಂತ ಅಲ್ಲ, ನೃಪತುಂಗ ಅಮೋಘ ವರ್ಷ ಅಂತ ಅವರ ಹೆಸರು. ಸೊ ಸರಿಯಾದ ಉತ್ತರ ಆಲ್ಮೋಸ್ಟ್ ಎಲ್ಲರೂ ಕೊಟ್ಟಿದ್ದಾರೆ. ಸುಜಾತಾರವರಿಗೆ ಹೋಗ್ತದೆ, ನೃಪತುಂಗ ಅಂತ ಫಸ್ಟ್ ಹೇಳಿದ್ದಾರೆ. ಬಾಕಿ ಅನಿಲ್ ಗೌಡ ಹೇಳಿದ್ದಾರೆ, ಸುರೇಂದ್ರ ಅವರು ಸರಿಯಾಗಿ ಹೇಳಿದ್ದಾರೆ. ಆದರೆ ಅದು ಉಲ್ಟಾ ಆಯಿತು, ತೊಂದರೆ ಇಲ್ಲ. ಅಮೋಘ ವರ್ಷ ನೃಪತುಂಗ ಅಂತ ಹೇಳಿದ್ದಾರೆ. ನೃಪತುಂಗ ಇಸ್ ದ ರೈಟ್ ಆನ್ಸರ್. ಎಸ್, ಕರೆಕ್ಟ್, ನೃಪತುಂಗ ಇಸ್ ದ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಅಂತರಿಕ್ಷ ಮಿಷನ್ ಯಾವುದು? ಭಾರತದ ಮೊದಲ ಅಂತರಿಕ್ಷ ಮಿಷನ್ ಯಾವುದು? ಯಾನು ದುಂಬು ಓದುದೇ ನೆನಪು ಬರ್ಪುಜಿ ಅದೇ ಓದಿನ ಅಪಗೋಗ ಅವು ಆ ಪರೀಕ್ಷೆ ಏನೇ ಮಟ್ಟ ಮಾತ್ರ ಬೊಕ್ಕಜ್ಜಿನಲ್ಲಿ ನೆನಪು ಬರ್ಪುಜಿ ಹೊರ ಪಾಸಾಯಿ ಬೊಕ್ಕ ದಾದ ಓದುದನ್ನೇ ಗೊತ್ತಾಗ್ಬಿಜದೆ. ಅಪ್ಪು ಬೆಳಗಾವಿ ಚೈನಾ ಮಾತಾಡ್ತಾ ಇದ್ದಾರೆ. ಮುಕಾಂಬಿಕರ್ ಅವರು ಬಂದರು. ಹಾಯ್ ಮುಕಾಂಬಿಕರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ?
ಶ್ರೀ ವಿಜಯ ಅಂತಿದ್ದಾರೆ, ತಪ್ಪು. ಚಂದ್ರಯಾನ ತಪ್ಪು. ಬಾಸ್ವನ್ ತಪ್ಪು. ಅಪ್ಪು ಚೈನಾದಲ್ಲಿ ಉತ್ತರ ಕೊಡಬೇಡಿ, ನನಗೆ ಅರ್ಥ ಆಗಲ್ಲ ಯಾವುದು, ಆಯಿತಾ. ಇಸ್ರೋ ಅಂತಿದ್ದಾರೆ, PSLV, ಚಂದ್ರಯಾನ್ 1. ಭಾರತದ ಮೊದಲ ಅಂತರಿಕ್ಷ ಮಿಷನ್ ಯಾವುದು? ಕೋಡೆ ಓದಿನವೇ ಇನಿ ನೆಂಪು ಇಪ್ಪುಜಿ ಅಂದಿ ಎಂಕ್ಲಂಚೆನಿ. ಆರ್ಯಭಟ್ಟ 1975ರಲ್ಲಿ ಉಡಾವಣೆ ಮಾಡಲಾಯಿತು. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮ ಅಪ್ಪು ಬೆಳಗಾವಿಯವರು. ಸರಿಯಾದ ಉತ್ತರ ಆರ್ಯಭಟ ಇಸ್ ದ ರೈಟ್ ಆನ್ಸರ್, ಫಾಲೋಡ್ ಬೈ ಸುಜಾತಕ್ಕ. ಸುಜಾತಕ್ಕ ಮೊದಲಿಗೆ ಕೊಟ್ಟಿದ್ದಾರೆ ಸರಿಯಾದ ಉತ್ತರ. ಓಕೆ, ಸರಿಯಾದ ಉತ್ತರ ಸುಜಾತಕ್ಕ ಕೊಟ್ಟಿದ್ದಾರೆ ಮೊದಲು. ಸೊ ಆರ್ಯಭಟ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಲೋಕಸಭೆ ಅಧ್ಯಕ್ಷೆ ಯಾರು? ಭಾರತದ ಮೊದಲ ಮಹಿಳಾ ಲೋಕಸಭೆ ಅಧ್ಯಕ್ಷೆ ಯಾರು? ಫಸ್ಟ್ ಆನೆ ಪಣ್ಯ ಅನ್ನಂದು ಈರೆ ಪಣ್ಯ. ಫಸ್ಟ್ ಆನ್ಸರ್ ಈರೆ ಪಂಡಿನಿ, ಇರೆಗೆ ಪ್ರೈಸ್ ಇರೆಗೆ ಅವೇ. ಭಾರತದ ಮೊದಲ ಲೋಕಸಭಾ ಅಧ್ಯಕ್ಷೆ ಯಾರು? ಪ್ರತಿಭಾ ಪಾಟೀಲ್, ಮೀರಾ ಕುಮಾರ್, ನಮ್ಮ ಆರ್ಯಭಟೇನ್ ಮರತ್ತೆ ಪೋಯಿ ನೀವು ಆರ್ಯಭಟ್ರೇನಾ ಅಂದಿ. ಮೀರಾ ಕುಮಾರ್ ಅಂತ ಅನಿಲ್ ಗೌಡ ಹೇಳಿದ್ದಾರೆ. ಸರಿಯಾದ ಉತ್ತರವನ್ನು ನಾವು ಕಾಯ್ತಾ ಇದ್ದೇವೆ. ಸರಿಯಾದ ಉತ್ತರಕ್ಕೆ ಸರಿಯಾದ ಉತ್ತರ ಕೊಡಿ, ಯಾರಿಗಾದರೂ ಕೊಡಲಿಕ್ಕಿದ್ದರೆ. ಭಾರತದ ಮೊದಲ ಲೋಕಸಭೆ ಅಧ್ಯಕ್ಷೆ ಯಾರು? ಹೂ ವಾಸ್ ದ ಫಸ್ಟ್ ವುಮೆನ್ ಸ್ಪೀಕರ್ ಆಫ್ ದ ಲೋಕಸಭಾ? ಗಣೇಶ್ ವಾಸುದೇವ್ ಮೌಲಂಕರ್ ಅಂತಿದ್ದಾರೆ ಸುಜಾತರವರು. ಸೊ ಮೊದಲ ಲೋಕಸಭಾ ಅಧ್ಯಕ್ಷರು ಅನಿಲ್ ಗೌಡರವರು ಕೊಟ್ಟ ಉತ್ತರ ಸರಿ, ಮೀರಾ ಕುಮಾರ್. ಇಂದಿರಾ ಗಾಂಧಿ ತಪ್ಪು, ಚೈನಾ ತಪ್ಪು. ಕರ್ನಾಟಕದ ಅತಿ ದೊಡ್ಡ ನೈಸರ್ಗಿಕ ಬಂದರು ಯಾವುದು? ವಿಚ್ ಈಸ್ ದ ಲಾರ್ಜೆಸ್ಟ್ ನ್ಯಾಚುರಲ್ ಪೋರ್ಟ್ ಇನ್ ಕರ್ನಾಟಕ? ಮೀರಾ ಕುಮಾರಿ. ಚೇತನ್ ಡಿಡಾಗ. ಹಾಯ್ ಚೇತನ್ ದಿದಾಗ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಒಂದು ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾವ ಊರು ನಿಮ್ಮದು? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮ್ಯಾಂಗಳೂರು ಕಾರವಾರ ಅಂತಿದ್ದಾರೆ ಚೇತನ್ ಡಿಗ. ಕಾರವಾರ ಇಸ್ ದ ರೈಟ್ ಆನ್ಸರ್. ದಕ್ಷಿಣ ಬ್ಲೂ ಅಂತಿದ್ದಾರೆ ಕಾರವಾರ. ಮುಕಾಂಬಿಕರವರು ಗಗನ್ಯಾನ್ ಅಂತ ಕೊಟ್ಟಿದ್ದಾರೆ. ಈಗ ಲೇಟ್ ಆಯಿತು ಮಾರೆ, ಅದೆಲ್ಲ ಹೋಗಿ ಆಯಿತು. ಶ್ರವಣದುರ್ಗ ಅಂತಿದ್ದಾರೆ, ಸಾವನದುರ್ಗ. ಸರಿಯಾದ ಉತ್ತರ ಕಾರವಾರ ಉತ್ತರ ಕೊಟ್ಟಿದ್ದಾರೆ ನಮ್ಮ ಚೇತನ್ ಡಿಗ. ದಕ್ಷಿಣ ಬ್ಲೂ ಎಲ್ಲರೂ ಕಾರವಾರ ಕೊಟ್ಟಿದ್ದಾರೆ. ಓಕೆ, ಸೊ ಮುಂದಿನ ಪ್ರಶ್ನೆ. ಭಾರತದ ಮೊದಲ ಸ್ವದೇಶಿ ಯುದ್ಧ ಟ್ಯಾಂಕ್ ಯಾವುದು? ವಾಟ್ ವಾಸ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಬ್ಯಾಟಲ್ ಟ್ಯಾಂಕ್? ಭಾರತದ ಮೊದಲ ಸ್ವದೇಶಿ ಯುದ್ಧ ಟ್ಯಾಂಕ್ ಯಾವುದು? ಅರ್ಜುನ್ ಅಂತಿದ್ದಾರೆ ಬಿರ್ವಾಸ್ ಅವರು. ಅರ್ಜುನ್ ಮೇನ್, INS ವಿಕ್ರಾಂತ್.
ವಿಜಯ್ ಅಂತ ಅಂತಿದ್ದಾರೆ. ಅಭಿ ಸಾಲಿಯನ್ ಬತ್ತೀರಿ. ಹಾಯ್ ಅಭಿ ಸಾಲಿಯನ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಮನಸಾಂಡೆ ದಾದ ಸ್ಪೆಷಲ್ ಒಲ್ಪ ಊರು ದಾದ ಮಂತೊಂದುಳ್ಳರು. ಸುರೇಂದ್ರ ವಿಕ್ರಾಂತ್ ಅಂತಿದ್ದಾರೆ. ಅರ್ಜುನ್ ಈಸ್ ದ ರೈಟ್ ಆನ್ಸರ್. ಅರ್ಜುನ್ ಅಂತ ಮೊದಲಿಗೆ ಯಾರು ಉತ್ತರ ಕೊಟ್ಟಿದ್ದಾರೆ? ಬಿರ್ವಾಜ್ ಅವರು ಫಸ್ಟಿಗೆ ಕೊಟ್ಟಿದ್ದಾರೆ ಅರ್ಜುನ್ ಅಂತ. ಸರಿಯಾದ ಉತ್ತರ ಅರ್ಜುನ್ ಆಯಿತಾ. ಮನಿ ಬಾಟಲ್ ಥ್ಯಾಂಕ್ಸ್ ಮಾಡೋದಿಲ್ಲ, ಥ್ಯಾಂಕ್ಸ್ ಮಾಡೋದಿಲ್ಲ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನ ಯಾವುದು? ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನ ಯಾವುದು? ಅಭಿ ಶಾಲಿಯನ್ ಬೆಳ್ತಂಗಡಿ ಬಣ್ಣದಲ್ಲಿ. ಓ ಬೆಳ್ತಂಗಡಿ, ಓಕೆ 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 ಓಕೆ. ಲೈವ್ಗೆ ಒಂಜಿ ಡಬಲ್ ಟ್ಯಾಪ್ ಮಂತ ಲೈಕ್ ಕೊರ್ಲೆ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಂತದ್ದು ಒಂಜಿ ಲೈಕ್ ಕೊರ್ಲೆ ಅಂಚೆನೆ. ಚಾನೆಲ್ಗೆ ಒಂಜಿ ಸಬ್ಸ್ಕ್ರೈಬ್ ಮಾಡ್ತದೆ, ಸಪೋರ್ಟ್ ಮಾಡ್ಪ್ಲೆ. ನಮ್ಮ ಲೈವ್ ದಿನೋಲ 9 ಗಂಟೆಗೆ ಸ್ಟಾರ್ಟ್ ಆಪುಂಡು. ಟೈಮ್ ಇತ್ತನ ಏಪಲ ಬರ್ತದೆ, ಸಪೋರ್ಟ್ ಮಾಡ್ಪ್ಲೆ. ಧನ್ಯವಾದ. ಓಕೆ, ಇರ್ದಾದ ಮಂತೊಂದುಲ್ಲರು, ವರ್ಕ್ ಮಂತೊಂದುಲ್ಲರ, ಕಲ್ತೊಂದುಲ್ಲರ, ಬಿಸ್ನೆಸ್ ಮಂತೊಂದುಲ್ಲರ. ಪಿಲಿಕುಲ ಅಂತಿದ್ದಾರೆ ಬಿರ್ವಾಜ್, ಪಿಲಿಕುಲ ಹತ್ತಿ ಬಂಡೀಪುರ ಅಂತಿದ್ದಾರೆ. ಅನಿಲ್ ಗೌಡರವರು ಜಿಮ್ ಕಾರ್ಬೆಟ್ ಅಂತಿದ್ದಾರೆ. ಸುಜಾತರವರು ಜಿಮ್ ಕಾರ್ಬೆಟ್ ನ್ಯಾಷನಲ್ ಅಂತಿದ್ದಾರೆ. ಸೊ ಸರಿಯಾದ ಉತ್ತರ ಜಿಮ್ ಕಾರ್ಪೊರೇಟ್ ನ್ಯಾಷನಲ್ ಅಂತ ಸುಜಾತರವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಹಾಗೂ ಫಾಲೋಡ್ ಬೈ ಅನಿಲ್ ಗೌಡ ಅರ್ಧ ಉತ್ತರ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಸುಜಾತರವರು ಕೊಟ್ಟಿದ್ದಾರೆ ಅಂತ ಅವರು ಇದಾಗ್ತದೆ. ಹಲೋ ಜಿ ಪನೊಂದುಲೇರು, ಅಕ್ಷಯ್ ಡಾಕ್ಟರ್ ಬತ್ತೀರಿ. ಡಾಕ್ಟರ್ ಅಕ್ಷಯ್ ವೆಲ್ಕಮ್ ಟು ಲೈವ್. ಎಂಚ ಒಳ್ಳಾರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತಿನೇಕ್ ಒಂಜಿ ಡಬಲ್ ಟ್ಯಾಪ್ ಮಂತ್ ಲೈಕ್ ಕೊರ್ಲಿ, ಸಪೋರ್ಟ್ ಮಾಡ್ಪ್ಲೆ. ಎಂಚೆತ್ತ ನಿನ್ನಿತ ದಿನಾಪುರ ಹಾಸ್ಪಿಟಲ್ಡು ವನಸಾಂಡೆ ದಾದಿ ಸ್ಪೆಷಲ್. ಆಶು ಬಂದರು. ಆಯ್ ಆಶು ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವನಸಾಂಡೆ ದಾದಿ ಸ್ಪೆಷಲ್ ಆಶು. ಯಾವ ಸಾಕ ಅಂತ ಪ್ರಶ್ನೆ ಇವತ್ತಿಗೆ. ಯಾನು ಗುಡ್ಡು ಈರೆಂಚ ಉಳ್ಳಾರು, ಯಾನ ಹುಷಾರುಳ್ಳೆ ಸರ್. ಅಂತರ್ಯ ಬತ್ತೀರು. ಹಾಯ್ ಅಂತರ್ಯ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ? ಲೈಕ್ ಡನ್ ಅಂತಿದ್ದಾರೆ ಆಶು ಅವರು. ಥ್ಯಾಂಕ್ ಯು ಸರ್. ಅನಿಲ್ ಗೌಡ ನಗರ್ತಾ ಇದ್ದಾರೆ. ಅಂತಾರೆ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಕ್ಷಯ್ ಕುಮಾರ್ ವನಸಾಂಡೆ ದಾದೆ ಕಜಿಪು ಎಂಕ್ ಮನೋಳಿ ಸುಕ್ಕ ಬೊಕ್ಕ ಚಪಾತಿ ಬ್ರೋ. ಸುಜಾತಕ್ಕ ಬಾಯ್ ಪಣದಿದ್ದಾರೆ. ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನಮ್ಮ ಪ್ರಶ್ನೋತ್ತರ ಕಾರ್ಯಕ್ರಮ ಮುಗಿಯಿತು. 9 ಗಂಟೆ ಆಯ್ತಲ್ಲ. ಇನ್ನು ಸ್ವಲ್ಪ ಹೊತ್ತು ಮಾತಾಡುವ, ಹಾಡೋಣ, ಮತ್ತೆ ಮಾತಾಡುವ, ಮತ್ತೆ ಮಲಗೋಣ. ಊಟ ಆಯಿತು. ನಿಮ್ಮದು? ನಮ್ಮದು ಸಹ ಆಯಿತು ಸರ್. ನಮಗೆ ಒಂದು ಅದು ಚಪಾತಿ ಮತ್ತು ಪಲ್ಯ ಆಯಿತು. ಓ ಪ್ರಶ್ನೆ ಕೈದಾಂಡ ಅಂದಿ ಇನ್ನಿತ್ತಾಂಡು 7:30 ಗಂಟೆ ಹಿಡ್ದು 9 ಗಂಟೆ ಹಿಡ್ದು 10:30 ಗಂಟೆ ಒಟ್ಟ ಪ್ರಶ್ನೆ ಇತ್ತಾಂಡು ಮುಗಿಂಡಿ ಪ್ರಶ್ನೆ ಇಜ್ಜಿ ಜಾಸ್ತಿ ಇರು ತುಳುತ್ತಾರ ನಿತ್ಯ ಗೊತ್ತಾಯಿನಿ. ಸೊ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಅಂಚನೆ ಚಾನಲ್ಗೆ ಒಂಜಿ ಸಬ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಎಂಗಳ ಡೈಲಿ ಲೈವ್ ಒಪ್ಪುಂಡು 9 ಗಂಟೆ ಹಿಡ್ದು 10:30 ಗಂಟೆ ಮುಟ್ಟ 11 ಗಂಟೆ ಮುಟ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತು ಸಪೋರ್ಟ್ ಮಾಡ್ತೀನಿ ಮಾತೆರೆಗಿಲ್ಲ. ಗುಡ್ ನೈಟ್ ಹಾಲ್ ಅಂತಿದ್ದಾರೆ. ಅಂತಾರೆ ನಾನು ಬರುವಾಗಲೇ ಎಂಡ್ ಆಯಿತು. ಹೌದು ಮಾರೆ, ನೀವು ಬಂದಾಗಲೇ ತುಂಬ ಲೇಟ್ ಆಗಿದೆ. ಸುಜಾತಕ್ಕ ತುಳು ಅಂತಿದ್ದಾರೆ. ತುಳು ಪದ್ಯ ಬೋಡಾರೆಗೆ ನೀವಿ ನನಗೆ ಗೊತ್ತಿರೋ ಕ್ವಶನ್ ಕೇಳಲ್ಲ ಬ್ರೋ. ಹೌದು ಮಾರೆ, ಎಂತ ಮಾಡೋದು, ನನಗೆ ಸಹ ಕ್ವಶನ್ ಗೊತ್ತಿಲ್ಲ. ನಾನು ChatGPT ಅಲ್ಲೆಲ್ಲ ತೆಗೆದು ಮಾಡುವುದು ಅಷ್ಟೇ, ಕೇಳುವುದಷ್ಟೇ. ಥ್ಯಾಂಕ್ಸ್ ಆಲ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ. ವೆರಿ ಗುಡ್ ಅಂತಿದ್ದಾರೆ ಚೇತನ್ ದಿಗ. ಸುಜಾತ ತುಳು ಸಾಂಗ್ ಪಡೋದಿಲ್ಲ. ಚೇತನ್ ಅಡಿಗಾತೆ ಇರ ಪುದರ್ ಚೇತನ್ ಅಡಿಡಾಗ ಚೇತನ್ ಡಿಡಾಗ ಅವು ಇಂಚಿನ ಪುದರಿ ಚೇತನ್ ಆಡಿಗ ಅಂದ ಓಕೆ ಅಂತರಿಯ. ಇನ್ನೂ ಊಟ ಮಾಡಬೇಕು. ಹೌದಾ, ನಮ್ಮದು ಊಟ ಆಗಿದೆ. ಓಕೆ ಬ್ರೋ, ಗುಡ್ ನೈಟ್, ಟೇಕ್ ಕೇರ್ ಪಣದಲ್ಲಿ. ಅಚ್ಚುಕುಮಾರ್ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತು ಸಪೋರ್ಟ್ ಮಾಡ್ತೀನಿ ಗೀತ್ ಕೊಡ್ತು. ಧನ್ಯವಾದ ಇರಗ್ಲ. ಗುಡ್ ನೈಟ್, ಟೇಕ್ ಕೇರ್, ಶುಭರಾತ್ರಿ. ನಮ್ಮ ಅಂದು ಶುರು ಆಪುಂಡು ಆರ್ಕೆಸ್ಟ್ರಾ ಎಲ್ಲ ಜನ ಎತ್ತೆಂಡು ಅರ್ಧ ಗಂಟೆ ಆರ್ಕೆಸ್ಟ್ರಾ ಅಂಚ ಎಂಚಿನ ಇರಿನ ಪ್ರೊಫೆಷನ್ಗೆ ಏನೊಂದಿಲ್ಲ. ಎನ್ನ ಪ್ರೊಫೆಷನ್ ದಾಲಜ್ಜೆ ಒಂದು ಎಲ್ಲಿಯ ಬೇಲೆ ಮಂತಂದಿಲ್ಲ. ಏನು ಆಫೀಸಿಡು ಅಡ್ಮಿನ್ ಅದುಲ್ಲೆ. ಏನು ಊಟ ನಿಮ್ಮದು? ನಮ್ಮದು ಊಟ ಇವತ್ತು ಚಪಾತಿ ಮತ್ತು ಮನೋಲಿ ಗೊತ್ತುಂಟ? ಮನೋಲಿಗೆ ಎಂಜಿನ ಅನ್ಪಿರಿ ಕನ್ನಡೋಡು ತೊಂಡೆಕಾಯಿ ಪಲ್ಯ. ಸೋಮಶೇಖರ್ ತಚೇರಿ ಬತ್ತೀರು. ಹಾಯ್ ಸೋಮಶೇಖರ್ ತಚೇರಿ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಯಾನು ಹುಷಾರುಳ್ಳ ಐರೆಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬರ್ತೀನಿ ಒಂದು ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಪ್ಲೆ. ಏನು ವರ್ಕ್ ಮಾಡುತ್ತಿದ್ದೀರಾ ನೀವು? ನಾನೊಂದು ಆಫೀಸ್ ಅಡ್ಮಿನ್ ಆಗಿ ವರ್ಕ್ ಮಾಡ್ತಿದ್ದೇನೆ ಬ್ರೋ.
ಅಚ್ಚುಕುಮಾರ್ ಇನ್ನ ಆರ್ಕೆಸ್ಟ್ರಾ ಸುರುಮಲ್ ಪ್ಲೇ ನನ್ನ ಯಾನು ಜೆಪ್ಪು ಯಾರು ನನ್ನ ಬಾಯಿ ಒಳಗೆ. ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತೂವಡು ಆರ್ಕೆಸ್ಟ್ರಾ ಜನ ಉಳ್ಳೇರ ಜನ ಇತ್ತನ ಮಾತ್ರ ಜಿನ್ನಜ್ಜಿ ಅಂಚ ಚೇತನಾಡಿಗ ಆರ್ಕೆಸ್ಟ್ರಾ ಒಣದುಲ್ಲೇರು ಅಂತಾರಿ ತೆಳ್ತಂದುಲ್ಲೇರು. ಪೂಜಾ 3T ಏಜ್ ಬರ್ತೀರಿ ಹಾಯ್ ಅನ್ನ ಪಣದುಲ್ಲೇರು. ಹಾಯ್ ಪೂಜಾರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಪೂಜಾ ನಾಯಕತೆ ಚೇಂಜ್ ಮಂತಾರ ಪೂದಾರ್ ಉತ್ತರ ಕರ್ನಾಟಕ ಜನಪದ ಸಾಂಗ್ ಆಡಿ ಸೋಮಶೇಖರ್ ತಚಾರಿ ಮನೋಳಿ ಉನೋಳಿ ಒಣದಿಲ್ಲ ಅಂದಿ ಮನೋಳಿ ಇತ್ತನ ರಡ್ಡು ಉನೋಳಿ ಎಂದು ಎಂಕಿಷ್ಟ ಬಾರಿ ಅವು ಆರೋಗ್ಯಕ್ಕೆ ಲೆಡ್ಡೆಗೆ ಡಾಕ್ಟರ್ ಪಂತೀರು. ವಂದನ ವಂದನ ಬತ್ತೀರು. ಹಾಯ್ ವಂದನ ವಂದನ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ಇರ್ನ ಒಂಜಿ ಪದ್ಯಕ್ಕೆ ಏನು ಗಬಣದುಲ್ಲೇರು. ಓಕೆ ಆರು ತುಳು ಪದ್ಯ ಬಣಂತೀರಿ ಮರ. ತುಳು ಪದ್ಯ ಪೂರ ಬಂದು ಖಾಲಿ ಆತನು. ಕೆಲವು ಪಂಡೆ ಮುರಣಿ ದಿಂಚಿ ಕನ್ನಡ ಬನ್ಕನ ಅಂತ ಹುಷಾರುಳ್ಳೆ ಮೈಲೇಜ್ ರೆಡಿ ಉಂಡಾ ಪೂಜಾ ನಾಯಕ್? ಮೈಲೇಜ್ ಇಜ್ಜಿ ಮೈಲೇಜ್ ಇತ್ತೆ ಪದ್ಯ ಬಂದು ಬರ್ಪುಂಡು ಮೈಲೇಜ್. ನಮ್ಮ 6-5 ರಕ್ಷಿತ್ ಮಸ್ತ್ ದಿನ ಉಂಡು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಇಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಥ್ಯಾಂಕ್ ಯು. ಎಕ್ಕಸಕ ಓಕೆ. ಕೋಟಿ ಚೆನ್ನಯ ಓಕೆ ಓಕೆ. ಎಕ್ಕಸಕದ ಸಾಂಗ್ ಓಕೆ ಓಕೆ. ಮಾತಾಡುವ ಮಧ್ಯೆ ಪ್ರಶ್ನೋತ್ತರ ಅನುಕೂಲ, ಚಿಂತನ ಮಂಥನ ತುಂಬ ಉಪಯೋಗದ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚೌಕ ಮೂವಿ ಸಾಂಗ್ ಹಾಡಿಬ್ರು ಕನ್ನಡದ ಅದೆಲ್ಲ ಕೇಳಬೇಡಿ ಮರ, ನನಗೆ ಗೊತ್ತಿಲ್ಲ. ಈಗ ನಮ್ಮ ತುಳು ಪದ್ಯ ಬರ್ತದೆ. ಇವರೊಂದು ತುಳು ಪದ್ಯ ಕೇಳಿದ್ದಾರೆ. ಡಿಂಗಿರಿ ಮಾಮ ಅವು ಪೂರ ಪನ್ಕ ಒಂಜಿ ಸೋಮಶೇಖರ್ ಸೂಪರ್ವೈಸರ್. ಥ್ಯಾಂಕ್ ಯು. ಎಕ್ಕಸಕ ಎಕ್ಕಸಕಲ ಎಕ್ಕಸಕಲ ಅಕ್ಕ ಪಂಡದು ಲೆಪ್ಪುನ ಕುಲು ಬತ್ತೆರಿತ್ತೆಲ ಅಕ್ಕ ಪಂಡದು ಲೆಪ್ಪುನ ಕುಲು ಬತ್ತೆರಿತ್ತೆಲ ಎಕ್ಕಸಕ ಎಕ್ಕಸಕಲ ಓ ರಾಮ ಓ ಧೂಮ ರಾಮಧೂಮ ತೋಮ ಅವನು ಏರು ಉಲರಿಯ ಮಲ್ಲ ಮಲ್ಲ ಬೊಂಡ ದೆತದ ಕೆತದ ಕೊಲ್ಲೆಯ ಮಂಡ ನಿಲಿಕೆ ನೀರು ಕೂಟದು ಬೆಂದ್ರೆ ಕಾಯ್ಪೊಡು ಕೋಟಿ ಚೆನ್ನಯ್ಯನ ಪಾರ್ದು ಪೊಲ್ಲು ಮೀಯೊಡು ಎಕ್ಕಸಕ ಎಕ್ಕಸಕಲ ಅಕ್ಕ ಪಂಡದ ಲೆಪ್ಪುನ ಕೊಲು ಬತ್ತರಿತ್ತಲ ಓ ಗಂಗೆ
ಓ ಗೌರಿ ಗಂಗೆ ಗೌರಿ ಕಾಳಿ ಬೊಳ್ಳಿಂಚಿ ಬಲೆದೆ ಚೊಂಬು ಮುಟ್ಟ ಮಂದ ಪೇರು ಕೊರಡು ಶಾರದೆ ಓಲು ಇತ್ತಿನೆಲ್ಲಿಕಾಯಿ ಉಪ್ಪು ಸೇಲಕೋ ಬದುಕು ಪಂಪಿ ಉಜ್ಜಾಲುಡು ನಮ ಕೊಲ್ಲಿಲೆಕೋ ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ ಅಕ್ಕ ಪಂಡದು ಲೆಪ್ಪುನ ಕುರು ಬತ್ತೆರಿತ್ತೆಲ ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ. ಥ್ಯಾಂಕ್ ಯು. ಕಾನದ ಕಡಲಿಗೆ ಅಂಬಲಿಸಿದೆ ಮನ ಹಾಡು ಹಾಡಿ, ಅದು ಚೌಕ ಮೂವಿ ಸಾಂಗ್, ಅದೆಲ್ಲ ಗೊತ್ತಿಲ್ಲ ಬ್ರೋ. ಡಿಂಗಿರಿ ಮಾಮ ಗೊತ್ತುಂಟು, ಕಾನದ ಕಡಲಿಗೆ ಗೊತ್ತುಂಟು. ಪುಗೆತ ಪುಗೆತ ಪುಂಜಿ ಪದ್ಯ ಪಲ್ನಿ ಪಗೆತ್ತ ಪುಗೆನ ಹೌದಾದ ಪದ್ಯ ಅವು ಗೊತ್ತುಜ್ಜಿ, ಕೆಲವು ಮಾತ್ರ ಗೊತ್ತಪ್ಪು ನಂಗೆ ಮಾತ ಗೊತ್ತುಜ್ಜಿ, ತುಳುಟು ಅಂತೆ ಪದ್ಯ ಪುನದೆ ಡಿಂಗಿರಿ ಮಾಮ ಗೊತ್ತುಂಡು. ಸ್ಕಿಪ್ ಮಾಡಿದ್ನ ನಾನು ವಿಕ್ರಾಂತ್ ರೋಣ ಮೂವಿ ಎಕ್ಕಸಕ ಸಾಂಗ್ ಅನ್ಕೊಂಡಿದ್ದೆ. ಹೌದಾ? ಅಲ್ಲಲ್ಲ, ಅದಲ್ಲ, ಅದು ಬೇರೆ ಅಲ್ಲ, ಅದು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಬ್ರೋ ಅಂತಿದ್ದಾರೆ ಸೋಮಶೇಖರ್. ಓಕೆ. ಡಿಂಗಿರಿ ಮಾಮ ಪೊಡಿದು ಪಾರಡ, ಡಿಂಗಿರಿ ಮಾಮ ಪೊಡಿದು ಪಾರಡ, ಜರಡ ತಿಮ್ಮ ಬುರಡಡಮ್ಮ ಯಾನಲ ಮೂಲುಲ್ಲೆ, ಜರಡ ತಿಮ್ಮ ಬುರಡಡಮ್ಮ ಯಾನಲ ಮೂಲುಲ್ಲೆ, ಸಿಂಗರಿ ಪೊನ್ನೆ ಮಸ್ಕಿರಿ ಮಲ್ಪಡ, ಸಿಂಗರಿ ಪೊನ್ನೆ ಮಸ್ಕಿರಿ ಮಲ್ಪಡ, ಪರುನಾನು ಅತಿಯನು ತಿಕ್ಕಲಯ್ಯಲ್ಲೇ, ಪರುನಾನು ಅತಿಯನು ತಿಕ್ಕಲಯ್ಯಲ್ಲೇ, ಬಾನೋಗು ರಾವಡ ಮುಗಲುಗು ಸೇರಡ, ಕಡಲುಗು ಲಾಗ್ಯಡ ಮಿಸೆದಾನನು ಒರಿ ಪೆರೆಯನು ಉಲ್ಲೆ, ಧೈರ್ಯೋಡು ರಾವಣೆ ಧರ್ಮೋಡು ವಿಭೀಷಣೆ, ಬಿಲ್ಲೋಡು ಅರ್ಜುನೆ ದಾನೋಡು ಕರ್ಣೆ, ನೆಲೋ ಕೊಡು ಯಾನು ಮಲ್ಲೆ, ಆಹಾ ಓಹೋ ಉತ್ತರ ಕುಮಾರ ಪೌರುಷಯವಿತ್ತೆ, ಡಿಂಗಿರಿ ಮಾಮ ಪೊಡಿದು ಪಾರಡ, ಡಿಂಗಿರಿ ಮಾಮ ಪೊಡಿದು ಪಾರಡ, ಜಾರಡ ತಿಮ್ಮ ಬುರಡಡಮ್ಮ ಯಾನಲ ಮೂಲುಲ್ಲೆ, ಜರಡ ತಿಮ್ಮ ಬುರಡಡಮ್ಮ ಯಾನಲ ಮೂಲುಲ್ಲೆ, ಸಿಂಗರಿ ಪೊನ್ನೆ ಮಸ್ಕಿರಿ ಮಲ್ಪಡ, ಸಿಂಗರಿ ಪೊನ್ನೆ ಮಸ್ಕಿರಿ ಮಲ್ಪಡ, ಪರುನಾನು ಅತೆಯನು ತಿಕ್ಕಲಯ್ಯಲ್ಲೇ. ಥ್ಯಾಂಕ್ ಯು. ಪಡ್ಡಾಯಿ ಗಂಗೆಡ್ ಪೆರುಕುಲಿ ಪದ್ಯ ಪಲ್ನೆ ಅವು ಗೊತ್ತುಜ್ಜಿ ಎಂಕ್ ಅವು ಕಲ್ತಿಜ್ಜಿ ನಾವು ಇತ್ತ ಲಿರಿಕ್ಸ್ ಅಜ್ಜ ಅಂತ ತೋಜುನು. ನಾ ಎಲ್ಲೋ ಹನುಮಂತ ಸರಿಗಮ ಪಲ್ಲೆ ಹಾಡು ಡಿಂಗಿರಿ ಬಿಲ್ಲಿ ಸಾಂಗ್ ಅನ್ಕೊಂಡಿದ್ದೆ. ನಾನು ಸಣ್ಣವನಿದ್ದ ಸೈಕಲ್ ಸವಾರಿಯಲ್ಲಿ ಈ ಹಾಡುತ್ತಾ ಹಾಕುತ್ತಾ ಇದ್ದರು, ಬಾಲ್ಯ ನೆನಪಾಯಿತು. ಹೌದು ಮಾರ್ರೆ ಅಲ್ಲ. ಕಾನದ ಕಡಲಿಗೆ ಹಂಬಲಿಸಿದೆ ಮನ, ಕಾನದ ಕಡಲಿಗೆ ಹಂಬಲಿಸಿದೆ ಮನ, ಕಾನದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ, ಎಲ್ಲಿರುವುದೋ ಅದು ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ಕಾನದ ಕಡಲಿಗೆ ಹಂಬಲಿಸಿದೆ ಮನ, ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ, ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ, ಮುನ್ನೀರಂತೆ ಅಪಾರವಂತೆ, ಕಾಣಬಲ್ಲೆನೆ ಒಂದು ದಿನ
ಅದರಳು ಕರಗಲಾರೆನೆ ಒಂದು ದಿನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾನದ ಕಡಲಿಗೆ ಸೇರಬಲ್ಲೆನೇನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾನದ ಕಡಲಿಗೆ ಸೇರಬಲ್ಲೆನೇನು. ಸೇರಬಹುದೇ ನಾನು ಕಡಲ ನೀಲಿಯೊಲು, ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ನಾನು. ಥ್ಯಾಂಕ್ ಯು. ಎಲ್ಲ ಓಡಿಬಿಟ್ರೆ ಹೇಗೆ ಮಾರೆ, ಹಾಡು ಕೇಳಿ. ಯಾರನ್ನಾದ್ರೂ ಓಡಿಸ್ಲಿಕ್ಕಿದ್ರೆ ಹಾಡಬೇಕಲ್ಲ, ಆಗ ತನ್ನಷ್ಟಿಗೆ ಓಡ್ತಾರೆ ಎಲ್ಲರೂ. ಸೂರ್ಯಚಂದ್ರರೇ ನಿನ್ನ ಕಂಗ. ಇವತ್ತೊಂದು ಪದ್ಯ ಪ್ರಾಕ್ಟೀಸ್ ಮಾಡಲಿಕ್ಕಿತ್ತು, ಸೊ ಈಗ ಯಾರೂ ಇಲ್ಲಲ್ಲ, ಅದನ್ನು ಮಾಡೋಣ. ಏನ್ ನುಡ್ಗಿರೋ ಇದ್ಯಾಕೆ ಹಿಂಗಾಡ್ತೀರೋ, ಲವ್ 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 ಅಂತ ಕಣ್ಣೀರಿಡ್ತೀರೋ. ಏನ್ ನುಡ್ಗಿರೋ ಇದ್ಯಾಕೆ ಹಿಂಗಾಡ್ತೀರೋ, ಲವ್ 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 ಅಂತ ಕಣ್ಣೀರಿಡ್ತೀರೋ. ಕಣ್ಣೀರಲ್ಲ ಕಣ್ಣೀರಲ್ಲ ಪನ್ನೀರ ಮಳೆಯೋ, ನನ್ನ ಪ್ರಿಯನಿಗೆ ನೆನಪಿನ ಅಭಿಷೇಕ. ಕೇಳೆ ಗೆಳತಿ ನಿನ್ನ ನೆನಪೇ ನನ್ನ ಬದುಕಿಗೆ ಅಸರೆ ಕೊನೆ ತನಕ. ಏನ್ ಹುಡ್ಗಿರು ಇದ್ಯಾಕೆ ಹಿಂಗಾಡ್ತೀರೋ, ಲವ್ 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 ಅಂತ ಕಣ್ಣೀರಿಡ್ತೀರೋ. ಲವ್ ಅಂದ್ರೆ ನೋವು ಕಷ್ಟ ನಷ್ಟ ಇದ್ದರೆ ಯಾಕೆ ಬೇಕಿ ವನವಾಸ. ತಿಳಿದೋ ತಿಳಿಯದೇನೋ ಇದರ ಬಳಿಗೆ ಬಿದ್ದರೆ ತಪ್ಪದು ವಿರಹದ ಸೆರೆವಾಸ. ಸಾವಿಗಾಗಿ ಅಂಜಲಾರೆ ಅಲುಕಲಾರೆ, ಈ ಜೀವ ಹಿಂಡು ವಿರಹವನ್ನು ಸಹಿಸಲಾರೆ. ತಾಳಲಾರೆ ನಾನು ತಾಳಲಾರೆ, ನಿನ್ನ ಕಣ್ಣಿನಾಳದಲ್ಲಿ ಬಿಂಬವಾಗಿ ನಾನು ನಿಲ್ಲುವೆ. ಕಣ್ಣರೆಪ್ಪೆ ಮುಚ್ಚಿ ನನ್ನ ಪ್ರೀತಿ ಮಾಡು ವಿರಹ ಗೆಲ್ಲುವೆ. ಏನ್ ಹುಡ್ಗಿರೋ ಇದ್ಯಾಕೆ ಹಿಂಗಾಡ್ತೀರೋ, ಲವ್ 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 ಅಂತ ಊಟ ಬಿಡ್ತೀರೋ. ಏನ್ ಹುಡ್ಗಿರೋ ಇದ್ಯಾಕೆ ಹಿಂಗಾಡ್ತೀರೋ, ಲವ್ 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 ಅಂತ ಊಟ ಬಿಡ್ತೀರೋ. ಹಸಿವಿನ ಚಿಂತೆ ಹಸಿವಿನ ಚಿಂತೆ ಪ್ರೀತಿಗೆ ಬರದು, ನನ್ನ ದೊರೆಗಿದು ಪೂಜೆಯ ನೈವೇದ್ಯ. ಕೇಳೆ ಗೆಳತಿ ಬಾಯಾರಲಿಲ್ಲ, ನಿನ್ನ ನೆನಪಲ್ಲಿ ಹಸಿವಿನ ಹರಿವಿಲ್ಲ. ಥ್ಯಾಂಕ್ ಯು. ಎಂತಾಯ್ತು, ರಾಗ ಜಾಸ್ತಿ ಕೇಳಕ್ಕಾಗಲ್ಲ, ಹೌದಾ? ಅನಿಲ್ ಲವ್ ಬ್ರೋ ಸಾಕು ಬಿಡಿ, ಏನು ಸೆಕೆಂಡು ಯಾವ ಲವ್ ಅಂತಿದ್ದಾರೆ. ಅದು ನಾನು ಕಲಿಯುವುದು ಬ್ರೋ, ಪ್ರಾಕ್ಟೀಸ್ ಮಾಡೋದು. ನಿನಗೆ ಕೇಳಿಸಿದ್ದಲ್ಲ ನಾನು. ಯುಗ ಯುಗಗಳಲ್ಲಿ ಸಾಗಲಿ ನಮ್ಮ ಪ್ರೇಷ ಶಾಶ್ವತ ಗಿರಿಗಗನೆ. ಅದು ಯಾವ ಯುಗವೂ ಇಲ್ಲ ಅಂತಿದ್ದಾರೆ. ರಾವಣ ಲವ್ ಲವ್ ಊಟ ಬಿಡ್ತಿರೋ ಅಂತ ಹೇಳಬೇಕಿತ್ತು. ಯುಗ ಯುಗಗಳೇ ಸಾಗಲಿ, ಅದು ನನಗೆ ಗೊತ್ತುಂಟ, ನೋಡ್ತೇನೆ. ಯುಗ ಯುಗಗಳೇ ಸಾಗಲಿ, ನಾನು ಗೊತ್ತಿದ್ದಷ್ಟು ಆಡ್ತೇನೆ ಆಯ್ತಾ, ಇಲ್ಲದಿದ್ರೆ ಬಂದ್ ಮಾಡ್ತೇನೆ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ. ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ. ಜಗವೇನೆ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಅಷ್ಟೇ ಗೊತ್ತಿರೋದು ಆಯ್ತಾ, ಅಷ್ಟೇ ಗೊತ್ತಿರೋದು.
ಥ್ಯಾಂಕ್ ಯು ಚೇತನ್ ಅಡಿಗ ನಮಸ್ತೆ ಥ್ಯಾಂಕ್ ಯು ಅಂತಿದ್ರೆ. ಹುಡುಗಿಯರು ಅಂದರೆ ಡೇಂಜರಪ್ಪ, ಹುಷಾರಾಗಿರಪ್ಪೋ, ಕಲ್ ಬುಂಡೆ ಅಂತಿದ್ದಾರೆ. ಸುಮಕ್ಕ ಬತ್ತೀರಿ. ಹಾಯ್ ಸುಮಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಆಯ್ತಾ ಏನು ಕಜಿಪು? ಹೊಸತು ಸಾಂಗ್ ಗೊತ್ತಿದ್ದನ್ನು ಹೊಸತಲ್ಲ, ಯಾವುದು ಹಾಡಲಿಲ್ಲ ತುಂಬ ದಿವಸದಿಂದ, ಹಾಡಿದ್ದನ್ನು ಹಾಡಲಿಕ್ಕೆ ಟ್ರೈ ಮಾಡೋದು ನಾನು ಅಷ್ಟೇ. ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಅಪ್ಪು ಬೆಳಗಾವಿ ಅವರು. ಮಲಗಿದ್ರಾ? ಎದ್ರಾ ಈಗ? 41 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಂದು ಸಬ್ ಮಾಡಿಬಿಡಿ ಆಯಿತಾ, ಮಾಡಿಲ್ಲ ಅಂದರೆ. ಮೀನಾ? ಓಕೆ ಸೂಪರ್ ಇದ್ದೀನಿ, ಥ್ಯಾಂಕ್ ಯು. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಸಾಗರ ಹುಣ್ಣಿಮೆ ಕಂಡು ಹುಕ್ಕುವ ರೀತಿ, ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿ. ಓಹೋ ನೀ ಕಡಲಾದರೆ ನಾ ನದಿಯಾಗುವೆ, ನಿಲ್ಲದೆ ಓಡಿ ಓಡಿ ನಿನ್ನ ಸೇರುವೆ ಸೇರುವೆ ಸೇರುವೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಥ್ಯಾಂಕ್ ಯು. ಮತ್ತೆ ಸಬ್ ಮಾಡಬೇಕಾ ಬ್ರೋ? ಇಲ್ಲ ಒಮ್ಮೆ ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಆಯಿತಾ. ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಹೌದದು ನೋಡಿ, ಅಪ್ಪು ಬೆಳಗಾವಿ ಅವರಿದ್ದಾರೆ, ಅವರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಏಕದಮ್ 1974ಗೆ ಕರೆದುಕೊಂಡು ಹೋಗಿಬಿಟ್ರಲ್ಲ ಸರ್ ನೀವು ಅಂತಿದ್ದಾರೆ. ಅದು ಗೊತ್ತಿಲ್ಲ, ಸ್ವಲ್ಪ ಬಾನದಾರಿಯಲ್ಲಿ ಸೂರ್ಯ ಅದು ಅವು ಗೊತ್ತುಜ್ಜಿ. ಅಂಚ ಮಾತ ಪದ್ಯ ಗೊತ್ತುಜ್ಜಿ, ಕೆಲವೊಂದು ಮಾತ್ರ ಗೊತ್ತು ಪುನಿ. ಹೌದು ಅದೊಂದು ಗೊತ್ತುಜ್ಜಿ, ಕೆಲವು ಗೊತ್ತುಜ್ಜಿ. ಬಾನದಾರಿಯಲ್ಲಿ ಸೂರ್ಯ ಓಡಿ ಗೊತ್ತಿತ್ತು ನಾವು ಒಂಚೂರು ಹೆಂಗೆ ತೂಪೇನು ಬರ್ಪುಣ ಅಂದ್ರೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ನೀನಾಡು ಮಾತಿಲ್ಲ ಜಿ. ಕಲ್ಪನೆವು ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಸುಮಾ ಥ್ಯಾಂಕ್ ಯು. ಅನಿಲ್ ಗೌಡ ನೀವು ಹೋಗುದಲ್ಲ, ಬಾಯ್ ಆಯಿತಾ. ನಿಮಗೆ ಪದ್ಯ ಕೇಳಲಿಕ್ಕೆ ಇಷ್ಟ ಇಲ್ಲ, ತೊಂದರೆ ಇಲ್ಲ, ಬಾಯ್. ನಾಳೆ ಬನ್ನಿ ಆಯಿತಾ. ನಾವೀಗ ಎಂಡ್ ಮಾಡೋದು, ಸ್ವಲ್ಪ ಪದ್ಯ ಹಾಡಿ ಎಂಡ್ ಮಾಡೋದು ಅಷ್ಟೇ. ಪ್ರಾಕ್ಟೀಸ್ ಮಾಡೋದು, ಪದ್ಯ ಹಾಡೋದಂತಲ್ಲ. ಸಿಂಗಾರ ಸಿರಿ ಅಂಗಾಲಿನಲ್ಲಿ ಬಂಗಾರಗೆ ವಾಮಾಯಿ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರ ಸೂಚಾಯೆ, ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ, ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ, ನಾನೀತಕ್ಕೆ ನಿನಗೇಳಲಿ, ನಿನ್ನ ಮೈಯ ತುಂಬ ಕಣ್ಣಿದೆ, ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ, ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ, ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ.
ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಕೇಳುತ್ತಿವೆ, ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿದೆ. ಒಯೆ ಸಿಂಗಾರ ಸಿರಿ ಅಂಗಳಿನಲೆ ಬಂಗಾರಗೆವ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರಸೋ ಛಾಯೆ. ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ, ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ. ಸೌಗಂಧದ ಸುಳಿಯಾಗಿನಿ ನನ್ನೆದೆಗೆ ಬೇಲಿ ಹಾಕಿದೆ, ನಾ ಕಾಣುವ ಕನಸಲ್ಲಿಯೇ ನೀನ್ಯಾಕೆ ಬೇಲಿ ಹಾರುವೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ. ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ, ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ. ಏ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ. ಥ್ಯಾಂಕ್ ಯು. ರಿಷಬ್ ಶೆಟ್ರ್ ಕಾಂತಾರ 3ಗೆ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ತಾರೆ. ಅಡ್ವಾನ್ಸ್ ಕಾಂಗ್ರ್ಯಾಚುಲೇಷನ್. ರುಕ್ಮಿಣಿ ವಸಂತ್ ನಾಚ್ಕೊಂಡಿರ್ತಾರೆ ಬ್ರೋ ಅಂತಿದ್ದಾರೆ. ಎಂಥದ್ದು ಮಾರೆ, ಬೆಂಕಿ ಸಾಂಗ್. ಥ್ಯಾಂಕ್ ಯು. ಕಾಂತಾರ ಹೀರೋ ಬಂದು ಓದಿ ಓಡಂಗಾಯಿತು ಅಂತಿದ್ದಾರೆ. ಸುಮಕ್ಕ ಇರ್ನ ಡಾಲರ್ ಆಡ ಏತಾಂಡಿ ಇರ್ ವೀಡಿಯೋ ಪಾಡಲಿ, ವೀಡಿಯೋ ಪಾಡಿಚೇಟ ಡಾಲರ್ ಜಾಸ್ತಿ ಆಪುಜಿ. ಲೈವ್ಲ ಮನ್ಪ್ಲೆ ವೀಡಿಯೋಲ ಪಾಡಲಿ. ಲೈವ್ ಖಾಲಿ ಇರೆಗ್ ಸಬ್ಸ್ಕ್ರೈಬರ್ ಜಾಸ್ತಿ ಆಪುಂಡು. ಲೈವ್ಡ್ ವೀಡಿಯೋ ಪಾಡೇಟ ದಿನೋಲ ಪಾಡಲೆ ವೀಡಿಯೋ ಡೈಲಿ ವ್ಲಾಗ್ಸ್ ಅಂತ ಮಂತ್ ಪಾಡಲಿ. ದಾಲ ಆಪುಜಿ ತೂಪೇರ್ ಬೊಕ್ಕ 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 ಡೈಲಿ 5 ನಿಮಿಷ 8 ನಿಮಿಷದ ಮಿತ್ತದ ಮನ್ಪ್ಲೆ 8 ನಿಮಿಷದ ಮಿತ್ತು ದಿನೋಲ. ಏತಾಂಡ ಐವಾಂಡ ಡೈಲಿ ಇಜಿನ ಅಟ್ಲೀಸ್ಟ್ 2 ದಿನ ಕೊರ 8 ನಿಮಿಷದ ವೀಡಿಯೋ ಪಾಡಲೆ. ಡೈಲಿ 8 ನಿಮಿಷದ ಮಿತ್ತು ಪಾಡಲೆ. ಅವೆ ದಯಪಂಡ 8 ನಿಮಿಷದ ಮಿತ್ತು ಪಾಡೇಡ ಅಡ್ವರ್ಟೈಸ್ ಜಾಸ್ತಿ ಬರ್ಪುಂಡು. 8 ನಿಮಿಷದ ತಿತ್ತು ಪಾಡೇಡ ಖಾಲಿ ಒಂಜಿ ಅಡ್ವರ್ಟೈಸ್ ಬರ್ಪುಂಡು. ಒಂಜಿ ಅಡ್ವರ್ಟೈಸ್ ಬರ್ತನ ಕಾಸು ಕಮ್ಮಿ ಆಪುಂಡು. ಬೊಕ್ಕ 8 ನಿಮಿಷ 2 ಸೆಕೆಂಡ್ 1 ನಿಮಿಷ ಅಂಚೆ ಪಾಡಲೆ. ಯಾರಿದ್ದೀರಿ ಮೇಲುಗಡೆ ಇದ್ದವರು ಕೆಳಗೆ ಬನ್ನಿ, ಮಾತಾಡಿ. ಇಲ್ಲದಿದ್ದರೆ ಮತ್ತೆ ಬಂದ್ ಮಾಡುವುದು ನಾವು. 9 ಲೈಕ್ ಬೇಕಿದೆ ಇವತ್ತು. 9 ಲೈಕ್ ಮಾಡ್ಬೋದಾ ಮಾರ್ರೆ? ನಮ್ಮ ಅನಿಲ್ ಅವರೇ ಹೋದ್ರಾ? 9 ಲೈಕ್ ಮಾಡ್ತೀರಿ ಹೇಗಾದರೂ? ಹೇಗೆ ಮಾಡೋಣವಾ ಬೇಡವಾ? 15 ನಿಮಿಷ ಉಂಟು. ಯಾರು ಬರ್ತಾರೆ ಗೊತ್ತಿಲ್ಲ. ಅನಿಲ್ ಗೌಡ್ರ ಬಂದೆ ಅಂತಿದ್ದಾರೆ. 9 ಲೈಕ್ ಆಗ್ಬೋದಾ? ನಿಮ್ಮ ಒಂದು ಇದೇ ಹೇಳಿ, ಭವಿಷ್ಯ ಹೇಳಿ. ಕಾಲು ಗಂಟೆಯಲ್ಲಿ ಆಗ್ಬೋದಾ? ಯಾರಾದರೂ ಬರಲಿಕ್ಕೆ ಬಾಕಿ ಉಂಟಾ? ನನಗೆ ನೆನಪಿಲ್ಲ ಮಾರೆ. ಯಾರಾದರೂ ಡೈಲಿ ಬರುವವರು ಬರಲಿಕ್ಕೆ ಬಾಕಿ ಉಂಟಾ? ನಮ್ಮ ರಾಯರು ಬಂದು ಬೇಗ ಹೋದರು, ಇಲ್ಲದಿದ್ದರೆ ಅವರು 3-4 ಲೈಕ್ ಕೊಡ್ತಿದ್ರು. ಕೇಳಲಿಕ್ಕೆ ಆಗಲಿಲ್ಲ, ನನಗೆ ನೆನಪಾಗಲಿಲ್ಲ. ಬೇಡ, ಕೇಳೋದು ಬೇಡ. ನಿನ್ನೆ ತುಂಬ ಮಂದಿ ಬರ್ತಾಯಿದ್ರು ಮಾರೆ. ನಿನ್ನೆ ನನಗೆ ತಲೆ ನೋವು ಜಾಸ್ತಿ ಆಗ್ತಾ ಇತ್ತು, ಅದಕ್ಕೋಸ್ಕರ ನಾನು ಮತ್ತೆ ಎಂಡ್ ಮಾಡಿದೆ. ನಿನ್ನೆ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ, ಮೊಬೈಲ್ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೆವೆನ್ ಅಷ್ಟೇ. 43 ಆಗ್ತದಾ? ಓಕೆ. ಯಾರು ಕೊಟ್ಟಿಲ್ಲ, ಕೊಡಿ ಅಂತಿದ್ದಾರೆ. ಹೌದು, ಲೈಕ್ ಕೊಡಿ. ಹೌದು, ಯಾರ್ಯಾರು ಲೈಕ್ ಕೊಡಲಿಲ್ಲ 7 ಬೇಕು. ಹೌದು, 48 ಇದೆ. 8 ಅಷ್ಟೇ. 48 ಅಲ್ಲಪ್ಪ, 42 ಅತ್ತೆ. ಎಲ್ಲ ಮಲಗಿದ್ರ ಅಂತ. ಹೌದು ಮಾರ್ರೆ, ಮಾತೆಲ್ಲ ಜೆತ್ತೆರ ಅಂದು ಈರು ಊಡ್ದಾರತ್ತೆ. ಈಗ ಕೊಂಚ ಬ್ಲೂ ಕೊರ್ಕವೆ
ಡೈಲಿ ಬರ್ಪಾರ. ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ, ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕೊರಗಜ್ಜ. ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ, ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ. ಕೊರಗತನಿಯ ಕೊರಗತನಿಯ ಭಾನುದೇವರೆ ಬುಲ್ಪುದಾರತಿ ಸ್ವಾಮಿ ಅಜ್ಜಾಗ, ಭಾನುದೇವರೆ ಬುಲ್ಪುದಾರತಿ ಸ್ವಾಮಿ ಅಜ್ಜಾಗ. ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ, ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ. ಏಳು ಕೊಪ್ಪ ಕಡತು ಬತ್ತದು ಕಾರ್ಣಿಕ ಮೆರೆಯ, ಭಕ್ತಿ ದಂಟೆನ ನೆಲಕು ಊರುದು ಕೊಟ್ಟನು ಕೆರಿಯ. ಪತ್ತು ಎಸಲು ಪುರ್ಪ ಪತ್ತದ ಸುಗಿ ಕೊಡು ನಿನನೆ, ಪತ್ತು ಎಸಲು ಪುರ್ಪ ಪತ್ತದ ಸುಗಿ ಕೊಡು ನಿನನೆ. ಎನ್ನ ಉಸುಳುಡು ನಿನ್ನ ಪಾದನ ಧ್ವನಿ ಕೊಡು ನಿಜನೇ. ಕೊರಗತನಿಯ ಕೊರಗತನಿಯ ಭಾನುದೇವರೆ ಬುಲ್ಪುದಾರತಿ ಸ್ವಾಮಿ ಅಜ್ಜಾಗ, ಭಾನುದೇವರೆ ಬುಲ್ಪುದಾರತಿ ಸ್ವಾಮಿ ಅಜ್ಜಾಗ. ಲೈವ್ ಬರುವಾಗ ಲೇಟ್ ಆಯಿತು. ಓಕೆ ವಿಜಯಲಕ್ಷ್ಮಿ ಅವರೇ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ರವೀಂದ್ರರವರೇ ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ದಕ್ಷಿಣ್ ಬ್ಲೂ ಅವರು, ನಿಂತಿ ಜೋಕೆ ಹಿಂದೆ ಸಾಗೋಣ ಮುಂದೆ ಅಲ್ಲಿ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ನಗುವೆ ಇರಲಿ ಅಲುವೆ ಬರಲಿ, ಛಲವೇ ನಿನ್ನಲ್ಲಿ ಬೀರೊಳಿ, ದಯೆ ಬಾಲಿಯಲ್ಲಿ ಭಯ ಅಂತಿದ್ದಾರೆ. ಆಶು ಲೈಕರು ಅಂತಿದ್ದಾರೆ. ಆಶು ಲೈಕ್ ಮಾಡಿ ಹೋದ್ರು ಮಾರೆ, ಈಗ ಮತ್ತೆ ಬಂದಿದ್ದಾರೆ. ಅವರು ಇನ್ನೂ ಲೈಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಮೊದಲೇ ಕೊಟ್ಟಿದ್ದಾರೆ ಲೈಕ್. ರವೀಂದ್ರ ಅಣ್ಣ ಎಂಚೊಲ್ಲರು ಬಕ್ಕ ಹುಷಾರುಳ್ಳರೆ, ವಣಸಾಂಡೆ ದಾದು ಸ್ಪೆಷಲ್, ಕೇಶವಣ್ಣ ಹಾಯ್ ಪನೊಂದುಲೇರು, ಸುಮಕ್ಕ, ರವೀಂದ್ರ ಅಣ್ಣಿ, ಅನಿಲ್ ಗೌಡ, ವಿಜಯಲಕ್ಷ್ಮಿ ಲೈಕ್ ಕೊಡಿ ಪನೊಂದುಲೇರು. ಅವ್ರು ಕೊಡ್ತಾರೆ ಮಾರೆ, ಅವ್ರು ನಮ್ಮ ಊರಿನವರೇ. ಅಪ್ಪು ಬೆಳಗಾವಿ ಎಲ್ಲರೂ ಲೈಕ್ ಮಾಡಿ. ಹೌದು ಚೇತನಗಡಿ ಇರು ಕಾಂಡೆ ಏತು ಗಂಟೆಗೆ ಲಕ್ವರ್ ಬ್ರೋ. ಯಾನೊಂಜಿ ಕಾಲ್ ಕಮ್ಮಿ 7 ಜನ ಹಾಜರೇಜಿನ ಕಾಲ್ ಕಮ್ಮಿ 7 ಮುಲ್ತ ದುಬೈದ ಯಾನು ಹುಷಾರುಳ್ಳೆ ಈರು ಎಂಚ ಉಳ್ಳರು ಯಾನ ಹುಷಾರುಳ್ಳೆ ಬ್ರೋ. ಮನೆ ಸಾಂಡು ಇರ್ನಾಂಡೆ ಎನ್ನ ಆಂಡಿ ಎಂಕ್ ಚಪಾತಿ ಬೊಕ್ಕ ಮನೋಳಿ ಸುಕ್ಕ. ಅನಿಲ್ ಬ್ರೋ ನಾನು ಮಾಡಿದ್ದೇನೆ, ನಿನ್ನೆನೇ ಮಾಡಿದ್ದೇನು. ಹೌದಾ, ಓಕೆ. ಎಲ್ಲರೂ ಸೇರಿ ಅನಿಲ್ ಅವರನ್ನು ಸಪೋರ್ಟ್ ಮಾಡಿ ಆಯಿತಾ, ಅವರಿಗೆ ಸಪೋರ್ಟ್ ಮಾಡಿ. ಹೈಡ್ ಇರುವವರು ಲೈಕ್ ಮಾಡಿ. ಮನ ಸಾಂಡು ಇರ್ನಾಂಡೆ ಎನ್ನಾಂಡು ಬ್ರೋ. ಐಡಿ ಇಲ್ಲ, ಯಾರು ಐಡಿ ಇಲ್ಲ, ಎಲ್ಲ ಕೆಳಗೆ ಮಾತಾಡ್ತಾ ಇದ್ದಾರೆ. ಮತ್ತೆ ಐಡಿಯಲ್ಲಿ ಇರೋರು ಲೈಕ್ ಕೊಡ್ತಾರೆ. ಅವರು ಅವರೆಲ್ಲ ನಮಗೆ ಬೇಕಾದವರೇ, ಆದರೆ ಅವರು ಮಾತಾಡೋದಿಲ್ಲ ಅಷ್ಟೇ. ಐಡಿಯಲ್ಲಿ ಇರುವವರು ಎಲ್ಲರೂ ನಮಗೆ ಬೇಕಾದವರು, ನಮ್ಮ ಹಿತೈಷಿಗಳು, ನಮ್ಮ ವೆಲ್ ವಿಷರ್ಸ್ ಅಂತೇವಲ್ಲ ಅವರೇ. ಅವರು ಲೈಕ್ ಕೊಡ್ತಾರೆ, ಆದರೂ ಮಾತಾಡೋದಿಲ್ಲ. ಮತ್ತು ಕೆಲವರು ಬಂದು ಹೋಗ್ತಾ ಇರ್ತಾರೆ, ಬರ್ತಾರೆ ಹೋಗ್ತಾರೆ. ಅದು ಟ್ರಾಫಿಕ್ ಅಂತೇವಲ್ಲ, ಅದು ಟ್ರಾಫಿಕ್, ಅದು ಯೂಟ್ಯೂಬ್ ಟ್ರಾಫಿಕ್. ಸೊ ಎಲ್ಲರೂ ಲೈಕ್ ಮಾಡಿದರೆ ಇಷ್ಟೊತ್ತಿಗೆ 500 ಲೈಕ್ ಆಗ್ತಿತ್ತು. ಎಲ್ಲರೂ ಲೈಕ್ ಮಾಡಲ್ಲ, ನಗಾಡ್ತಾ ಇದ್ದಾರೆ. ಅದೇ ಸರಿ, ಅದೇ ಬನ್ನಿ ಬನ್ನಿ ಜನರೇ. 5 ಲೈಕ್ ಆಗಬೇಕು. ಇನ್ನು 5 ಲೈಕ್ ಮಾಡಿದರೆ ಮತ್ತೆ ನಾವು ಮಲಗುವುದು. ಇಲ್ಲಿ ದುಬೈಡ್ ಉಪ್ಪುನ ಬ್ರೋ ಅಂದೆ. ನಾನು ದುಬೈಡ್ ಉಪ್ಪುನು ಎನ್ನ ಚಾನೆಲ್ ಪೂರ ವೀಡಿಯೋ ಉಂಡು, ಪೂರ ವೀಡಿಯೋ ತುದು ಸಪೋರ್ಟ್ ಮಾಡ್ಲೇವೆ. ದುಬೈದೆಲ್ಲ ಉಂಡು, ಊರ್ದೆಲ್ಲ ಉಂಡು, ಮಾತಾಡೋದೆಲ್ಲ ಉಂಡು. ತುದು ಸಪೋರ್ಟ್ ಮಾಡ್ಲೇ. ತುಯ್ಯರ್ಡ ಕಾಮೆಂಟ್ ಮಾಡಲಿ. ಥ್ಯಾಂಕ್ ಯು. 11 ಜನ ಲೈಕ್ ಕೊಟ್ಟರೆ 50 ಆಗುತ್ತದೆ, ಹೌದಲ್ವಾ? ಅಂದು ಬಣ್ಣೊಂದುಳ್ಳೇರು ಅವು ತೊಂದರೆ ಜತೆ. ವಿಜಯಲಕ್ಷ್ಮಿ ಅಕ್ಕ ದಾದ ಮನಸ್ಮಂತರು ದಾದೆ ಕಜಿಪು. ನಾವು ಅದಕ್ಕೆ 1 ಗಂಟೆ ಪ್ರಶ್ನೆ ಕೇಳುವುದು. ಮೊದಲಿಗೆ ಎಲ್ಲ ಪ್ರಶ್ನೆ ಕೇಳುವಾಗ ಎಲ್ಲ ಕನ್ನಡಿಗರು ಬರ್ತಾರೆ, ಕನ್ನಡಿಗರು ಬಂದು ಲೈಕ್ ಕೊಡ್ತಾರೆ. ಮತ್ತು ಲಾಸ್ಟಿಗೆ ಸಾಂಗ್ ಆಡುವಾಗ ನಮ್ಮ ಊರಿನವರೆಲ್ಲ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಆರ್ಕೆಸ್ಟ್ರಾ ಟೈಮ್
1 ಗಂಟೆ ಆರ್ಕೆಸ್ಟ್ರಾ, 1 ಗಂಟೆ ಕ್ವಿಜ್. ರವಿಯನ್ನ ಹಾಯ್ ಪಣದಿಲ್ಲ ಸುಮಕ್ಕ. ಸುಮಕ್ಕನ ವಿಡಿಯೋ ಓಂಡಿ ಬೈಜಿ ಏಪ ಬಾರ್ದಿ ನೀರು ಎಂತಾನೆ ಬೈಜಿ. ಮುರಣಿದ ತೂತೆ ಒಂಜಿ ಯಾರು ಇಂದು ಮನ್ಪುನ ಸ್ಕೂಲ್ ಕ್ಲೀನ್ ಮನ್ಪುನ ಇರು ಶಾಲೆ ಶುರುವಾಪಿನ ದುಂಬು ಇರೇ ಗೆಡ್ಡೆ ಕಂಟೆಂಟ್ ಉಂಡೆ ಸ್ಕೂಲ್ದ ಡಿನೋಲ ಪಾಡ್ಲೆ. ಸೌತೆ ಮಾತಾ ಕೊದ್ದಿಲ್ ತೌತೇನೆ. ಹಾಂ, ಓಕೆ ಓಕೆ ಓಕೆ, ಹೌದು ಕರೆಕ್ಟ್ ಅಂತಿದ್ದಾರೆ ರವಿಯನ್ನ. ವರ್ಷದ ಪಾಡ್ತಾರೆ, ಬೀಡಿದ ಪಾಡ್ತಾರೆ, ಅವು ತೂತಿನ ಹೆಚ್ಚು ಮಾರೆ ಬೊಕ್ಕ ತೂಪೆಕು ಲೋ ಅಂದವೆ ಎಲ್ಲೆಲ್ಲೇ ಪಾಡ್ದಿನ ಮಾತ್ರ ಇರು ಮಲ್ಲೆ ಹೆಚ್ಚು ಎಲ್ಲೆಲ್ಲಿ ಉಂಡಲ್ಲ ಪಾಡ್ಲಿ ಅಂಡ ಇಲ್ಲೇ ಪಾಡೇಡಿರಿದಾದ ಪ್ರಯೋಜನ ಹೆಚ್ಚು ಮಾತ್ರ. ಅಟ್ಲೀಸ್ಟ್ 8 ನಿಮಿಷದ ಪಾಡೋಡಿ, 8 ನಿಮಿಷ ಪಾಡಿದ್ರೆ ಲಾಭ ಉಂಟು. ಅಲ್ಪ ಯಾನ್ ಏಪಲ್ಲ ಬಿಸಿ ಸ್ಕೂಲುಡು ಅಂದೆ. ನನ್ನ ಬರ್ಪುಜೇರ ಅಂದತೆ ಸುಮಾ ಅವರು ಫೋರ್ಕು ತಿಂತೀರಾ? ಅವರು ಯಾಕೆ ತಿನ್ನಬೇಕು, ನಾವೆಲ್ಲ ಜಾಸ್ತಿ ತಿನ್ನಲ್ಲ ಅದನ್ನು. ಕೆಲವರು ತಿಂತಾರೆ, ಕೇರಳದಲ್ಲಿ ಜಾಸ್ತಿ ಜನ ತಿಂತಾರೆ, ನಮ್ಮ ಊರಲ್ಲಿ ಅಷ್ಟು ಜನ ತಿನ್ನಲ್ಲ, ಕೆಲವರು ತಿಂತಾರೆ. ಈಗ ಎಲ್ಲ ತಿಂತಾರೆ ಮಾರ್ರೆ, ಮನೆಯಲ್ಲಿ ತಿಂತಾರೆ. ಹೌದು, ಅದು ಟಾಪಿಕ್ ಯಾಕೆ ನಿಮಗೆ ಬಂತು ಈಗ? ಅದು ಟಾಪಿಕ್ ಯಾಕೆ ನೀವು ತೆಗ್ದದ್ದು ಈಗ? ಈರ್ ಪೂರಾ ಜನಕ್ಲಿಗೆ ಗೈಡ್ ಮಲ್ಪೋಡು ಬ್ರೋ ದಾದ ಬಂಡದಿ ಲೈಕ್ ಕೊರ್ಲೆಂದ ಗೈಡ್ ದಾದ ಬನ್ಪುನಿ ಅಕ್ಕನು ಕೊರ್ಪೇರು ಮಾತೆಲ್ಲ ಲೈಕ್ ಕೊರ್ಪೇರು ಬತ್ತಿನಗಳು ಪೂರ ಎಡ್ಡೆ ಮನಸ್ಸಿತ್ತಿನಗಳು ಕೊರ್ಪೇರು ಬೊಕ್ಕ ಬರಂಥದ್ದು ಕೊರದಿನಕ್ಲಿ ನಮ್ಮ ದಾದ ಅನ್ಪೇರು ಅಪ್ಪನು. ಶಾರ್ಟ್ಸ್ ನೋಡಿದೆ, ಹೌದಾ? ವೀಡಿಯೋ ತೂಯರ್ ತೋಜುಡು ಅಂದ ವೀಡಿಯೋ ಉಂಡಾ? ಚಿಲ್ಲಿ ಮಂದರ ಆಯ್ತಾ? ಎಲ್ಲ ಹೊರ ತಿಂತೆ ದುಂಬು ಇತ್ತತ್ತು ಇತ್ತೇಟ ಅಭಿಜಾತ್. ಗುಡ್ ನೈಟ್, ಶುಭರಾತ್ರಿ ಅಂತಿದ್ದಾರೆ. ಶುಭರಾತ್ರಿ ಅಪ್ಪು ಅವರೇ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಫಸ್ಟ್ ಲೈವ್ಗೆ ಬಂದು 2 ಗಂಟೆ ನಮ್ಮ ಲೈವಲ್ಲಿ ಕೂತ್ಕೊಂಡು ಸಪೋರ್ಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಆಯಿತಾ. ರೂಪೇಶ್ UK ಕಾಮಿಡಿ ಬರ್ತೀರ. ಹಾಯ್ ರೂಪೇಶ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಳೆ. ಬಾಯಲ್ಲಿ ನೀರು ಬಂತು, ಹೌದಾ? ಅತ್ತಿಯೇ ಎಂಚ ವೀಡಿಯೋ ಮಲ್ಪೊಡು ಪಂಡದು ಅರೆಗೆ ಅನ್ ಪಣಂದುಲ್ಲೆ ಅರೆ ಗೊತ್ತುಂಡು ಅಂಡಲೆ ಅನ್ ಪಂಡಿನ ಒಂಜಿ ಅವು ಪಣಿಯರ ಪೂಜೆ ಎಡ್ಡೆ ಎಂಚ ಮಂತನೆಲ್ಲ ಹೊರವರ ವೀಸ್ ಬರ್ಪುಂಡು ಒಕ್ಕ ಏತು ಸೋಕ್ ಮಂತನೆಲ್ಲ ಹೊರವರ ವೀಸೆ ಬರ್ಪೂಜಿ ಎಂಕಲ್ಲ ಲಂಚೆನೆ. ವಿಘ್ನೇಶ್ ಕುಮಾರ್ ಬರ್ತೀರ. ಹಾಯ್ ವಿಘ್ನೇಶ್ ಕುಮಾರ್, ವೆಲ್ಕಮ್ ಟು ಲೈವ್. ಎಂಚ ಒಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮನಸಾಂಡೆ ದಾದೆ ಸ್ಪೆಷಲ್. ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಡಿ ಆಯಿತಾ. ಜನ ಬರ್ತಾ ಇದ್ದಾರೆ, ಲೈಕ್ ಮೇಲೆ ಹೋಗ್ತಾ ಇಲ್ಲ, ಎಂತ ಮಾಡೋದು? ಓಕೆ ಬಾಯ್, ನಾನು ನಾಳೆ ಊರಿಗೆ ಹೋಗಬೇಕು, ಬೆಳಗಾವಿಗೆ ಹೋಗಬೇಕು. ಗುಡ್ ನೈಟ್, ಶುಭರಾತ್ರಿ. ಓಕೆ ಓಕೆ, ಬಾಯ್ ಬಾಯ್, ಶುಭರಾತ್ರಿ. ಪಚ್ಚು ಮ್ಯಾರೇಜ್ ವಿಡಿಯೋ ನೋಡಿದೆ, ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ಕಾಮೆಂಟ್ ಹಾಕಿ ಆಯಿತಾ. ಮತ್ತು ನಮ್ಮ ಬನದ್ದು ಸಹ ಹಾಕಿದ್ದೇನೆ, ಅದನ್ನು ನೋಡಿ ಕಾಮೆಂಟ್ ಮಾಡಿ ಆಯಿತಾ. ಯಾವುದು ವೀಡಿಯೋ ನೋಡ್ತೀರಾ, ನಿಮ್ಗೆ ಏನಾದರೂ ಒಳ್ಳೇದಾಗಿದ್ದರೆ ಅದನ್ನು ಕಾಮೆಂಟ್ ಹಾಕಿ, ಒಳ್ಳೇದಾಗಿದೆ, ಚೆನ್ನಾಗಿದೆ, ಹಾಗೆ ಎಲ್ಲ ಮಾಡಿ ಏನಾದರೂ ಹಾಕಿ ಆಯಿತಾ. ಅನಿಲ್ ಗೌಡ, ವಿಘ್ನೇಶ್ ಲೈಕ್ ಕೊಡಿ ಅಂತಿದ್ದಾರೆ. ಹೌದು ಮಾರೆ, ಈಗ ಪಿಸ್ತೂಲ್ ಇಟ್ಕೊಂಡು ಕೇಳಬೇಕಾಗ್ತದೆ ಲೈಕ್ ಕೊಡಿ ಅಂತ. ವಿಘ್ನೇಶ್ ಅವ್ರು ಲೈಕ್ ಕೊಡಬೇಕು, ಮತ್ತು ನಮ್ಮ ರೂಪೇಶ್ ಅವ್ರು ಲೈಕ್ ಕೊಡಬೇಕು. ಯಾಕೆ ಲೈಕ್ ಕೊಡಲಿಲ್ಲ? ಯಾರೆಲ್ಲ ಈಗ ಸ್ಕ್ರೀನ್ ಡಬಲ್ ಟ್ಯಾಪ್ ಮಾಡಲಿಲ್ಲ, ಪ್ಲೀಸ್ ಡಬಲ್ ಟ್ಯಾಪ್ ಮಾಡಿ ಆಯಿತಾ.
ಸಿಕ್ಕಿದ ಬಂದೂಕು ನಿಮಗೆ, ತಲೆಗಿಟ್ಟು ಹೇಳಿ ಲೈಕ್ ಕೊಡ್ರಿ ಅಂತ. ಇನ್ಯಾರು ಕೊಡೋದಿಲ್ಲ, ನಾವು ಎಂಡ್ ಮಾಡೋದು ಒಳ್ಳೇದು ಅಂತ ಕಾಣ್ತದೆ. ಇನ್ಯಾರಾದ್ರು ಬರಲಿಕ್ಕೆ ಬಾಕಿ ಉಂಟಾ? ಡೈಲಿ ಬರುವವರು ಯಾರಾದ್ರು ಬರಲಿಕ್ಕೆ ಇದ್ರೆ ಗೊತ್ತಾಗ್ತದೆ. ಒಂದು 2 ನಿಮಿಷ ನಾನು ಎದ್ದು ವಾಕಿಂಗ್ ಮಾಡಿ ಬರ್ತೇನೆ, ಕಾಲೆಲ್ಲ ಲೂಸ್ ಮಾಡಿ. ನೀವು ಮಾತಾಡ್ತೀರಿ ಆಯಿತಾ, ಹೋಗಬೇಡಿ ಪಾಪ. ಶಿಲೆಯಲಿ ಕಲೆಯನ್ನು ಅರಳಿಸಿದವನು, ಕಲೆಯಲಿ ಶಿಲೆಯನ್ನು ಉಳಿಯಿಂದ ಮೀರಿ ಹೊಸರಾಗ ತಂದು ರೂಪ ತಂದು ಕೈಗಾರನ ಯಾವ ರೀತಿ ಹಾಡಿ ಹೊಗಳುವುದು ಕುಣಿಯುವುದು ಶಿಲೆಗಳು ಸಂಗೀತವನ್ನು ಹಾಡಿದೆ. ಬೇರೂರ ಗುಡಿಗೆ ಕೇಶವನೆದುರಲ್ಲಿ ಬೇರೂರ ಗುಡಿಗೆ ಕೇಶವನೆದುರಲ್ಲಿ ಭೂಷಣ ಕುಣಿಯುತ್ತಲೇ ಬಾಯ್ ನವೀನ್, ಗುಡ್ ನೈಟ್ ಅಂತಿದ್ದಾರೆ ವಿಜಯಲಕ್ಷ್ಮಿ. ಓಕೆ ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ವಂದನಾ ಒಲ್ಲರಿ ಉಳ್ಳೆ 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 ವಂದನಾ ಉಳ್ಳೆ. ರಚನಾ ಶೆಟ್ಟಿ ಪಿಸ್ತೂಲ್ ಬತ್ತೊಂದಿರಿ ಪೂರ ಪಿಸ್ತೂಲ್ ಬತ್ತೊಂಡ ಬಲಿಪೇರು ಮಾರೆ. ಎಲ್ಲರೂ ಪಿಸ್ತೂಲ್ ಹಿಡಿದ್ರೆ ಓಡ್ಬೋದು ಅವರು. ಅಯ್ಯೋ ದೇವರೇ, ಎಲ್ಲರೂ ಪಿಸ್ತೂಲ್ ಬೇಡ ಆಯ್ತಾ ಮಾರ್ರೆ, ಒಬ್ಬೊಬ್ಬರೇ ಪಿಸ್ತೂಲ್ ಹಿಡ್ಕೊಳ್ಳಿ. ಎಂಚ ಉಳ್ಳರು ಯಾನು ಹುಷಾರುಳ್ಳೆ ವಂದನ ಸಿಸ್ಟರ್, ಇರೆಂಚ ಉಳ್ಳರು ವನಸಾಂಡೆ ದಾದೆ ಸ್ಪೆಷಲ್. ಭರತ್ ಬರ್ತೀರ, ಹಾಯ್ ಭರತ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನೀವು ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಉಗ್ರ ಹೋರಾಟ ಉಗ್ರ ಹೋರಾಟ ಅದೇ ಒಂಜಿ ಲೈಕ್ಗೆ ಬಡದ್ರ ಉಗ್ರ ಹೋರಾಟ ಆಕಳು ಕೊರೊಂದೇ ಜರ ಅಂದಿ ಎಲ್ಲ ಮೀನು ಇರೆಗದಾದೆ ಎಂಕ ಮನೋಳಿ ಸುಕ್ಕ ಸಿಸ್ಟರ್, ಮನೋಳಿ ಸುಕ್ಕ ಅಲ್ಲ ಬೊಕ್ಕ ಚಪಾತಿ ಉರುಡು ದಿನೋಲ ಮೀನು ಉಪ್ಪುನದೆ ಎಡ್ಡೆ. ಇನ್ನು ವೇಟ್ ಮಾಡೋದು ಬೇಡ ಅಂತ ಕಾಣ್ತದೆ, ಸುಮ್ಮನೆ ಯಾಕೆ ಅಲ್ವಾ. ಅಂದಿ ಆಂಡೆ ವನಸ ವನಸಾಂಡಿ ಎನ್ನ ವನಸ ಲೈವ್ ಕುಲ್ಲು ನೇರು ದುಂಬೆ ವನಸ್ ಮನ್ಪುಣಿ ಅನ್ ಬೇಗ ವನಸ್ ಮನ್ಪುಣಿ ವನಸ ಮಲ್ತದ ಬೊಕ್ಕ ಲೈವ್ ಸ್ಟಾರ್ಟ್ ಮನ್ಪುಣಿ ಜೆಪ್ಪು ನೇರ್ದು 2 ಗಂಟೆ ದುಂಬು ವನಸ ಆದು ಪೋಡು ಬೊಕ್ಕ ನೀರು ಬರ್ತೀನಿ ಖಾಲಿ.
ಎಷ್ಟು ಸಾಹಸವಂತ ನೀನೇ ಭಗವಂತ, ಮನಸ್ಸು ಬರರೆ ಬಲವಂತ, ಎಷ್ಟು ಸಾಹಸವಂತ ನೀನೇ ಬಲವಂತ. ಅಂಬರೀಷ್ ಪಾಟೀಲ್ ಬರ್ತೀರಿ. ಹಾಯ್ ಅಂಬರೀಷ್ ಪಾಟೀಲ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಬಹಳ ಅಪರೂಪವಾಗಿದ್ದೀರಿ ನೀವು, ತುಂಬ ದಿವಸದ ನಂತರ ಬಂದಿದ್ದೀರಿ. ನಾನು ನಿಮ್ಮ ನೆನಪಲ್ಲಿ ಇದ್ದೀನಿ ಬ್ರೋ ಅಂತಿದ್ದಾರೆ. ಹೌದಾ, ಎಷ್ಟು ದಿವಸ ಇದಲ್ಲ ನೀವು ಬರದೆ. ನಿಮ್ಮ ಲೈವ್ ಸಹ ನಾನು ನೋಡಲಿಲ್ಲ. ವೈಟಿ ಬಿಟ್ಟಿದ್ದೀರಾ ಏನು? ಹೇಗಿದ್ದೀರಿ ಮತ್ತೆ? ನಮ್ಮದು ಊಟ ಆಯಿತು ಬ್ರೋ, ನಿಮ್ಮದು ಊಟ ಆಯಿತಾ? ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೇಗಿದ್ದೀನಿ ಮತ್ತೆ? ಊಟ ಆಯಿತಾ? ಏನು ವಿಶೇಷ? ಹೇಗುಂಟು ಊರು? ರಾಮರ ಪರೆಯಿಂದ ಶರದಿಯ ದಾಟಿ ಆ ಮಹಲಂಕೆಯ ಕಂಡೆ ಕಿರೀಟಿ, ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದೆ ಈ ಮಹಿಯೊಲು ನಿನಗಾರೈ ಸಾಟಿ, ದೂರದಿಂದ ಸೂರನ ಪುರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ, ಹಾರಿ ಹರುಷದಿ ಅರಿಸಿ ಲಂಕಿನಿಯನು ವಾರಿ ಜಮುಖಿಯನು ಕಂಡು ಮಾತಾಡಿ, ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. 45 ಆಯಿತು. ಹೌದು. ರಾಮವ ಕ್ಷೇಮವ ರಮನಿಗೆ ಪೇಳಿ, ತಾಮಸ ಮಾಡದೆ ಮುದ್ರಿಕೆ ನೀಡಿ, ಪ್ರೇಮದಿ ಜಾನಕಿ ಕುರುಹನು ಕೊಡಲಾಗ ಮಾವನದಲು ಫಲವನು ಬೇಡಿ, ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುರರ ಹೊಯ್ದು, ಪನ್ನ ಪನ್ನನೆ ಹರಿ ನಗೆ ನಗೆದಾಡುತ್ತ ಬನ್ನಿಸಿ ಅಸುರರ ಬಲವನ್ನು ಮುರಿದು, ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಸೂಪರ್, ಥ್ಯಾಂಕ್ ಯು. ನೋಡಿ ಬ್ರೋ, ನಾವಿರೋದು ಕರ್ನಾಟಕದಲ್ಲಿ. ನೀವು ಹೇಳಿ ಹೇಗಿರುತ್ತೆ ಅಂತ. ಹೌದೌದು, ಎಲ್ಲರೂ ಹುಷಾರಾಗಿರ್ತಾರೆ, ಚೆನ್ನಾಗಿರ್ತಾರೆ. ಮಳೆಯಲ್ಲಿ ನೆನೆಯುತ್ತಾ ಇದ್ದಾರೆ. ಈಗ ಮಳೆ ಬಂದು ಹೌದಲ್ವಾ? ವೆರಿ ಗುಡ್. ನಾವಿಲ್ಲಿ ಬಿಸಿಲಲ್ಲಿ ಬೇಯ್ತಾ ಇದ್ದೇವೆ ಅಷ್ಟೇ. ಇಲ್ಲ ಬ್ರೋ, ನಂದು ಮೊಬೈಲ್ ಕಳೆದು ಹೋಗಿ ನನ್ನ ಜಿಮೇಲ್ ಐ ಡಿ ಎಲ್ಲ ಹೋಯಿತು. ಹೌದಾ? ಓಕೆ ಓಕೆ. ಈಗ ಮತ್ತೆ ಮಾಡಿದ ನೀವು? ಅದೇ ಚಾನೆಲ್ ಸಿಕ್ಕಿದಲ್ಲ ನಿಮಗೆ? ಅದೇ ಚಾನೆಲ್ ಉಂಟಲ್ಲ ಮೊದಲಿದ್ದೆ? ಓ ಇಲ್ಲ, ಸಬ್ಸ್ಕ್ರೈಬರ್ ಇಲ್ಲ ಇದರಲ್ಲಿ. ಇದು ಹೊಸದು ಮಾಡಿದ ನೀವು? ಛೇ. ಓಹೋ ಹೋ ಹೋ, ಸಾಕ ಇವತ್ತಿನ ಲೈವು? ಯಾರಿಲ್ಲ ಲೈವಲ್ಲಿ, ಎಲ್ಲ ಹೋದ್ರ ಅಂತಲ್ಲ. ಮಾತಾಡು ಮಂದಿರವೇ ಯೂಟ್ಯೂಬ್ ಸ್ಟುಡಿಯೋ. ಓಕೆ ಓಕೆ, ಬಾಯ್. ಗುಡ್ ನೈಟ್ ಮಾಡೋದ್ರೆ. ಓಕೆ ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತೀನಿ. ಧನ್ಯವಾದಗಳು. ಶುಭರಾತ್ರಿ. ಬಾಯ್ ಬಾಯ್. ಟೇಕ್ ಕೇರ್. ಸಿ ಯು ಟುಮಾರೋ. ಲಾ 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 ಗುಡ್ ನೈಟ್ ರಚನಾ ಶೆಟ್ರೆ. ಥ್ಯಾಂಕ್ ಯು ಸೋ ಮಚ್. ಈತ ಬರ್ತು ಸಪೋರ್ಟ್ ಹೊಡೀತದು, ಲೈಕ್ ಮಂತದು, ಸಪೋರ್ಟ್ ಮಂತದು, ಬೆಂಬಲ ಕೊರಿಯರ್. ಸೊ ಥ್ಯಾಂಕ್ ಯು ಸೋ ಮಚ್. ಇರೆಗಳ ಶುಭರಾತ್ರಿ. ಸಿ ಯು ಟುಮಾರೋ. ಎಲ್ಲ ನನ್ನ ಅಗಪ್ಪು ಪಂಡ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮಾತೆರೆಗಳ ಏರ್ ಮಾತ ನಮ್ಮ ಲೈವ್ ಒಡ್ ಬತ್ತದು ಫುಲ್ಲು ಸಪೋರ್ಟ್ ಮಂದಾರ ಆಕಲೆ ಮಾತೆರೆಗಳ ಒಂಜಿ ಹಾರ್ಟ್ ಕೊರೊಂದು ನನ್ನ ಎಲ್ಲದ ಲೈವ್ ಒಡ್ ತಿಕ್ಕಗ. ಬಾಯ್ ಬಾಯ್. ಟೇಕ್ ಕೇರ್. ಶುಭರಾತ್ರಿ. ಗುಡ್ ನೈಟ್.